ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ನಿಮ್ಗೆ ಹೋಸ್ಟ್ ಮಾಡ್ಬೇಕಲ್ಲ, ಸರಿ. ಆಗಿದೆ ನೋಡಿ. ಎಸ್ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಶಾಂತರೂಪಿಣಿ ಮಾತಾಜಿ, ಇವತ್ತು ನೀವ ಮಾತಾಜಿ ಟೀಚರ್? ಹರೇ ಕೃಷ್ಣ. ಶಾಂತರೂಪಿಣಿ ಮಾತಾಜಿ. ಶಕುಂತಲಾ ಮಾತಾಜಿ ಎಲ್ಲಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂಗೆ ನೆನಪಿಲ್ಲ ಕ್ಲಾಸಿಗೆ ಪಾಪುರ ಗಲಾಟೆ ಇದ್ದೈತೆ. ಹರೇ ಕೃಷ್ಣ. ಟೀಚರ್ ಯಾರು ಮಾತಾಜಿ ಇವತ್ತು? ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ, ಶಾಂತರೂಪಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇವತ್ತು ನೀವ ಮಾತಾಜಿ ಕ್ಲಾಸ್ ತಗೊಳ್ಳೋದು? ಇಲ್ಲ ಮಾತಾಜಿ, ನಂಗೆ ಹೇಳಿಲ್ವಾ? ಓಕೆ ಮಾತಾಜಿ, ನಾನು ನಾಗವೇಣಿ ಮಾತಾಜಿ ಸ್ವಲ್ಪ ಬಿಸಿ ಇದ್ದಾರೆ, ಕಾಲ್ ಮಾಡಿದ್ದೀನಿ, ಮಾಡ್ತೀನಿ. ಕೇಳಿ ನೋಡಿ ಮಾತಾಜಿ ಯಾರು ಅಂತ. ಶಕುಂತಲಾ ಮಾತಾಜಿ ಇದ್ದಾರೆ ಅಂತ ಕೇಳಿ. ಹೌದು, ಶಕುಂತಲಾ ಮಾತಾಜಿನ ಇದ್ದಾರೆ. ಅಲ್ಲ, ಅವ್ರು ಇದ್ ತಗೊಳ್ತಾರೆ. ಇಲ್ಲ ಇಲ್ಲ ಹೇಳಿಲ್ಲ. ಓಕೆ ಓಕೆ. The number you have dialed is currently busy. The number you have dialed. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವು ಶೇರ್ ಮಾಡಿ, ನಾನು ಮಾಡ್ತೇನೆ ಇವತ್ತು. ಓಕೆ ಮಾತಾಜಿ, ಥ್ಯಾಂಕ್ ಯು. ನನಗೇನು ಹೇಳಲಿಲ್ಲ, ಬಟ್ ನೀವು ಅವ್ರಿಗೆ ಕಾಲ್ ಮಾಡ್ತಾ ಇದ್ರೆ ಅರ್ಥ ಇಲ್ಲಲ್ಲ, ಸೊ ಹಾಗೆ. ಎಸ್ ಮಾತಾಜಿ. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಸ್ಟಾರ್ಟ್ ಮಾಡಿ ಮಾತಾಜಿ ಇವತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ, ಮಂಗಳೂರು ಆಯೋಜಿಸಿದಂತ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ, ಮಂಗಳೂರು ಆಯೋಜಿಸಿದಂತ ಕೃಷ್ಣ ಪುಸ್ತಕ ಓದುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ
ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. इस्कॉन श्री राधा गोविंद की जय, श्री गौर निताई की जय, श्रील प्रभुपाद की जय, श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ, ಶ್ರೀಲ ಪ್ರಭುಪಾದಕ್ಕೆ ಜೈ. ಸೊ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಭಜನನ ನಾವು ಹೇಳ್ಕೊಂಡ್ ಬರೋಣ. ಎಲ್ರಿಗೂ ರಿಪೀಟ್ ಮಾಡ್ಬೇಕು ಅನ್ಕೊಳ್ತಾನೆ. ಕೃಷ್ಣ 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 ಹೇ, ಕೃಷ್ಣ 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 ಹೇ, ಕೃಷ್ಣ 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 ಹೇ, ಕೃಷ್ಣ 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 ಹೇ, ಕೃಷ್ಣ 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 ರಕ್ಷಾ ಮಾಂ, ಕೃಷ್ಣ 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 ರಕ್ಷಾ ಮಾಂ, ಕೃಷ್ಣ 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 ಪಾಹಿ ಮಾಂ, ಕೃಷ್ಣ 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 ಪಾಹಿ ಮಾಂ, ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ, ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ, ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ, ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಮಾತಾಜಿ ಶೇರ್ ಮಾಡ್ತೀರಾ ಮಾತಾಜಿ? ಮಾತಾಜಿ ನನ್ನ ಕೋಸ್ಟ್ ಮಾಡಿ ಮಾತಾಜಿ. ಸರಿ ಮಾತಾಜಿ. ಇಲ್ಲ ಇರ್ಲಿ, ನಡೆಯುತ್ತೆ ಮಾತಾಜಿ, ನೀವೇ ಶೇರ್ ಮಾಡವ್ರಲ್ಲ. ಮಾತಾಜಿ ನಿಮ್ಮನ್ನ ಹೋಸ್ಟ್ ಮಾಡಿದ್ದೀನಿ, ನನ್ನನ್ನು ಹೋಸ್ಟ್ ಮಾಡಿದ್ದು. ಹರೇ ಕೃಷ್ಣ ಮಾತಾಜಿ. ಅದನ್ನ ನಡೀತಿತ್ತು ನೀವು ಶೇರ್ ಮಾಡಿದ್ರಿ. ನಾನು ಶೇರ್ ಮಾಡ್ತೀನಿ ಮಾತಾಜಿ. ಸರಿ. ನೀವು ಓದಿಸ್ತೀರಲ್ಲ ಮಾತಾಜಿ? ಹೌದು ಮಾತಾಜಿ, ಹೌದು ಹೌದು. ಹೇಗೆ ಅದನ್ನ ಒಂದೊಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡಿಸ್ತೀರಾ ಅಥವಾ ಹೇಗೆ? ಒಂದು ಮಾತಾಜಿ ಒಂದು ಪೇಜ್ ಆದ್ಮೇಲೆ 2 pages ಆದ ನಂತರ 2 pages ಆದ್ಮೇಲೆ? ಸರಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಸರಿ 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 ಮಾತಾಜಿ. ಓಕೆ ಮಾತಾಜಿ. ಇನ್ನೂರನೇ ಪೇಜ್ ಬುಕ್ ಯಾವತ್ತೂ ಇದೆ. ಹರೇ ಕೃಷ್ಣ ಬುಕ್ ಯಾವತ್ತೂ ಇದೆ. ಅವರು ಓದಿ 296ನೇ ಪೇಜ್, 298ನೇ ಪೇಜ್. ಹರೇ ಕೃಷ್ಣ ಬುಕ್ ಇದೆಯಾ? ಹಲೋ, ಓದ ಮಾತಾಜಿ? ಹರೇ ಕೃಷ್ಣ. ಬುಕ್ ಇದೆಯಾ? ಓದಿ ಮಾತಾಜಿ. ಕೃಷ್ಣ ಬುಕ್. ಕೃಷ್ಣ ಬುಕ್ ಹಾ ಮಾತಾಜಿ. 698 ಪೇಜ್ ನಂಬರ್. ಹಾ ಒಂದ್ ನಿಮಿಷ. ಲಾಸ್ಟ್ 2 ಲೈನ್ ಬಾಕಿ ಇದೆ ನೋಡಿ. ಹಾ ನಮಿತಾ ಮಾತಾಜಿ ಮಾಡ್ತೀರಾ? ಲೈನಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿತ್ಯಾಂಗಿ ಮಾತಾಜಿ ಮಾಡ್ತಾರೆ ಇವತ್ತು ಕ್ಲಾಸ್. ವೆರಿ ನೈಸ್, ವೆರಿ ನೈಸ್. ಹರಿಬೋದು. ಹರೇ ಕೃಷ್ಣ ಮಾತಾಜಿ ಬಂದಿದ್ದೀರಾ? ಓದ್ಲಿಯಾ? ಮಾತಾಜಿ ಸ್ಟಾರ್ಟ್ ಮಾಡಿ. ಇಲ್ಲಿಂದ ನೋಡಿ, ಇಲ್ಲಿಂದ ಓದಿ. ಕೃಷ್ಣ ಮಾತಾಜಿ. ವೇದಗಳ ಸಾಕಾರ ರೂಪಗಳು ಪ್ರಾರ್ಥನೆಯನ್ನು ಅಲ್ಲಿಂದ ಮುಂದುವರಿಸಿ. ವೇದಗಳ ಸಾಕಾರ ರೂಪ, ಅಲ್ಲಿಂದ 698 ಲಾಸ್ಟ್ ವೇದಗಳ ಸಾಕಾರ ರೂಪ ನೋಡಿ. ಅದೇ ಓದ್ತಾ ಇರೋದು, ಅದನ್ನೇ ಓದ್ತಾ ಇರೋದು. ವೇದಗಳ ಸಾಕಾರ ರೂಪಗಳು ಪ್ರಾರ್ಥನೆಯನ್ನು ಮುಂದುವರಿಸಿದವು. ಪ್ರಿಯ ಪ್ರಭುವೆ, ವೈದಿಕ ಪಂಥವು ಹೇಳುವ ಪ್ರಕಾರ ನೀನು ಪರಮ ನಿಯಂತ್ರಕ ಮತ್ತು ಎಲ್ಲ ಜೀವಿಗಳು ನಿನ್ನ ನಿಯಂತ್ರಣಕ್ಕೆ ಒಳಗಾಗಿದ್ದಾರೆ. ಪ್ರಭುವು ಜೀವಿಗಳು ನಿತ್ಯ ಆದುದರಿಂದ ಗುಣಾತ್ಮಕವಾಗಿ ಒಂದೇ, ಆದರೆ ಏಕನಿತ್ಯವಾದ ಪ್ರಭುವು ಪರಮ ನಿಯಂತ್ರಕನು. ಬಹು ನಿತ್ಯಗಳು ನಿಯಂತ್ರಣಕ್ಕೆ ಒಳಗಾಗಿವೆ.
ನಿಯಂತ್ರಣಕ್ಕೆ ಒಳಗಾದ ಬಿಡಿ ಜೀವಿಯು ದೇಹದಲ್ಲಿ ವಾಸ ಮಾಡುತ್ತದೆ. ಪರಮಾತ್ಮನಾದ ಪರಮ ನಿಯಂತ್ರಕನು ಅಲ್ಲಿರುತ್ತಾನೆ, ಆದರೆ ಮನುಷ್ಯನು ಬಿಡಿ ಆತ್ಮವನ್ನು ನಿಯಂತ್ರಿಸುತ್ತಾನೆ. ಹೀಗೆಂದು ವೇದಗಳು ನಿರ್ಣಯಿಸಿವೆ. ಬಿಡಿ ಆತ್ಮವು ಪರಮಾತ್ಮನ ಅಂಕೆಗೆ ಒಳಗಾಗದಿದ್ದರೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತದೆ, ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನು ಸಂಕಟವನ್ನು ಅನುಭವಿಸುತ್ತದೆ ಎನ್ನುವ ವೇದದ ಮಾತನ್ನು ನಾವು ವಿವರಿಸುವುದು ಹೇಗೆ? ಕೆಲವೊಮ್ಮೆ ಅವನನ್ನು ಇನ್ನೂ ಉತ್ತಮ ಜೀವನ ಮಟ್ಟಕ್ಕೆ ಏರಿಸಲಾಗುತ್ತದೆ, ಕೆಲವೊಮ್ಮೆ ಇನ್ನೂ ಕೆಳಗಿನ ಜೀವನ ಮಟ್ಟಕ್ಕೆ ಇಳಿಸಲಾಗುತ್ತದೆ. ಹೀಗೆ ಬದ್ಧಾತ್ಮಗಳು ಪರಮಪ್ರಭುವಿನ ನೇತೃತ್ವದಲ್ಲಷ್ಟೇ ಜೀವಿಗಳು ಮತ್ತು ಇಲ್ಲ, ಪರಮಪ್ರಭು ನಡುವೆ ಭೌತಿಕ ನಿಯಂತ್ರಕರು ಪ್ರಕೃತಿಯು ಹೇಗೆ ಅವನ್ನು ಸಂಬಂಧವು? ನಿಯಂತ್ರಿಸುತ್ತವೆ. ಜೀವಿಗಳು ಮತ್ತು ಪರಮಪ್ರಭುವಿನ ಹರೇ ನಡುವೆ ಕೃಷ್ಣ, ಹರೇ ಕೃಷ್ಣ. ನಿಯಂತ್ರಕ ಒಂದು ನಿಮಿಷ ಮತ್ತು ಮಾತಾಜಿ. ನಿಯಂತ್ರಿತರು ಯಾರು ಎನ್ನುವ ಹೇಳ್ತಾರೆ? ಸಂಬಂಧವು ಪರಮಾತ್ಮನು ಸರ್ವವ್ಯಾಪಿಯಾದರೂ ಬಿಡಿ ಜೀವಿಗಳು ವ್ಯಾಪಿಯನ್ನು ಎನ್ನುವುದನ್ನು ತೋರಿಸುತ್ತದೆ. ಬಿಡಿ ಆತ್ಮಗಳು ಸರ್ವವ್ಯಾಪಿಯಾಗಿದ್ದರೆ ನಿಯಂತ್ರಣಕ್ಕೆ ಒಳಗಾಗುವ ಪ್ರಶ್ನೆಯೇ ಇರುತ್ತಿರಲಿಲ್ಲ. ಪರಮಾತ್ಮನು ಬಿಡಿ ಆತ್ಮಗಳು ಸರಿ ಸಮಾನ ಎನ್ನುವ ವಾದವು ಕಳಂಕಿತ ನಿರ್ಣಯ ಬುದ್ಧಿ ಇರುವ ಯಾರೂ ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಇದನ್ನು ಬಿಟ್ಟು ಪರಮ ನಿತ್ಯ ಮತ್ತು ಅಧೀನ ನಿತ್ಯಗಳ ನಡುವಣ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಡಲು ಪ್ರಯತ್ನಿಸಬೇಕು. ಧನ್ಯವಾದಗಳು ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ತೊದಲ್ದಂಗಾಯ್ತು. ಮಂಗಳಾರಿ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ಓದ್ತೀರಾ? ಮಾತಾಜಿ. ಓದಿ ಮಾತಾಜಿ. ವೇದಗಳ ಸಾಕಾರ ರೂಪಗಳು ಹೀಗೆಂದವು: ಪ್ರಭುವೆ, ನೀನು ಮತ್ತು ನಿನ್ನ ಅಮಿತ ಧ್ರುವಗಳು ಎಂದರೆ ಜೀವಿಗಳು ಶಾಶ್ವತವಾದವು. ಅಮಿತ ನಿರಂತರತೆಯ ರೂಪವನ್ನ ಕೆಲವೊಮ್ಮೆ ವಿಶ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಉಪನಿಷತ್ತುಗಳಂತಹ ವೈದಿಕ ಸಾಹಿತ್ಯದಲ್ಲಿ ಮಿತಧ್ರುವದ ರೂಪವನ್ನು ಸ್ಪಷ್ಟವಾಗಿ ವರ್ಣಿಸಿದೆ. ಜೀವಿಯ ಮೂಲ ಆಧ್ಯಾತ್ಮಿಕ ರೂಪವು ಕೂದಲಿನ ಮೊನೆಯ 10,000 ಗಾತ್ರದ್ದಾಗಿರುತ್ತದೆ ಎಂದು ಅಲ್ಲಿ ಹೇಳಿದೆ. ಚೇತನವು ಅತಿ ದೊಡ್ಡದಕ್ಕಿಂತ ದೊಡ್ಡದು ಮತ್ತು ಅತಿ ಸಣ್ಣದಕ್ಕಿಂತ ಸಣ್ಣದು ಎಂದು ಅಲ್ಲಿ ಹೇಳಿದೆ. ಶಾಶ್ವತವಾಗಿ ಭಗವಂತನ ವಿಭಿನ್ನಾಂಶಗಳಾದ ಬಿಡಿ ಜೀವಿಗಳು ಅತ್ಯಂತ ಸಣ್ಣದಾದುದಕ್ಕಿಂತ ಸಣ್ಣವು. ನಮ್ಮ ಭೌತಿಕ ಇಂದ್ರಿಯಗಳಿಂದ ನಾವು ಅತಿ ದೊಡ್ಡದಕ್ಕಿಂತ ದೊಡ್ಡದಾದ ಪರಮವನ್ನಾಗಲಿ ಅತಿ ಸಣ್ಣದಕ್ಕಿಂತ ಸಣ್ಣದಾದ ಬಿಡಿ ಆತ್ಮವನ್ನಾಗಲಿ ಗ್ರಹಿಸಲಾರೆವು. ಅತಿ ದೊಡ್ಡದನ್ನು ಅತಿ ಚಿಕ್ಕದನ್ನು ವೈದಿಕ ಸಾಹಿತ್ಯದ ಅಧಿಕೃತ ಮೂಲಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಜೀವಿಯ ದೇಹದಲ್ಲಿರುವ ಪರಮಾತ್ಮನು ಹೆಬ್ಬೆಟ್ಟಿನಷ್ಟು ಗಾತ್ರದವನು ಎಂದು ವೈದಿಕ ಸಾಹಿತ್ಯವು ಹೇಳುತ್ತದೆ. ಆದುದರಿಂದ ಹೆಬ್ಬೆಟ್ಟಿನ ಗಾತ್ರವಿರುವುದು ಒಂದು ಇರುವೆಯ ಹೃದಯದಲ್ಲಿ ಅಡಕವಾಗುವುದು ಹೇಗೆ ಸಾಧ್ಯ ಎಂದು ವಾದಿಸಬಹುದು. ಇದಕ್ಕೆ ಉತ್ತರವೆಂದರೆ ಪರಮಾತ್ಮನ ಹೆಬ್ಬೆಟ್ಟಿನ ಗಾತ್ರವು ಜೀವಿಯ ದೇಹದ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ ಎನ್ನುವುದು. ಪರಮಾತ್ಮನು ಬಿಡಿ ಜೀವಿಯ ಭೌತಿಕ ದೇಹವನ್ನು ಪ್ರವೇಶಿಸಿದರೂ ಯಾವ ಸನ್ನಿವೇಶದಲ್ಲಿಯೇ ಆಗಲಿ ಅವೆರಡನ್ನು ಒಂದು ಎಂದು ಪರಿಗಣಿಸುವಂತಿಲ್ಲ. ಪರಮಾತ್ಮನು ಹೃದಯದಲ್ಲಿರುವುದು ಬಿಡಿ ಜೀವಿಗೆ ಮಾರ್ಗದರ್ಶನ ಮಾಡಲು ಅಥವಾ ನಿಯಂತ್ರಿಸಲು. ಎರಡೂ ಧ್ರುವಗಳಾದರೂ ಎಂದರೆ ಶಾಶ್ವತವಾದರೂ ಬಿಡಿ ಜೀವಿಯು ಸದಾ ಪರಮಪ್ರಭುವಿನ ನಿರ್ದೇಶನಕ್ಕೆ ಒಳಪಟ್ಟಿರುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಗಳ ಮಾತಾಜಿ ಓದಿ. ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಎ ಮಾತಾಜಿ ಓದಿ. ಮಂಜುಳಾ ಎ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಜೀವಿಗಳು ಭೌತಿಕ ಪ್ರಕೃತಿಯಿಂದ ಹುಟ್ಟಿರುವುದರಿಂದ ಅವೆಲ್ಲವೂ ಸಮಾನ ಮತ್ತು ಸ್ವತಂತ್ರ ಎಂದು ವಾದಿಸಬಹುದು. ಆದರೆ ವೈದಿಕ ಸಾಹಿತ್ಯದಲ್ಲಿ ದೇವೋತ್ತಮ ಪರಮಪುರುಷನು ಭೌತಿಕ ಪ್ರಕೃತಿಗೆ ಜೀವಿಗಳ ಗರ್ಭಧಾನ ಮಾಡುತ್ತಾನೆ, ಅನಂತರ ಅವು ಹೊರಕ್ಕೆ ಬರುತ್ತವೆ ಎಂದು ಹೇಳಿದೆ.
ಆದುದರಿಂದ ಸ್ತ್ರೀಯು ಹೆರುವ ಮಗುವ ಹೇಗೆ ಅವಳ ಸ್ವತಂತ್ರ ಸೃಷ್ಟಿಯಲ್ಲವೋ ಹಾಗೆ ಬಿಡಿ ಜೀವಗಳು ಕಾಣಿಸಿಕೊಳ್ಳುವುದಕ್ಕೆ ವಾಸ್ತವವಾಗಿ ಭೌತಿಕ ಪ್ರಕೃತಿಯೊಂದೇ ಕಾರಣವಲ್ಲ. ಮೊದಲು ಪುರುಷನು ಸ್ತ್ರೀಗೆ ಗರ್ಭಧಾನ ಮಾಡುತ್ತಾನೆ, ಅನಂತರ ಮಗುವು ಹುಟ್ಟುತ್ತದೆ. ಹೀಗೆಯೇ ಸ್ತ್ರೀಯು ಜನ್ಮ ನೀಡಿದ ಮಗುವು ಪುರುಷನ ವಂಶವಾಗುತ್ತದೆ. ಭೌತಿಕ ಪ್ರಕೃತಿಯು ಜೀವಿಗಳನ್ನು ಉತ್ಪತ್ತಿ ಮಾಡುತ್ತದೆ ಎಂದು ಕಂಡರೂ ಅದು ಸ್ವತಂತ್ರವಾಗಿ ಹಾಗೆ ಮಾಡುವುದಿಲ್ಲ. ಪರಮ ಪಿತನು ಭೌತಿಕ ಪ್ರಕೃತಿಗೆ ಗರ್ಭಧಾನ ಮಾಡುವುದರಿಂದ ಜೀವಿಗಳು ಅಲ್ಲಿರುತ್ತಾರೆ. ಆದುದರಿಂದ ಬಿಡಿ ಜೀವಿಗಳು ಪರಮಪ್ರಭುವಿನ ವಿಭಿನ್ನಾಂಶಗಳಲ್ಲ ಎನ್ನುವ ವಾದವು ನಿಲ್ಲುವುದಿಲ್ಲ. ಉದಾಹರಣೆಗೆ, ದೇಹದ ವಿವಿಧ ಭಾಗಗಳನ್ನು ಒಟ್ಟು ದೇಹಕ್ಕೆ ಸಮ ಎಂದು ಭಾವಿಸುವಂತಿಲ್ಲ. ಇಡೀ ದೇಹವು ಬೇರೆ ಬೇರೆ ಅಂಗಾಂಗಗಳನ್ನು ನಿಯಂತ್ರಿಸುತ್ತದೆ. ಹಾಗೆಯೇ ಪರಮ ಅಖಂಡದ ವಿಭಿನ್ನಾಂಶಗಳು ಸದಾ ಅವಲಂಬಿಗಳು. ವಿಭಿನ್ನಾಂಶಗಳ ಮೂಲವು ಸದಾ ಅವನ್ನು ನಿಯಂತ್ರಿಸುತ್ತವೆ. ಜೀವಿಗಳು ಕೃಷ್ಣನ ವಿಭಿನ್ನಾಂಶಗಳು ಎಂದು ಭಗವದ್ಗೀತೆಯು ಹೇಳುತ್ತದೆ. ಮಾಮೈವಾಂಶ. ಆದುದರಿಂದ ಬುದ್ಧಿ ಇರುವ ಯಾವ ಮನುಷ್ಯನಾದರೂ ಪರಮಾತ್ಮನು ಬಿಡಿ ಆತ್ಮನು ಒಂದೇ ವರ್ಗಕ್ಕೆ ಸೇರಿವೆ ಎಂದು ಒಪ್ಪುವುದಿಲ್ಲ. ಗುಣದ ಮಟ್ಟಿಗೆ ಅವು ಸರಿಸಮಾನ, ಆದರೆ ಪ್ರಮಾಣದಲ್ಲಿ ಪರಮಾತ್ಮನು ಯಾವಾಗಲೂ ಪರಮನೇ, ಬಿಡಿ ಆತ್ಮವು ಯಾವಾಗಲೂ ಪರಮಾತ್ಮನ ಅಧೀನ. ಇದೇ ವೇದಗಳ ನಿರ್ಣಯ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದ. ಮಂಜುಳಾ ದೇವಿ ಮಾತಾಜಿ ಓದಿ. ಮಂಜುಳಾ ದೇವಿ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಈ ಸಂದರ್ಭದಲ್ಲಿ ಬಳಸಿರುವ ಎರಡು ಮುಖ್ಯ ಶಬ್ದಗಳು ಯನ್ಮಯ ಮತ್ತು ಚಿನ್ಮಯ. ಸಂಸ್ಕೃತ ವ್ಯಾಕರಣದಲ್ಲಿ ಮಯಾತ್ ಎನ್ನುವ ಶಬ್ದವನ್ನು ರೂಪ ಪರಿವರ್ತನೆ ಎನ್ನುವ ಅರ್ಥದಲ್ಲಿ ಬಳಸುತ್ತಾರೆ. ತಕ್ಕಷ್ಟು ಪ್ರಮಾಣ ಎನ್ನುವ ಅರ್ಥದಲ್ಲಿಯೇ ಬಳಸುತ್ತಾರೆ. ಈ ಯನ್ಮಯ ಅಥವಾ ಚಿನ್ಮಯ ಶಬ್ದವು ಜೀವಿಯು ಸದಾ ಪರಮಕ್ಕೆ ಸಮಾನ ಎನ್ನುವುದನ್ನು ತೋರಿಸುತ್ತದೆ ಎಂದು ಮಾಯಾವಾದಿ ಸಿದ್ಧಾಂತಿಗಳು ವ್ಯಾಖ್ಯಾನ ಮಾಡುತ್ತಾರೆ. ಆದರೆ ಈ ಮಯಾತ್ ಪ್ರತ್ಯಯವನ್ನು ಸಾಕಷ್ಟು ಎನ್ನುವ ಅರ್ಥದಲ್ಲಿ ಬಳಸಿದೆಯೇ ಅಥವಾ ರೂಪ ಪರಿವರ್ತನೆ ಎನ್ನುವ ಅರ್ಥದಲ್ಲಿ ಬಳಸಿದೆಯೇ ಎನ್ನುವುದನ್ನು ಪರಿಗಣಿಸಬೇಕು. ಜೀವಿಗೆ ಏನೋ ದೇವೋತ್ತಮ ಪರಮ ಪುರುಷನಿಗೆ ಇರುವ ಪ್ರಮಾಣದಲ್ಲಿ ಇರುವುದಿಲ್ಲ. ಆದುದರಿಂದ ಮಯಾತ್ ಪ್ರತ್ಯಯವನ್ನು ಬಿಡಿ ಜೀವಿಯು ಸ್ವಯಂ ಪೂರ್ಣ ಎನ್ನುವ ಅರ್ಥದಲ್ಲಿ ಬಳಸಲು ಸಾಧ್ಯವಿಲ್ಲ. ಬಿಡಿ ಜೀವಕ್ಕೆ ಎಂದೂ ಸಾಕಷ್ಟು ಜ್ಞಾನವಿರುವುದಿಲ್ಲ. ಇಲ್ಲವಾದರೆ ಅದು ಮಾಯೆಯ ನಿಯಂತ್ರಣಕ್ಕೆ ಹೇಗೆ ಬರುತ್ತಿತ್ತು? ಆದುದರಿಂದ ಸಾಕಷ್ಟು ಎನ್ನುವ ಪದವನ್ನು ಜೀವಿಯ ಗಾತ್ರದ ಪ್ರಮಾಣಕ್ಕೆ ಅನುಗುಣವಾಗಿ ಮಾತ್ರ ಒಪ್ಪಬಹುದು. ಪರಮಪ್ರಭು ಮತ್ತು ಜೀವಿಗಳ ಆಧ್ಯಾತ್ಮಿಕ ಏಕತ್ವವನ್ನು ಸಾಮರಸ್ಯ ಎಂದು ಒಪ್ಪಲಾಗದು. ಪರಮಪ್ರಭು ಮತ್ತು ಜೀವಿಗಳ ಆಧ್ಯಾತ್ಮಿಕ ಏಕತ್ವವನ್ನು ಸಾಮರಸ್ಯ ಎಂದು ಒಪ್ಪಲಾಗದು. ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಸಮರಸ ಏಕತ್ವವನ್ನು ಒಪ್ಪಿಕೊಂಡರೆ ಒಂದು ಬಿಡಿ ಆತ್ಮಕ್ಕೆ ಬಿಡುಗಡೆಯು ದೊರೆತಾಗ ಕೂಡಲೇ ಎಲ್ಲಾ ಆತ್ಮಗಳಿಗೂ ಬಿಡುಗಡೆಯು ದೊರೆಯಬೇಕಾಗುತ್ತದೆ. ಆದರೆ ವಾಸ್ತವಾಂಶವೆಂದರೆ ಪ್ರತಿಯೊಂದು ಬಿಡಿ ಆತ್ಮವು ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಸಂತೋಷ ಮತ್ತು ಕಷ್ಟಗಳನ್ನು ಅನುಭವಿಸುತ್ತಿವೆ. ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ನಾಗೇವಾಡಿ ಮಾತಾಜಿ ನೀವು ಓದ್ತೀರ ಮಾತಾಜಿ? ಮಾತಾಜಿ ನಾನ್ ಓದಿಲ್ಲ ಇನ್ನು. ಮಂಜುಳಾ ಸುರೇಶ್ ಮಾತಾಜಿ ನೀವು ಅನ್ಮ್ಯೂಟ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುದಿಲ್ಲ ಮಾತಾಜಿ. ನೀವು ಮ್ಯೂಟ್ ಅಲ್ಲಿ ಇದ್ರೆ ಗೊತ್ತಾಗ್ತದೆ. ಓದಿ ಮಾತಾಜಿ, ಈಗ ಓದಿ. ಹರೇ ಕೃಷ್ಣ ಮಾತಾಜಿ. ಮಯಾತ್ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಮಯಾತ್ ಎನ್ನುವ ಪದವನ್ನು ರೂಪ ಪರಿವರ್ತನೆ ಎನ್ನುವ ಅರ್ಥದಲ್ಲಿ ಸಹ ಬಳಸುತ್ತಾರೆ. ಕೆಲವೊಮ್ಮೆ ಉಪ ಉತ್ಪನ್ನ ಎನ್ನುವ ಅರ್ಥದಲ್ಲಿ ಬಳಸುತ್ತಾರೆ.
ಸ್ವತಃ ಬ್ರಹ್ಮನ್ ವಿವಿಧ ರೀತಿಗಳ ದೇಹಗಳನ್ನು ಸ್ವೀಕರಿಸಿದ್ದಾನೆ. ಇದು ಅವನ ಲೀಲೆ ಎನ್ನುವುದು ನಿರಾಕಾರ ಸಿದ್ಧಾಂತ. ಆದರೆ ನೂರಾರು ಸಾವಿರಾರು ಬಗೆಯ ಜೀವ ವರ್ಗಗಳಿವೆ. ಉದಾಹರಣೆಗೆ ಮನುಷ್ಯರು, ದೇವತೆಗಳು, ಪಕ್ಷಿಗಳು, ಮೃಗಗಳು ಅವೆಲ್ಲವೂ ಪರಮ ಸತ್ಯದ ವಿಸ್ತೃತ ರೂಪಗಳಾಗಿದ್ದರೆ ಮುಕ್ತಿಯ ಪ್ರಶ್ನೆಯೇ ಇರುತ್ತಿರಲಿಲ್ಲ. ಏಕೆಂದರೆ ಬ್ರಹ್ಮನ್ ಆಗಲೇ ಮುಕ್ತನಾಗಿದ್ದಾನೆ. ಮಾಯಾವಾದಿಗಳ ಇನ್ನೊಂದು ವ್ಯಾಖ್ಯಾನವೆಂದರೆ ಪ್ರತಿ ಯುಗದಲ್ಲಿಯೂ ಬೇರೆ ಬೇರೆ ಬಗೆಯ ಶರೀರಗಳು ಕಾಣಿಸಿಕೊಳ್ಳುತ್ತವೆ. ಯುಗವು ಮುಗಿದಾಗ ವಿಭಿನ್ನ ದೇಹಗಳು ಅಥವಾ ಬ್ರಹ್ಮನ್ನ ವಿಸ್ತೃತ ರೂಪಗಳು ಎಲ್ಲಾ ವಿಭಿನ್ನ ಅಭಿವ್ಯಕ್ತಿಯನ್ನು ಅಂತ್ಯಗೊಳಿಸಿ ತಂತಾವೇ ಒಂದಾಗುತ್ತವೆ ಎನ್ನುವುದು. ಈ ಸಿದ್ಧಾಂತದ ಪ್ರಕಾರ ಮುಂದಿನ ಯುಗದಲ್ಲಿ ಬ್ರಹ್ಮನು ಮತ್ತೆ ಬೇರೆ ಬೇರೆ ರೂಪದ ದೇಹಗಳಲ್ಲಿ ವಿಸ್ತೃತನಾಗುತ್ತಾನೆ. ನಾವು ಈ ಸಿದ್ಧಾಂತವನ್ನು ಒಪ್ಪಿಕೊಂಡರೆ ಬ್ರಹ್ಮನ್ಗೂ ಬದಲಾವಣೆ ಎನ್ನುವುದುಂಟು. ಆದರೆ ಇದನ್ನು ಒಪ್ಪಿಕೊಳ್ಳಲು ಆಗುವುದಿಲ್ಲ. ಸ್ವಭಾವತಃ ಬ್ರಹ್ಮನ್ ಆನಂದಮಯನು ಎಂದು ವೇದಾಂತ ಸೂತ್ರದಿಂದ ನಮಗೆ ತಿಳಿಯುತ್ತದೆ. ಆದುದರಿಂದ ಅವನು ನೋವಿನ ಸ್ಥಿತಿಗಳನ್ನು ಅನುಭವಿಸುವ ದೇಹವಾಗಿ ತನ್ನನ್ನು ಮಾರ್ಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ವಾಸ್ತವವಾಗಿ ಬ್ರಹ್ಮನ್ನ ವಿಭಿನ್ನಾಂಶಗಳಾದ ಜೀವಿಗಳು ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು. ಇವುಗಳಿಗೆ ಮಾಯೆಯಿಂದ ಆವೃತವಾಗುವ ಪ್ರವೃತ್ತಿ ಇರುತ್ತದೆ. ಈ ಮೊದಲೇ ವಿವರಿಸಿದಂತೆ ಬ್ರಹ್ಮನ್ನ ಕಣಗಳು ಜ್ವಾಲೆಯಲ್ಲಿ ಸಂತೋಷವಾಗಿ ಕುಣಿಯುತ್ತಿರುವ ಕಣಗಳಂತೆ ಇವೆ. ಆದರೆ ಅವು ಜ್ವಾಲೆಯಿಂದ ಹೊಗೆಗೆ ಬೀಳುವ ಸಾಧ್ಯತೆಯೂ ಇದೆ. ಹೊಗೆಯು ಅಗ್ನಿಯ ಇನ್ನೊಂದು ರೂಪ. ಈ ಭೌತಿಕ ಜಗತ್ತು ಹೊಗೆಯಂತೆ, ಆಧ್ಯಾತ್ಮಿಕ ಜಗತ್ತು ಪ್ರಜ್ವಲಿಸುವ ಉರಿಯಂತೆ. ಮಾಯೆಯ ಪ್ರಭಾವಕ್ಕೆ ಸಿಕ್ಕಾಗ ಅಸಂಖ್ಯಾತ ಜೀವಿಗಳು ಆಧ್ಯಾತ್ಮಿಕ ಜಗತ್ತಿನಿಂದ ಭೌತಿಕ ಜಗತ್ತಿಗೆ ಬೀಳಬಹುದು. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡ ಜೀವಿಯು ಭೌತಿಕ ಜಗತ್ತಿನ ಕಲ್ಮಶವನ್ನು ಸಂಪೂರ್ಣವಾಗಿ ತೊಳೆದುಕೊಂಡರೆ ಅದು ಮತ್ತೆ ಬಿಡುಗಡೆಯನ್ನು ಸಾಧಿಸಬಹುದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಪ್ರವೀಣ ಮಾತಾಜಿ ನಂದಾಗಿದ್ಯಾ? ನಿಮ್ದು ಓದ್ ವೀಕ್ ಅಲ್ಲಿ ಆಗಿದೆ ಮಾತಾಜಿ. ಇವಾಗ ಎಲ್ಲ ಬಾಕಿ ಇದ್ದಾರಲ್ಲ, ಅವರಿಗೆ ಚಾನ್ಸ್ ಬೇಕಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಕೃಷ್ಣ ಮಾತಾಜಿ. ಭೌತಿಕ ಪ್ರಕೃತಿಯು ಪುರುಷನನ್ನು ಸ್ಪರ್ಶಿಸಿದಾಗ ಜೀವಿಗಳು ಹುಟ್ಟುತ್ತವೆ ಎನ್ನುವುದು ಅಸುರ ಸಿದ್ಧಾಂತ. ಇದನ್ನು ಒಪ್ಪಿಕೊಳ್ಳುವಂತಿಲ್ಲ. ಏಕೆಂದರೆ ಭೌತಿಕ ಪ್ರಕೃತಿಯು ಶಾಶ್ವತವಾದದ್ದು. ದೇವೋತ್ತಮ ಪರಮ ಪುರುಷನು ಶಾಶ್ವತನು. ಭೌತಿಕ ಪ್ರಕೃತಿಗಾಗಲಿ ದೇವೋತ್ತಮ ಪರಮ ಪುರುಷನಿಗಾಗಲಿ ಹುಟ್ಟು ಎನ್ನುವುದಿಲ್ಲ. ಪರಮ ಪ್ರಭುವನ್ನು ಅಜ ಎಂದು ಕರೆಯುತ್ತಾರೆ. ಹೀಗೆಂದರೆ ಜನನವಿಲ್ಲದವನು. ಭೌತಿಕ ಪ್ರಕೃತಿಗೂ ಅಜ ಎಂದು ಹೆಸರು. ಅಜ ಮತ್ತು ಅಜ ಎರಡೂ ಶಬ್ದಗಳು ಜನನವಿಲ್ಲದ ಎಂದರ್ಥ. ಭೌತಿಕ ಪ್ರಕೃತಿಗೂ ಪರಮ ಪ್ರಭುವಿಗೂ ಹುಟ್ಟು ಎನ್ನುವುದಿಲ್ಲವಾದ್ದರಿಂದ ಅವರಿಂದ ಜೀವಿಗಳು ಹುಟ್ಟಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನೀರು ಮತ್ತು ಗಾಳಿಗಳ ಸಂಪರ್ಕದಿಂದ ಅಸಂಖ್ಯಾತ ನೀರ್ಗುಳ್ಳೆಗಳು ಉಂಟಾಗುವಂತೆ ಭೌತಿಕ ಪ್ರಕೃತಿ ಮತ್ತು ಪರಮ ಪುರುಷನ ಸಂಯೋಗದಿಂದ ಈ ಭೌತಿಕ ಜಗತ್ತಿನಲ್ಲಿ ಜೀವಿಗಳು ಕಾಣಿಸಿಕೊಳ್ಳುತ್ತವೆ. ನೀರ್ಗುಳ್ಳೆಗಳಿಗೆ ವಿಧ ವಿಧವಾದ ಆಕಾರಗಳಿರುವುದರಿಂದ ಇರುವಂತೆ ಜೀವಿಗಳು ಭೌತಿಕ ಜಗತ್ತಿನಲ್ಲಿ ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬೇರೆ ಬೇರೆ ಆಕಾರಗಳಲ್ಲಿ ಮತ್ತು ಸ್ಥಿತಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆದುದರಿಂದ ಮನುಷ್ಯರು, ದೇವತೆಗಳು, ಪ್ರಾಣಿಗಳು, ಪಕ್ಷಿಗಳು ಮೊದಲಾದ ವಿವಿಧ ರೂಪಗಳಲ್ಲಿ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವ ಜೀವಿಗಳಿಗೆ ಅವರ ವಿಭಿನ್ನ ಬಯಕೆಗಳಿಂದ ಅವರವರ ದೇಹಗಳು ಲಭ್ಯವಾಗಿವೆ ಎಂದು ಭಾವಿಸುವುದು ತಪ್ಪಲ್ಲ. ಇಂತಹ ಬಯಕೆಗಳು ತನ್ನಲ್ಲಿ ಯಾವಾಗ ಉದಿಸಿದವು ಎನ್ನುವುದನ್ನು ಯಾರು ಹೇಳಲಾರರು. ಆದುದರಿಂದ ಇಂತಹ ಭೌತಿಕ ಅಸ್ತಿತ್ವದ ಕಾರಣವು ಅನಾದಿ ಕರ್ಮ ಎಂದರೆ ಕಂಡು ಹಿಡಿಯಲು ಸಾಧ್ಯವಲ್ಲದ್ದು ಎಂದು ಹೇಳ್ತಾರೆ. ಭೌತಿಕ ಜೀವನವು ಯಾವಾಗ ಪ್ರಾರಂಭವಾಯಿತು ಎನ್ನುವುದನ್ನು ಯಾರು ಹೇಳಲಾರರು. ಆದರೆ ಅದರ ಪ್ರಾರಂಭದ ಬಿಂದು ಒಂದುಂಟು ಎನ್ನುವುದು ವಾಸ್ತವ. ಏಕೆಂದರೆ ಮೂಲತಃ ಪ್ರತಿಯೊಂದು ಜೀವಿಯು ಒಂದು ಆಧ್ಯಾತ್ಮಿಕ ಕಿಡಿ. ಉರಿಯಿಂದ ನೆಲಕ್ಕೆ ಬೀಳುವ ಕಿಡಿಗಳಂತೆ ಪ್ರಾರಂಭವಿರುವಂತೆ ಭೌತಿಕ ಜಗತ್ತಿಗೆ ಬರುವ ಜೀವಿಗಳಿಗೂ ಪ್ರಾರಂಭ ಉಂಟು. ಆದರೆ ಯಾವಾಗ ಎನ್ನುವುದನ್ನು ಯಾರು ಹೇಳಲಾರರು. ಕರಗಿ ಹೋಗುವಾಗಲೂ ಈ ಜೀವಿಗಳು ದೀರ್ಘ ನಿದ್ರೆಯಲ್ಲಿ ಎನ್ನುವಂತೆ ಪ್ರಭುವಿನ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಲೀನವಾಗುತ್ತದೆ.
ಲೀನವಾಗುತ್ತವೆ. ಆದರೆ ಭೌತಿಕ ಜಗತ್ತಿನ ಮೇಲೆ ಯಜಮಾನಿಕೆಯನ್ನು ನಡೆಸಬೇಕೆಂಬ ಅವುಗಳ ಮೂಲ ಬಯಕೆಗಳು ಸಮನ ಆಗುವುದಿಲ್ಲ. ಬ್ರಹ್ಮಾಂಡವು ಮತ್ತೆ ಸೃಷ್ಟಿಯಾದಾಗ ಅವೇ ಬಯಕೆಗಳನ್ನು ಪೂರೈಸಿಕೊಳ್ಳಲು ಹೊರಕ್ಕೆ ಬರುತ್ತವೆ. ಆದುದರಿಂದ ಅವು ಭಿನ್ನ ಜೀವನ ಮಾರ್ಗಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ, ಇಷ್ಟು ನಾನೀಗ ಹೇಳ್ತೇನೆ ಮಾತಾಜಿ, ಆಮೇಲೆ ಮತ್ತೆ ಅವರು ದರ್ಶನ ಅಂತ. ಮಾತಾಜಿ ಹರೇ ಕೃಷ್ಣ. ಸೊ ಇದೊಂದು ಅಧ್ಯಾಯ ಈ ಕೃಷ್ಣ ಪುಸ್ತಕದಲ್ಲಿ ಹಿಂದಿನ ಎಲ್ಲಾ ಕಥೆಗಳನ್ನ ನೋಡಿದಾಗ ಇದೊಂದು ವಿಭಿನ್ನವಾಗಿರುವಂತದ್ದು. ನಾವೆಲ್ಲ ಕಥೆಗಳನ್ನ ಕೇಳಿದೇವಿ, ಇಲ್ಲೇನ್ ಬಂತಿದು ವೇದಗಳ ಪ್ರಾರ್ಥನೆ ಅಂತ ಹೇಳಿದಾಗ. ಸೊ ಈ ವೇದಗಳನ್ನ ವ್ಯಕ್ತಿ ರೂಪದಲ್ಲಿ ಅಂತಂದ್ರೆ ವ್ಯಕ್ತಿಗತವಾದ ವೇದಗಳು ಅಂತ ಹೇಳ್ತಾರೆ. ಅಂದ್ರೆ ವೇದದರ್ಶಿಗಳು ಯಾರ್ಯಾರು ಇದ್ದಾರಲ್ಲ, ಸೊ ಅವರೆಲ್ಲ ಇದನ್ನ ಹೇಗೆ ಸ್ವೀಕರಿಸಿದ್ದಾರೆ, ಸ್ವೀಕರಿಸಿ ಭಕ್ತಿ ಪೂರ್ವಕವಾದಂತಹ ಪ್ರಾರ್ಥನೆಗಳನ್ನ ಹೇಗೆ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು 86ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಹೀಗೆ ಅವರು ಸ್ವೀಕರಿಸಿದಂತ ಭಕ್ತಿಪೂರ್ವಕ ಪ್ರಾರ್ಥನೆಗಳು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ ಭಗವಂತ ಶ್ರೀಕೃಷ್ಣ, ಸೊ ಇವನ ಬಳಿಗೆ ಹೇಗೆ ಅವರೆಲ್ಲ ಪ್ರಾರ್ಥನೆಗಳನ್ನ ಸಲ್ಲಿಸ್ಕೊಳ್ತಾ ಇದ್ದಾರೆ. ಈಗ ನಾವೆಲ್ಲರೂ ಕೂಡ ಪ್ರಾರ್ಥನೆಗಳನ್ನ ನಮ್ದೇ ತರನಾಗಿ ಸಲ್ಲಿಸ್ಕೊಳ್ತೇವಲ್ಲ, ಹಾಗೆ ಎಲ್ಲ ಈ ವೇದದರ್ಶಿಗಳು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲ ಪ್ರಾರ್ಥನೆಗಳನ್ನ ಹೇಗೆ ಸಲ್ಲಿಸ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ವೇದಗಳು ಏನೇನ್ ಹೇಳುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಈ ಒಂದು ನೀವು ಯಾವ್ದು ವೇದಗಳ ಸಾಕಾರ ರೂಪ ಅಲ್ಲ ಮಾತಾಜಿ, ಅಲ್ಲಿಂದ ಹೇಳಿದ್ರಲ್ಲ. ಹಾ ಸರಿ. ಸೊ ಮತ್ತೆ ಇಲ್ಲಿ ವ್ಯಕ್ತಿಗತವಾದಂತಹ ಏನು ವೇದಗಳಿದಾವಲ್ಲ, ಇಲ್ಲಿ ಹೇಳ್ತಾ ಇರೋ ಸಾಕಾರ ರೂಪ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ವ್ಯಕ್ತಿಗತವಾದಂತಹ ವೇದಗಳು ಅಂದ್ರೆ ವೇದಗಳಿಗೂ ಕೂಡ ವ್ಯಕ್ತಿಗತವಾದಂತಹ ರೂಪ ಇದೆ. ಆ ಪ್ರಾರ್ಥಿಸುತ್ತೆ, ಹೇಗೆ ಪ್ರಾರ್ಥಿಸುತ್ತೆ ಅನ್ನೋದನ್ನ ಮತ್ತೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ನಾವು ಕೆಲವೊಂದು ವಿಷಯಗಳನ್ನ ಭಗವದ್ಗೀತೆಯಲ್ಲಿ ಕೂಡ ಆಯ್ಕೊಳ್ತೇವೆ. ಹೇಗೆ ಭಗವಂತ ಒಂದು ನಾವೆಲ್ಲ ಕೂಡ ಬಿಡಿ ಭಾಗವನ ಅಂಶಗಳು ಅಂತ ಹೇಳಿ. ಸೊ ಭಗವಂತ ಪೂರ್ಣನಾದ್ರೆ ನಾವು ಅವನ ಅಂಶಗಳು ಅಂತ ಹೇಳ್ತೇವೆ. ಭಗವಂತ ಪರಮ ನಿಯಂತ್ರಕ, ಮತ್ತೆ ಜೀವಿಗಳೆಲ್ಲರೂ ಕೂಡ ಅವನಿಂದ ನಿಯಂತ್ರಿತರು ಅಂತ ಹೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ನಿಯಮ್ಯ ಅಂತ ಹೇಳಿ ಕರೀತಾರೆ. ನಿಯಮ್ಯ ಅಂದ್ರೆ ನಿಯಂತ್ರಿಸಲ್ಪಟ್ಟ ಜೀವಿ ಅಂತ ಕರೀತಾರೆ. ಸೊ ಯಾರು ನಿಯಂತ್ರಿಸುವವನ? ಅವನೇ ಪರಮಾತ್ಮ, ಅವನೇ ಪರಮ ನಿಯಾಮಕ ಅಂತ ಹೇಳಿ ವೇದಗಳು ಘೋಷಿಸುತ್ತೆ ಅಂತ ಹೇಳಿ ಇಲ್ಲಿ ಮಧ್ಯಭಾಗದಲ್ಲಿ ನಾವೆಲ್ಲರೂ ಕೂಡ ಬಿಡಿ ಆತ್ಮಗಳು, ನಾವೆಲ್ಲರೂ ಕೂಡ ನಿಯಂತ್ರಣಕ್ಕೊಳಗಾಗಿದ್ದೇವೆ. ಆದ್ರೆ ಅದನ್ನ ನಿಯಂತ್ರಣ ಮಾಡೋರು ಯಾರು? ಅದ್ ಮಾಡ್ತಾ ಇರುವಂತವ್ರು ಯಾರು? ಅದೇ ಪರಮಾತ್ಮ, ಭಗವಂತ ಅಂತ ಹೇಳ್ತಾ ಇದ್ದಾರೆ. ಈ ಎರಡೂ ನಿಯಂತ್ರಿತವಾದಂತವು ಇದ್ರೂ ಕೂಡ ಎರಡೂ ಕೂಡ ಶಾಶ್ವತವಾಗಿದೆ, ಅಸ್ತಿತ್ವದಲ್ಲಿದೆ. ಹಾಗಾಗಿ ನಿತ್ಯ ಅಂತ ಹೇಳಿ ಕರೀತಾರೆ. ಆದ್ರೆ ಸ್ಥಾನಗಳು ಮಾತ್ರ ಭಿನ್ನ ಆಗಿದೆ. ಹೇಗೆ ಪರಮಾತ್ಮ ಮತ್ತೆ ಆತ್ಮ, ಜೀವಾತ್ಮ ಎರಡು ಒಂದೇ ಜಾಗದಲ್ಲಿ ಕೂತ್ಕೊಂಡ್ರು ಸ್ಥಾನ ಬೇರೆ ಬೇರೆ ಇದೆ ಅಲ್ಲ. ಎರಡು ಕೂಡ ನಿತ್ಯ, ಎರಡು ಕೂಡ ಶಾಶ್ವತ, ಆದ್ರೆ ಅವುಗಳ ಸ್ಥಾನ ವಿಭಿನ್ನ ಆಗಿದೆ. ಯಾವ ತರ ವಿಭಿನ್ನ ಆಗಿದೆ? ಭಗವಂತ ಯಜಮಾನನಾಗಿದ್ದಾನೆ, ಆದ್ರೆ ಎಲ್ಲ ಜೀವಿಗಳು ಅದರ ಸೇವಕರಾಗಿದ್ದಾರೆ ಅಂತ. ಸೊ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕೇಳಿದಿರಾ, ಹೇಗೆ ಒಬ್ಬ ರಾಜ ಅವನ ಪ್ರಜೆಗಳಂತೆ ಅಂತ ಹೇಳಿ. ಇಬ್ರು ಮನುಷ್ಯರೇ ಅಲ್ಲ, ರಾಜನು ಮನುಷ್ಯ, ಪ್ರಜೆನು ಮನುಷ್ಯ. ಆದ್ರೆ ಇಬ್ರು ಮನುಷ್ಯ ಆದ್ರೂ ಕೂಡ ಒಬ್ಬರ ಇಲ್ಲಿ ಏನಾಗಿರ್ತಾನೆ? ದಾಸನಾಗಿರ್ತಾನೆ. ಇನ್ನೊಬ್ರು ಏನಾಗಿರ್ತಾರೆ? ಅವರನ್ನ ಆಳಲ್ಪಡುವವರಾಗಿರ್ತಾನೆ ಅಂತ ಹೇಳಿ. ರಾಜ ಆಳಲ್ಪಡ್ತಾನೆ, ಮತ್ತೆ ಎಲ್ಲ ಪ್ರಜೆಗಳು ಅವನ ದಾಸರಾಗಿರ್ತಾರೆ ಅಂತ ಹೇಳಿ. ಹಾಗೆ ನೋಡಿದ್ರೆ ಪ್ರಜೆನು ಕೂಡ ರಾಜನು ಕೂಡ ದಾಸನೇ. ಯಾಕಂದ್ರೆ ಪ್ರಜೆಗಳಿಗೋಸ್ಕರನೇ ಅವ್ನು ಮಾಡ್ತಾ ಇರುವಂತದ್ದು ಎಲ್ಲಾನು ಕೂಡ ಅಲ್ಲ. ಪ್ರಜೆ ಈ ಒಂದು ರಾಜ್ಯದ ಆಳ್ವಿಕೆ ಆಗಿರ್ಬಹುದು, ರಾಜ್ಯದ ಒಂದು ಸಮೃದ್ಧಿ ಆಗಿರ್ಬಹುದು, ಎಲ್ಲವನ್ನ ಮಾಡ್ತಾ ಇರೋದು ಕೇವಲ ತನ್ನ ಒಂದು ವಂಶವನ್ನ ವೃದ್ಧಿಪಡಿಸೋಕಲ್ಲ, ಪ್ರಜೆಗಳಿಗೂ ಕೂಡ ಅವ್ನು ಮಾಡ್ತಾ ಇದ್ದಾನೆ. ಹಾಗೆ ಭಗವಂತ ನಮ್ಮ ಸಲುವಾಗಿ ಕೂಡ ಮಾಡ್ತಾನೆ. ನಾವು ಭಗವಂತನ ದಾಸರು ಅಂತ ಹೇಳಿ. ಮತ್ತೆ ಇಲ್ಲಿ ಮತ್ತೆ ಇನ್ನು ಹೇಳ್ತಾರೆ, ಈ ಆತ್ಮಗಳು, ಬಿಡಿ ಜೀವಿಗಳು ಅಂತ ಏನ್ ಹೇಳ್ತಾರಲ್ಲ, ಸೊ ವಿಭಿನ್ನ ಅಂಶಗಳು ಅಂತ ಹೇಳಿ ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ. ಇಲ್ಲಿ ಬಿಡಿ ಅಂಶಗಳು ಅಂತ ಹೇಳ್ತಾರೆ, ಬಿಡಿ ಜೀವಿಗಳು ಅಂತ ಹೇಳ್ತಾರಲ್ಲ, ಅಲ್ಲಿ ನಾವು ವಿಭಿನ್ನ ಅಂಶಗಳು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಬಿಡಿ ಜೀವಿ ಆಗಿರ್ಬೋದು, ಬಿಡಿ ಅಂಶ ಆಗಿರ್ಬೋದು, ವ್ಯತ್ಯಾಸ ಇಲ್ಲ ಈ ಪದಗಳಲ್ಲಿ. ಆದ್ರೆ ಈ ಭಗವಂತನಿಗೂ ಮತ್ತೆ ಆತ್ಮಕ್ಕೂ ಇಬ್ಬರಿಗೂ ಕೂಡ ಜಾಗೃತ ಜೀವಿಗಳು ಅಂತ ಹೇಳಿ ಕರೆಯುವಂಥದ್ದು. ಜಾಗೃತ ಒಂದು ಪ್ರಜ್ಞೆ ಇದೆ ಅಂತ ಹೇಳಿ. ಜಾಗೃತ ಅಂದ್ರೆ ಪ್ರಜ್ಞೆ ಇದೆ ಅಂತ. ಸೊ ಹಾಗಾಗಿ ಭಗವಂತ ಮಾತ್ರ ಇಡೀ ವಿಶ್ವವನ್ನ ನಿಯಂತ್ರಿಸ್ತಾನೆ. ಆದ್ರೆ ಜೀವಿಗಳು ಕೇವಲ ಅವರು ಕೂಡ ನಿಯಂತ್ರಿಸ್ತಾರೆ. ಏನನ್ನ? ಕೇವಲ ತಮ್ಮ ಸೀಮಿತವಾದಂತ ದೇಹವನ್ನ, ಮನಸ್ಸನ್ನ ಮಾತ್ರ ನಿಯಂತ್ರಿಸ್ತವೆ ಅನ್ನೂ ಕೂಡ ಇಲ್ಲಿ ಹೇಳ್ತಾರೆ. ನಾವು ನಿಯಂತ್ರಿಸೋದಿಲ್ಲ ಅಂತಲ್ಲ, ಯಾಕಂದ್ರೆ ಭಗವಂತ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅಂದ್ರೆ ಆ ಸ್ವಾತಂತ್ರ್ಯ ಎದಕ್ಕಿದೆ? ಎದಕ್ಕಾದ್ರೂ ಬೇಕಲ್ಲ. ಸೊ ಅದು ಸ್ವಾತಂತ್ರ್ಯಲ್ಲಿ ನಾವು ನಮ್ಮ ದೇಹವನ್ನ ನಿಯಂತ್ರಿಸಿಕೊಳ್ಳೋದಷ್ಟೇ. ನಮ್ಮ ಮನೆಯಲ್ಲಿ ನೋಡಿ, ಬೇಕಾದ್ರೆ ನೀವು ಯಾರೋ ನಿಮ್ಮ ಮಕ್ಕಳ ದೇಹವನ್ನ ನೀವು ನಿಯಂತ್ರಿಸಕ್ಕಾಗಲ್ಲ. ಒಮ್ಮೆ ನಾವು ಅವರನ್ನ ಹುಟ್ಟಿ ಹೊರಗ್ ಬಂದ್ರೆ ಆಯ್ತು, ಅವರನ್ನ ನಾವು ನಿಯಂತ್ರಿಸ್ಲಿಕ್ಕೇನೆ ಆಗಲ್ಲ.
ಸೊ ನಿಯಂತ್ರಿಸೋದು ಹೇಗೆ? ನಮ್ಮ ದೇಹ. ಹಾಗಾಗಿ ನಾನು ಏನು ಸೇವಿಸ್ಬೇಕು, ನಾನು ಹೇಗೆ ಇರ್ಬೇಕು, ನಾನು ಹೇಗೆ ಸತ್ವಗುಣದಲ್ಲಿ ಇರ್ಬೇಕು, ಆ ಭಾವ, ಆ ಮನಸ್ಸು ಎಲ್ಲವನ್ನೂ ಕೂಡ ನನ್ನ ಕೈಯಲ್ಲಿದೆ. ಹಾಗಾಗಿ ನಾವು ಈ ದೇಹವನ್ನ ಮಾತ್ರ ನಿಯಂತ್ರಿಸುವಂತಹ ಸೀಮಿತತೆಯನ್ನು ಪಡೆದಿರೋದಕ್ಕೋಸ್ಕರ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಅಷ್ಟೇ. ಹೀಗೆ ಇಬ್ರು ಕೂಡ ಶಾಶ್ವತ, ನಿತ್ಯ, ಆದ್ರೆ ಪ್ರಮಾಣದಲ್ಲಿ ಭಿನ್ನ ಅಂತ ಹೇಳ್ತವೆ. ಪ್ರಮಾಣ ಅಂತಂದ್ರೆ ಏನು? ಇಲ್ಲಿ ಎರಡು ತರನಾಗಿ ಬರುತ್ತೆ. ಮೇಲೆ ಹೇಳಿರುವಂತಹ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಗುಣದಲ್ಲಿ ಒಂದೇ ಆಗಿದೆ, ಮತ್ತೆ ಕೆಳಗಿನ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾ ಇರುವಂತದ್ದೇನು, ಇವರು ಪ್ರಮಾಣದಲ್ಲಿ ವಿಭಿನ್ನ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಪ್ರಮಾಣದಲ್ಲಿ ಅಂದ್ರೆ ಈಗ ನಿಮ್ಗೆ ತುಂಬಾ ಸರಿ ನೀವು ಉದಾಹರಣೆ ಕೇಳಿರ್ಬೋದು. ಒಂದು ಹನಿ ಸಮುದ್ರದ ಬಿಂದು, ಅದು ಉಪ್ಪು ಇರುತ್ತೆ, ಇಡೀ ಸಮುದ್ರದಲ್ಲಿಯೂ ಕೂಡ ಉಪ್ಪವಿರುತ್ತೆ. ಆದ್ರೆ ಒಂದು ಹನಿ ಬಿಂದುವಿಗೂ ಮತ್ತೆ ಇಡೀ ಸಮುದ್ರಕ್ಕೂ ಕೂಡ ವ್ಯತ್ಯಾಸ ಇದೆ. ಹಾಗಾಗಿ ಭಗವಂತ ಇಡೀ ಸಮುದ್ರ ಆಗಿದ್ದಾನೆ, ನಾವೆಲ್ಲ ಕೇವಲ ಒಂದು ಡ್ರಾಪ್ ಸಮುದ್ರದ ನೀರಾಗಿದ್ದೇವೆ. ಹಾಗಾಗಿ ಪ್ರಮಾಣ, ಕ್ವಾಂಟಿಟಿಯಲ್ಲಿ ಏನು ವ್ಯತ್ಯಾಸ ಇದೆ. ಇಬ್ರು ಶಾಶ್ವತ ಆದ್ರೂ ವ್ಯತ್ಯಾಸ. ಸೊ ವೇದಗಳೇ ಹೇಳುತ್ತೆ, ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್ ಅಂತ. ಸೊ ಇದು ಕಥೋಪನಿಷತ್ನಲ್ಲಿ ಕೂಡ ಹೇಳ್ತಾರೆ. ಅಂದ್ರೆ ಎಲ್ಲಾ ಶಾಶ್ವತ, ಎಲ್ಲವೂ ಜೀವಿಗಳು ಕೂಡ ಪ್ರಜ್ಞೆ ಇದೆ. ಆದ್ರೆ ಒಬ್ಬನೇ ಇದ್ರ ಎಲ್ಲರನ್ನ ನಿಯಂತ್ರಿಸುವವನು ಅವನೇ ಭಗವಂತ ಅಂತ ಹೇಳಿ. ಹೀಗೆ ಗುಣಾತ್ಮಕವಾಗಿ ಎರಡು ಕೂಡ ಸಚ್ಚಿತ್ತಾನಂದ. ನಾವು ಕೇವಲ ಭಗವಂತನಿಗೆ ಹೇಳ್ತೇವೆ ಸಚ್ಚಿತಾನಂದ ಅಂತ ಹೇಳಿ, ಆದ್ರೆ ನಮ್ಮ ಆತ್ಮವು ಕೂಡ ಸಚ್ಚಿತಾನಂದನೇ ಅಲ್ಲ. ಶಾಶ್ವತ ಇದೆ, ಪ್ರಜ್ಞೆ ಇದೆ, ಆನಂದಮಯ ಇದೆ, ಇದೇ ಗುಣಾತ್ಮಕ, ಇದೇ ಕ್ವಾಲಿಟಿ. ಆದ್ರೆ ಪರಿಣಾಮಾತ್ಮಕವಾಗಿ ಅಂದ್ರೆ ಅದೇಂತೇವಲ್ಲ ಕ್ವಾಲಿಟಿ, ಕ್ವಾಂಟಿಟಿ ಪರಿಣಾಮಾತ್ಮಕವಾಗಿ ಭಗವಂತ ಅನಂತನಾಗಿದ್ದಾನೆ, ಆತ್ಮಗಳೇನಾಗಿದೆ ಅತ್ಯಲ್ಪ ಆಗಿದೆ ಅಂತ ಹೇಳಿ. ಸೂರ್ಯನ ಕಿರಣಗಳು ಇವುಗಳೆಲ್ಲ ನೀವು ಭಗವದ್ಗೀತೆಯಲ್ಲಿ ಇದ್ರ ಉದಾಹರಣೆಗಳನ್ನ ತಿಳ್ಕೊಂಡಿದ್ರ. ಮತ್ತೆ ಇನ್ನು ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ಆದ್ರೂ ಕೂಡ ಎರಡು ಒಂದೇ ದೇಹದಲ್ಲಿ ವಾಸಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಪರಮಾತ್ಮ ಮತ್ತೆ ಜೀವಾತ್ಮ ಒಂದೇ ದೇಹ. ಈಗ ಒಂದು ಯಾರ್ಯಾರ್ದು ಎಲ್ಲ ದೇಹ ಇದೆಯೋ ಎಲ್ಲ ದೇಹದಲ್ಲಿನೂ ಕೂಡ ಪರಮಾತ್ಮನಿದ್ದಾನೆ, ಎಲ್ಲ ದೇಹದಲ್ಲಿಯೂ ಕೂಡ ಜೀವಾತ್ಮನಿದ್ದಾನೆ ಅಲ್ಲ. ಹಾಗೆ ಈ ಭಗವದ್ಗೀತೆಯಲ್ಲಿನೂ ಕೂಡ ಹೇಳ್ತಾರೆ, ಈ ಎರಡು ಪಕ್ಷಿಗಳು ಒಂದು ಉದಾಹರಣೆಯನ್ನ ಕೊಡ್ತಾರೆ. ನೀವೆಲ್ರೂ ಗೊತ್ತಾಗ್ತಾ ಇದೆ ಅನ್ಕೊಳ್ತೇನೆ. ಸೊ ಎರಡು ಪಕ್ಷಿಗಳ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ಇದೆ. ಎರಡು ಪಕ್ಷಿಗಳು ಕುಳಿತುಕೊಳ್ತೇವೆ ಒಂದ್ ಮರದಲ್ಲಿ. ಒಂದು ಪರಮಾತ್ಮ ಏನ್ ಮಾಡ್ತಾ ಇರ್ತಾನೆ, ಪರಮಾತ್ಮ ಗಮನಿಸ್ತಾ ಇರ್ತಾನೆ. ಇನ್ನೊಂದು ಏನ್ ಮಾಡ್ತಾ ಇರುತ್ತೆ, ಜೀವಿ ತನ್ನ ಕರ್ಮವನ್ನ ಮಾಡ್ತಾ ಇರುತ್ತೆ ಅಲ್ಲ. ಒಂದು ಮರದ ಮೇಲೆ ಕೂತ್ಕೊಂಡು ಮರದಲ್ಲಿ ಇರುವಂತಹ ಒಂದು ಹಣ್ಣನ್ನ ನೋಡುವಂಥದ್ದು, ಫಲವನ್ನ ಸವಿಯುವಂಥದ್ದು, ಮತ್ತೆ ಬೇರೆ ಕಡೆಗೆ ಅದು ಹಾರುವಂಥದ್ದು. ಸೊ ಹೀಗೆ ಏನೋ ಒಂದು ಕರ್ಮಗಳ ಫಲವನ್ನ ತಿಂತಾ ಇರುತ್ತೆ, ಅದನ್ನ ಗಮನಿಸ್ತಾ ಇರುವಂತವನು ಪರಮಾತ್ಮ ಅಂತ ಹೇಳ್ತಾನೆ. ಹಾಗಾಗಿ ಪರಮಾತ್ಮ ಹೇಗಿದ್ದಾನೆ ಇಲ್ಲಿ ನಮ್ಮ ಇದ್ರಲ್ಲಿ, ಕೇವಲ ಕರ್ಮಗಳನ್ನ ವೀಕ್ಷಿಸುವಂತಹ ಒಬ್ಬ ವೀಕ್ಷಣಕಾರ ಆಗಿದ್ದಾನೆ ಅಷ್ಟೇ. ಹಾಗಾಗಿ ಅವನಿಗೆ ಸಾಕ್ಷಿ ಅಂತ ಕರೀತೇವೆ. ಪರಮಾತ್ಮ ಒಬ್ಬ ಸಾಕ್ಷಿ, ದೃಷ್ಟ್ವಾನುಮಂತಾಚ. ಸೊ ಸಾಕ್ಷಿ, ಮತ್ತೆ ಅದಕ್ಕೆ ಉಪದೃಷ್ಟ್ವಾನುಮಂತಾಚ ಯಾಕೆ ಹೇಳ್ತಾರೆ ಅಂದ್ರೆ ಅವನು ಅನುಮತಿಸ್ತಾನೆ. ಹನುಮಂತ ಅಂದ್ರೆ ಅನುಮತಿಸೋದು. ಏನ್ ಅನುಮತಿಸ್ತಾನೆ? ಆಸೆಗಳನ್ನ. ಈಗ ನಮ್ಮಲ್ಲಿ ತುಂಬಾ ಆಸೆಗಳಿದೆ ಎಲ್ಲರಲ್ಲಿನೂ ಕೂಡ. ಆ ಆಸೆಗಳನ್ನ ಅನುಮತಿ ಕೊಡೋನ್ ಯಾರು? ಭಗವಂತಾನೆ. ಕೊಟ್ರೆ ಅದು ಸಾಧ್ಯ ಆಗತ್ತೆ. ಒಬ್ಬ ದೊಡ್ಡ ಕೊಲೆಗಾರ ಇರ್ಲಿ, ಒಬ್ಬ ದೊಡ್ಡ ದರೋಡೆಕೋರ ಇರ್ಲಿ, ಒಬ್ಬ ಸನ್ಯಾಸಿ ಇರ್ಲಿ, ಒಬ್ಬ ಸಾಧು ಇರ್ಲಿ, ಒಬ್ಬ ಸಿದ್ಧ ಪುರುಷ ಇರ್ಲಿ, ಆ ಸಿದ್ಧಿ ಪಡಿಲಿಕ್ಕೆ, ದರೋಡೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ಅವನ ಆಸೆ. ಆ ಆಸೆಗೆ ಅನುಮತಿಯನ್ನ ಕೊಡುವಂತವನು ಭಗವಂತ ಅಂತ ಹೇಳಿ. ಹಾಗಾಗಿ ಅವನು ಸಾಕ್ಷಿ ರೂಪದಲ್ಲಿ ಇದ್ದಾನೆ ಅಂತ. ಹಾಗಂದ್ರೆ ಮತ್ತೆ ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ನಾವು ಒಳ್ಳೆದನ್ನ ಬಯಸ್ತೇವೆ, ಅದ್ಯಾಕಾಗಲ್ಲ? ಕೇವಲ ಕೆಟ್ಟ ಮಾತ್ರ ಆಗತ್ತೆ. ಅದು ನಮ್ಮ ಹಿಂದಿನ ಕರ್ಮ. ಅದರ ಕರ್ಮದ ಪ್ರಕಾರ ಆ ಒಂದು ಅನುಮತಿ ಅನ್ನುವಂಥದ್ದು ಭಗವಂತ ಕೊಡ್ತಾ ಹೋಗ್ತಾನೆ. ಹೀಗೆ ವೈಯಕ್ತಿಕ ಆತ್ಮ ಅಥವಾ ನಮ್ಮ ಜೀವಾತ್ಮ ಅನ್ನುವಂಥದ್ದು ಕರ್ಮವನ್ನ ಅನುಭವಿಸುವವ. ಹೀಗೆ ಅದನ್ನ ಆ ಅನುಭವ ಯಾರಿಂದ ಸಿಗುತ್ತೆ? ಭಗವಂತನಿಂದ. ಅವನೇ ಸಾಕ್ಷಿ ಆಗಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ ಇನ್ನ ಒಂದು ವಿಷಯದಲ್ಲಿ ಹೇಳ್ತಾ ಇರುವಂತದ್ದು, ಪರಮಾತ್ಮ ನಮ್ಮ ದೇಹವನ್ನ ನಿಯಂತ್ರಿಸ್ತಾನೆ. ದೇಹಾಂತರಗಳು ಅಂತ ಹೇಳಿ ಕರೀತಾರೆ. ದೇಹಾಂತರಗಳಂದ್ರೆ ಏನು? ದೇಹಗಳ ಅಂತರ ಎಲ್ಲಿವರೆಗೂ ಇರುತ್ತೆ? ಇಲ್ಲಿ ಹೇಳ್ತಾ ಇರುವಂತದ್ದು ಪ್ರಸ್ತುತವಾಗಿರುವಂತಹ ಜನ್ಮನ ಹೇಳ್ತಾ ಇಲ್ಲ, ಪ್ರಸ್ತುತವಾಗಿರುವಂತಹ ಒಂದು ದೇಹನ ಹೇಳ್ತಾ ಇಲ್ಲ. ದೇಹಾಂತರಗಳು ಅಂತಂದ್ರೆ ಜನ್ಮಾಂತರಗಳು ಅಂತ ಹೇಳ್ತಾ, ಹಾಗೆ ಪುನರ್ಜನ್ಮಗಳು ಅಂದ್ರೆ ಒಂದು ದೇಹ ಆದ್ಮೇಲೆ ಇನ್ನೊಂದು ದೇಹ. ಹೇಗೆ ಒಂದು ಆತ್ಮ ಒಂದು ದೇಹದಿಂದ ಇನ್ನೊಂದು ಆತ್ಮಕ್ಕೆ ಸಾಗುತ್ತೋ, ಸೊ ಹಾಗೆ ಎಲ್ಲ ಎಷ್ಟೇ ಅವನು ಜನ್ಮವನ್ನ ಪಡೀಲಿ, ಎಷ್ಟೇ ಪುನರ್ಜನ್ಮಗಳನ್ನ ಪಡೀಲಿ, ಅದನ್ನ ನಿಯಂತ್ರಿಸುವವನ ಭಗವಂತ ಪರಮಾತ್ಮ. ಹೀಗೆ ಪರಮಾತ್ಮ ವೈಯಕ್ತಿಕ ಆತ್ಮವನ್ನ ನಿಯಂತ್ರಿಸ್ತಿದ್ರೆ ಪುನರ್ಜನ್ಮವನ್ನ ವಿವರಿಸಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಅಲ್ಲ. ಪುನರ್ಜನ್ಮ ಅನ್ನುವಂಥದ್ದು ಯಾಕೆ ಗೊತ್ತಾಗತ್ತೆ ನಮ್ಗೆ? ಯಾಕೆ ಭಗವಂತ ನಿಯಂತ್ರಿಸ್ತಾ ಇದ್ದಾನೆ ಅಂತ ಪುನರ್ಜನ್ಮ ಗೊತ್ತಾಗತ್ತೆ?
ಅಲ್ಲ. ಇಲ್ಲ ಅಂದ್ರೆ ಪುನರ್ಜನ್ಮ ಅನ್ನೋದು ವಿವರಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ. ಹೀಗೆ ಒಂದು ಕರ್ಮದ ಪ್ರಕಾರ ಅವನವನ ಕಾರ್ಯಗಳ ಕಾಮ ಕರ್ಮ, ನಿಷ್ಕಾಮ ಕರ್ಮ, ಹೇಗೆ ಕರ್ಮ ಇರ್ತೀಯೋ ಆ ಕರ್ಮದ ಪ್ರಕಾರ ಜೀವನವನ್ನ ಪಡಿತಾನೆ. ಯಾವ ಜೀವನವನ್ನ ಪಡಿತಾನೆ? ಉನ್ನತವಾದಂಥ ಮತ್ತೆ ಕೆಳಮಟ್ಟದ ಜೀವನವನ್ನ ಅವನು ಪಡಿತಾನೆ. ಹೀಗೆ ಹೊಸ ದೇಹದಲ್ಲಿ ಈ ಉನ್ನತ ಕೆಳಮಟ್ಟದ ದೇಹವನ್ನ ಇರಿಸ್ತಾ ಹೋಗ್ತಾನೆ. ಆ ದೇಹದಲ್ಲಿ ಆ ಜೀವವನ್ನ ಪರಮಾತ್ಮ ಇರಿಸ್ತಾ ಹೋಗ್ತಾನೆ. ಹೀಗೆ ಜೀವಿಗಳು ಹಿಂದಿನ ಕರ್ಮಗಳ ಆಧಾರದ ಮೇಲೆ ಮುಂದಿನ ದೇಹವನ್ನ ಪಡಿತಾ ಹೋಗ್ತಾರೆ. ಸೊ ಆ ದೇಹವನ್ನು ಕೂಡ ಸಂತೋಷ, ದುಃಖ ಇವೆರಡನ್ನೂ ಕೂಡ ಅನುಭವಿಸಲೇಬೇಕು ಅನ್ನೋದು ಇಲ್ಲಿ ಹೇಳುತ್ತೆ ಮಮೇವಾಂಶ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಮತ್ತೆ ಈ ಜೀವಿಗಳು ಕೂಡ ಇಲ್ಲಿನೊಂದು ವಿಷಯನ ಹೇಳ್ತಾರೆ. ಜೀವಿಗಳು ಈ ಭೌತಿಕ ಪ್ರಕೃತಿಯಿಂದ ಪಡುತ್ತೆ ಅಂತ. ಯಾಕೆ ಭೌತಿಕ ಪ್ರಕೃತಿ ಅಂತ ಹೇಳ್ತಾ ಇರುವಂತದ್ದು? ಈ ಭಗವಂತನ ಅಧೀನದಲ್ಲಿರುವುದು. ಈ ಭೌತಿಕ ಪ್ರಕೃತಿ ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿದೆ ಅಲ್ಲ. ಸೊ ಭಗವದ್ಗೀತೆಯ ಒಂದು ಅಧ್ಯಾಯದಲ್ಲಿ ಹೇಳಲಾಗಿದೆ, ಮಯಾಧ್ಯಕ್ಷಿಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳಿ. ಅಂದ್ರೆ ಈ ಭೌತಿಕ ಒಂದು ಪ್ರಕೃತಿ ಅನ್ನುವಂಥದ್ದು ಭಗವಂತನ ಒಂದು ಮಯಾಧ್ಯಕ್ಷೇಣ, ಅಧ್ಯಕ್ಷ ಅಂತ ಕರೀತಾರೆ. ಅಂದ್ರೆ ಅಧ್ಯಕ್ಷ ಅಂದ್ರೆ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ. ಭಗವಂತ ಹೇಳಿದ್ರೇನೆ ಆಗತ್ತೆ ಎಲ್ಲವೂ ಕೂಡ, ಇಲ್ಲಾಂದ್ರೆ ಅದು ಕೂಡ ಆಗಲ್ಲ. ಭಗವಂತನ ಅಧೀನದಲ್ಲಿ ಈ ಪ್ರಕೃತಿ ಇದೆ. ಸೊ ಈ ಪ್ರಕೃತಿ ಕೂಡ ಭಗವಂತನಿಂದ ನಿಯಂತ್ರಿಸಲ್ಪಡುತ್ತೆ ಅಂತ. ಮತ್ತೆ ಈ ಜೀವಿಗಳು ಹೇಗೆ ಈ ಜೀವಿಗಳ ನಿಯಂತ್ರಿಸಲ್ಪಡ್ತಾರೆ ಅನ್ನೋದನ್ನ ಇನ್ನೊಂದು ಹೇಳ್ತಾರೆ. ಜೀವಿಗಳು ನಿಯಂತ್ರಿಸಲ್ಪಡ್ತಾರೆ. ಸೊ ಹಾಗಾಗಿ ಅವು ಸರ್ವವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ. ಯಾಕೆ ಸರ್ವವ್ಯಾಪಿ? ಭಗವಂತ ಮಾತ್ರ ಸರ್ವವ್ಯಾಪಿ ಅಂತೇವೆ ನಾವು. ಜೀವಿಗಳು ಕೂಡ ಒಂದೇ ಗುಣ ಇದ್ರೆ ಯಾಕೆ ಸರ್ವವ್ಯಾಪಿ ಇಲ್ಲ? ಯಾಕೆ ಅಂದ್ರೆ ಅವುಗಳು ನಿಯಂತ್ರಿಸಲ್ಪಡುತ್ತೆ. ಯಾರು? ಭಗವಂತ ನಿಯಂತ್ರಿಸ್ತಾನೆ. ನಿಯಂತ್ರಿಸಲ್ಪಡೋದ್ರಿಂದ ಅವು ಸರ್ವವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮಾತು ಇಲ್ಲಿ ಶ್ರೀಲ ಪ್ರಭುಪಾದರು ಚೆನ್ನಾಗಿ ವಿವರಿಸಿದ್ದಾರೆ. ಪರಮಾತ್ಮ ಮಾತ್ರ ಸರ್ವವ್ಯಾಪಿ ಆಗಿದ್ದಾನೆ. ಇದೇ ಒಂದು ವೈದಿಕ ತರ್ಕ ಅಂತ ಹೇಳಿ ಹೇಳ್ತೇವೆ. ಸೊ ಉದಾಹರಣೆಗೆ ಒಂದು ಸಣ್ಣ ದೀಪ ಒಂದು ಕೋಣೆಯನ್ನ ಬೆಳಗಿಸುತ್ತೆ, ಆದ್ರೆ ಇಡೀ ನಗರವನ್ನ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ನಗರವನ್ನ ಬೆಳಗಿಸ್ಲಿಕ್ಕೆ ಏನ್ ಬೇಕು? ಸೂರ್ಯ ಮಾತ್ರ ಎಲ್ಲವನ್ನ ಬೆಳಗಿಸಬಲ್ಲ ಅಲ್ಲ. ಹಾಗೇನೆ ಕೂಡ ಭಗವಂತ ಮಾತ್ರ ಎಲ್ಲ ಕಡೆಗೆ ಇದ್ದಾನೆ. ಜೀವಿ ಸಣ್ಣ ದೀಪ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಇದು ಕೇವಲ ತನ್ನ ದೇಹವನ್ನ ಮಾತ್ರ ಬೆಳಗಿಸುತ್ತೆ. ಹೇಗೆ ನಮ್ಮ ದೀಪ ನಮ್ಮ ಮನೆ ಬೆಳಗುತ್ತೋ ಹಾಗೆ ನನ್ನ ಆತ್ಮ ನನ್ನ ದೇಹವನ್ನ ಬೆಳಗುತ್ತೆ ಅಂತ. ಸೊ ನನ್ನ ಪ್ರಜ್ಞೆ ಒಂದು ದೇಹಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ. ಮತ್ತೆ ಇಲ್ಲೊಂದು ಮಾಯವಾದ ಒಂದು ಇದು ಹೇಳ್ತಾರೆ. ಸೊ ಒಂದು ಕಲುಷಿತವಾದಂತಹ ಕಲ್ಪನೆ ಅದು ಮಾಯವಾದದ್ದು. ಇದು ಒಂದು ಸಾಕಾರ ಆತ್ಮ, ಇದು ವೈಯಕ್ತಿಕ ಆತ್ಮ, ಪರಮಾತ್ಮ ಸಮಾನರಿದ್ದಾರೆ ಅಂತ ಹೇಳ್ತಾರೆ. ಅದು ಒಂದು ಹೇಳಿದ್ದಾರೆ. ಸೊ ಅದು ಕೇವಲ ಒಂದು ತಾರ್ಕಿಕ ನಂಬಿಕೆ ಅಂತ ಹೇಳಿ ಮಲಿನವಾದಂತಹ ಒಂದು ಕಲುಷಿತ ಕಲ್ಪನೆ ಅಂತ ಹೇಳ್ತಾರೆ. ಸಮಾನ ಇದ್ದಾರೆ, ಇಲ್ಲ ಅಂತ ಇಲ್ಲ. ಅದ್ರಲ್ಲಿಯೂ ಕೂಡ ಗುಣಾತ್ಮಕವಾಗಿ ಮತ್ತೆ ಪ್ರಮಾಣಾತ್ಮಕವಾಗಿ ನೋಡಿದಾಗ ಭಿನ್ನ ಆಗಿದೆ. ಗುಣ ಒಂದ ಆಗಿದ್ರು ಪ್ರಮಾಣ ಬೇರೆ ಬೇರೆ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕು. ಮತ್ತೆ ಅವರು ತಪ್ಪು ನಿರ್ಧಾರವನ್ನ ಕೊಡ್ತಾರೆ. ಸೊ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಮತ್ತೆ ಅಲ್ಲಿ ಶಾಸ್ತ್ರ ಒಂದು ಆಧಾರ ತಗೊಂಡು ಹೇಳಿದಾಗ ಮಮೇವಾಂಶೋ ಜೀವಲೋಕಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಇರುವಂತದ್ದು ಮಮೇವಾಂಶ ಜೀವಲೋಕಿಯಲ್ಲಿ ಹೇಳ್ತಾ ಇರುವಂತದ್ದು ನೋಡಿ. ಓಕೆ, ಭಗವದ್ಗೀತೆ ಹೇಳ್ತದೆ ಮಮೇವಾಂಶ. ಅದೇ ಬುದ್ಧಿ ಇರುವ ಯಾವ ಮನುಷ್ಯನಾದ್ರೂ ಆತ್ಮನು ಬಿಡಿ ಆತ್ಮನು ಒಂದೇ ವರ್ಗಕ್ಕೆ ಸೇರಿವೆ ಎಂದು ಒಪ್ಪುವುದಿಲ್ಲ. ಸೊ ಯಾರು ಉದ್ಯಾನವುಳ್ಳವರಾಗಿರ್ತಾರೋ ಸೊ ಅವರು ಭಗವಂತ ನಾನು ಒಂದೇ ಅಂತ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ವೇದಗಳ ಒಂದು ತೀರ್ಮಾನ ಏನು ಅಂತಂದ್ರೆ ಪರಮಾತ್ಮನೇ ನಿಯಂತ್ರಕ, ಜೀವಾತ್ಮ ಅದರ ನಿಯಂತ್ರಿತನಾದಂಥವನು ಭಗವಂತನಿಂದ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಮುಂದಿನ ಒಂದು ಇದ್ರಲ್ಲಿ ಈ ಜೀವಿಗಳು ಏನು ಆತ್ಮಗಳಿದೆ ಅಲ್ಲ, ಜೀವಿಗಳೆಲ್ಲವೂ ಕೂಡ ಈ ಭೌತಿಕ ಪ್ರಕೃತಿಯಿಂದ ಮಾತ್ರ ಸೃಷ್ಟಿಸಲ್ಪಟ್ಟಿದೆ ಅನ್ನೋದನ್ನ ಮುಂದೆ ಇಲ್ಲಿ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಬಳಸಿರುವಂತಹ ಎರಡು ಮುಖ್ಯ ಶಬ್ದಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಯನ್ಮಯ ಮತ್ತೆ ಚಿನ್ಮಯ ಅನ್ನುವಂಥದ್ದು. ಪರಮಕ್ಕೆ ಸಮಾನ ಎನ್ನುವುದನ್ನು ತೋರಿಸುತ್ತವೆ. ಓಕೆ,
ಸೊ ಇದನ್ನ ಹೇಳ್ತೀನಿ ಒಂದ್ ನಿಮಿಷ. ಇಲ್ಲಿ ಜೀವಿಗಳು ಭೌತಿಕ ಪ್ರಕೃತಿಯಿಂದ ಮಾತ್ರ ಸೃಷ್ಟಿಸಲ್ಪಟ್ಟಿವೆ ಅಂತ ಹೇಳ್ತಾರೆ. ಅಂದ್ರೆ ವೈದಿಕ ಒಂದು ತಿಳಿಸೋದೇನು ಅಂತಂದ್ರೆ ಜೀವಿಗಳು ಭೌತಿಕ ಪ್ರಕೃತಿಯಿಂದ ಸ್ವತಂತ್ರವಾಗಿ ಉತ್ಪತ್ತಿ ಆಗೋದಿಲ್ಲ, ಸ್ವತಂತ್ರವಾಗಿ ಅವರು ಬಂದು ಬೀಳೋದಿಲ್ಲ. ಈ ಭೌತಿಕ ಪ್ರಕೃತಿ ಒದಗಿಸೋದು ದೇಹ ಮಾತ್ರ. ಹಾಗಾಗಿ ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಇಲ್ಲಿ ಏನು ಇದ್ದಾವಲ್ಲ 24 ಘಟಕಗಳು, 25, 26 ಏನಿದೆಯಲ್ಲ, ಸೊ ಅದು ಇಲ್ಲಿಂದ ಸಿಗಲ್ಲ. ಭೌತಿಕ ಪ್ರಕೃತಿಯ ದೇಹಗಳ ಮಾತ್ರ, ಭೌತಿಕ ಪ್ರಕೃತಿ ದೇಹವನ್ನ ಮಾತ್ರ ಒದಗಿಸುತ್ತೆ, ಜೀವವನ್ನ ಕೊಡೋದಿಲ್ಲ. ಅಂದ್ರೆ ಆತ್ಮವನ್ನ ಕೊಡೋದಿಲ್ಲ ಭೌತಿಕ ಪ್ರಕೃತಿ ಅನ್ನೋದನ್ನು ಹೇಳ್ತಾರೆ. ಅಂದ್ರೆ ಈಗ ಉದಾಹರಣೆಗೆ, ಈಗ ಪುರುಷನ ಬೀಜವಿಲ್ಲದೆ ಅಲ್ಲ ಮಹಿಳೆ ಮಗುವನ್ನ ಹೆರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪರಮಾತ್ಮನ ಬೀಜ ಅಂದ್ರೆ ಅದು ಆಧ್ಯಾತ್ಮಿಕ ಶಕ್ತಿ, ಅದು ಇಲ್ದೆ ಈ ಭೌತಿಕ ಪ್ರಕೃತಿ ಒಂದು ಜೀವವನ್ನ ಉತ್ಪಾದಿಸ್ಲಿಕ್ಕೆ ಆಗಲ್ಲ ಅಲ್ಲ. ಭೌತಿಕ ಪ್ರಕೃತಿ ಎಲ್ಲ ಉತ್ಪಾದಿಸತ್ತೆ. ಏನನ್ನ ಈ ಕಾಳುಗಳನ್ನ, ಬೇಳೆಗಳನ್ನ, ತರಕಾರಿ ಎಲ್ಲವನ್ನ ಉತ್ಪಾದಿಸತ್ತೆ, ಹಣ್ಣು ಎಲ್ಲವನ್ನ ಉತ್ಪಾದಿಸತ್ತೆ. ಆದ್ರೆ ಪ್ರಕೃತಿ ಜೀವವನ್ನು ಉತ್ಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಎಷ್ಟು ನ್ಯೂನ್ಯತೆಗಳನ್ನ ಕಾಣ್ತೇವೆ. ಒಂದೇ ಶಕ್ತಿ, ಭಗವಂತನ ಶಕ್ತಿ. ಆದ್ರೆ ಎಷ್ಟು ಶಕ್ತಿ ಕೊಡ್ಬೇಕು ಅಷ್ಟು ಶಕ್ತಿ ಮಾತ್ರ ಭಗವಂತ ಕೊಟ್ಟಿರ್ತಾನೆ. ಎಲ್ಲ ಶಕ್ತಿಯನ್ನ ಎಲ್ಲರಿಗೂ ಕೊಡಲ್ಲ ಅಲ್ಲ. ಯಾವುದೇ ದೇವತೆಗಳಲ್ಲಿ, ಮುಕ್ಕೋಟಿ ದೇವತೆಗಳಿಗೂ ಕೂಡ ಅಷ್ಟೇ ಒಂದು ಶಕ್ತಿ ಇದೆ, ವಿಭಿನ್ನವಾದಂತ ಶಕ್ತಿ ಇಲ್ಲ. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸರ್ವ ಯೋನೀಶು ಕೌಂತೆಯ ಅಹಂ ಬೀಜ ಪ್ರದಪಿತ. ಅಂದ್ರೆ ಯಾವುದೇ ಗರ್ಭದಲ್ಲಿ ಜನಿಸುವ ಎಲ್ಲಾ ಜಾತಿಗಳಲ್ಲಿ ಸೊ ನಾನೇ ಬೀಜ ನೀಡುವಂತ ಪ್ರಜಾಪಿತ, ನಾನೇ ಬೀಜ ನೀಡುವಂತಹ ತಂದೆ ಅಂತ ಹೇಳ್ತಾರೆ. ನಾವೆಲ್ಲ ಹೇಳ್ತೇವೆ ತಂದೆಯಿಂದ ಬಂದಿರುವಂತದ್ದು, ಬಟ್ ಆ ತಂದೆಯಲ್ಲಿ ಆ ಬೀಜ ಬರ್ಬೇಕಂದ್ರೂ ಕೂಡ ಭಗವಂತನೇ ಕಾರಣ ಅನ್ನುವಂಥದ್ದು ಗೊತ್ತಾಗತ್ತೆ. ಹಾಗಾಗಿ ಈ ಭೌತಿಕ ಪ್ರಕೃತಿ ಅನ್ನುವಂಥದ್ದು ತಾಯಿ. ಹಾಗೆ ನೋಡಿದಾಗ ಈ ಭಗವಂತ ಏನಿದನಲ್ಲ ಪರಮಾತ್ಮ, ಅವನೇ ತಂದೆ ಅಲ್ಲ. ಪ್ರಕೃತಿ ಅನ್ನುವಂಥದ್ದು ತಾಯಿ, ತಂದೆ ಅನ್ನುವಂಥದ್ದು ಭಗವಂತ. ಹಾಗಾಗಿ ಎರಡಕ್ಕೂ ಕೂಡ ನಾವು ಕೃತಜ್ಞತೆ ಭಗವಂತನಿಗೆ ಫಸ್ಟ್ ಕೊಡ್ಲೇಬೇಕು, ಯಾಕಂದ್ರೆ ಅವನ ಬೀಜನಿಂದ ನಾವು ಬಂದಿರುವಂತದ್ದು. ಆದ್ರೆ ಪ್ರಕೃತಿ ಇಲ್ಲದೆ ಇದ್ರೂ ಕೂಡ ನಮ್ಗೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಇಲ್ಲಿ ಅಲ್ಲ. ಭಗವಂತನ ಶಕ್ತಿನೇ ಈ ಪ್ರಕೃತಿ. ಹಾಗಾಗಿ ತಂದೆ ಮತ್ತೆ ತಾಯಿ ಇಬ್ಬರೂ ಕೂಡ ಅವಶ್ಯಕ. ಹಾಗಾಗಿ ನಾವು ಪ್ರಕೃತಿಗೂ ಕೂಡ ನಮ್ಮ ಒಂದು ಧನ್ಯವಾದಗಳನ್ನ ಸಲ್ಲಿಸ್ಬೇಕು ಅಂತ ಹೇಳಿ. ಹಾಗಾಗಿ ಈ ಪ್ರಕೃತಿ ದೇಹವನ್ನ ಪೋಷಿಸತ್ತೆ. ನೋಡಿ, ಏನದಕ್ಕೆ ನಮ್ ದೇಹ ಕೊಟ್ರು ಕೂಡ ದೇಹ ಪೋಷಿಸ್ಲಿಕ್ಕೆ ಏನ್ ಬೇಕೋ ಅದೆಲ್ಲ ಕೊಡುತ್ತೆ. ಶ್ರೀ ಪ್ರಭಾತರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಏನು ನಮ್ಮ ದೇಹ ಕೊಟ್ರು ಏನೇನ್ ಬೇಕೋ ಎಲ್ಲ ಪೋಷಿಸ್ಲಿಕ್ಕೆ ಎಲ್ಲ ಅಂಶವನ್ನ ಕೊಟ್ಟಿದೆ. ಇಲ್ಲ ಇಂತ ಇಲ್ಲ. ಪ್ರಾಣಿಗಳೂ ಕೂಡ ಯಾವ್ದು ಉಪವಾಸ ಬೀಳೋದಿಲ್ಲ, ಯಾವ ಪ್ರಾಣಿನೂ ದೈನಂದಿನವಾಗಿ. ಅದು ಒಂದು ಹೊತ್ತು ಊಟ ಆದ್ರೂ ಅದಕ್ಕೆ ಸಿಕ್ಕೇ ಸಿಗುತ್ತೆ. ಸೊ ದೇಹವನ್ನ ಪೋಷಿಸ್ಲಿಕ್ಕೆ ಪ್ರಕೃತಿ ಎಲ್ಲವನ್ನ ಕೊಟ್ಟಿದೆ. ಸೊ ಅದು ಒಂಥರಂತ ತಾಯಿ ಗರ್ಭದಂತೆ. ಹೇಗೆ ಒಂದು ಆಹಾರ ಸ್ವೀಕರಿಸಿದಾಗ ತಾಯಿ ಗರ್ಭದಲ್ಲಿರುವಂತ ಮಗುವಿಗೆ ಹೋಗುತ್ತೋ, ಹಾಗೆ ತಾಯಿ ಏನೆಲ್ಲ ಬೆಳೀತಾ ಇದ್ದಾಳೋ ಅದು ತನ್ನ ಮಕ್ಕಳಿಗೆ ಆಗ್ತಾ ಇದ್ದಾಳೆ. ನಾವೆಲ್ಲ ಗರ್ಭದಲ್ಲಿ ಇದ್ದೇವೆ ಈಗ, ಪ್ರಕೃತಿಯ ಗರ್ಭದಲ್ಲಿ ಇದ್ದ ಹಾಗೆ. ಸೊ ಅವಳು ನೀಡುವಂತದ್ದೆಲ್ಲ ನಮ್ಗೆ ಹೋಗ್ತಾ ಇದೆ ಅಲ್ಲ. ಹೀಗೆ ಇದೊಂದು ಮತ್ತೆ ಜೀವಿಗಳು ಜೀವಂತ ಏನು ಜೀವಿಗಳಿದ್ದಾವಲ್ಲ, ಈ ಅಸ್ತಿತ್ವಗಳು ಪರಮಾತ್ಮನ ಭಾಗಗಳು ಅನ್ನೋದನ್ನ ಇಲ್ಲಿ ಮತ್ತೆ ಹೇಳ್ತಾರೆ. ಬಿಡಿ ಭಾಗಗಳಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಕ್ಷಮಿಸಿ, ಸಮಯ ತಗೊಳ್ತಾ ಇದ್ದೇನೆ, ಯಾಕಂದ್ರೆ ನಾನು ಸಡನ್ ಆಗಿ ಇದ್ ಮಾಡಿದ್ನ ಹೇಳ್ತಾ ಇದ್ದೀನಿ ಅಂತ. ಇದು ಎನ್ಮಯ ಮತ್ತೆ ಚಿನ್ಮಯದ ಕುರಿತಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ಚಿನ್ಮಯ ಅಂತಂದ್ರೆ ಈ ಏನ್ ಹೇಳ್ತಾರೆ, ಪರಮ ಪ್ರಜ್ಞೆ ಅಂತ ಹೇಳ್ತಾರಲ್ಲ, ಪರಮ ಪ್ರಜ್ಞೆ. ಇದು ಚಿನ್ಮಯ ಅನ್ನುವಂಥದ್ದು. ಆಮೇಲೆ ಇದು ಎನ್ಮಯ ಅಂತಂದ್ರೆ ಇದು ಅಂದ್ರೆ ಯಾವ್ದ್ರಿಂದ ರೂಪಗೊಂಡಿದೆಯೋ ಅದಕ್ಕೆ ಎನ್ಮಯ ಅಂತ ಕರೀತಾರೆ. ಯಾಕಂದ್ರೆ ನಾನ್ ರೂಪಗೊಂಡಿರುವಂತದ್ದು ಭಗವಂತನಿಂದ ಅಲ್ಲ. ಸೊ ಎನ್ಮಯ ಯಾವ್ದ್ರಿಂದ ರೂಪಗೊಂಡಿದೆ ಅದು ಎನ್ಮಯ. ಯಾವ್ದು ಪರಮ ಪ್ರಜ್ಞೆ ಇದೆ ಅದು ಚಿನ್ಮಯ ಅಂತ ಹೇಳಿ ಕರೀತಾರೆ. ಅಂದ್ರೆ ಎನ್ಮಯ ಅಂದ್ರೆ ಇದನ್ನ ಯತ್ಮಯ ಅಂತ ಹೇಳಿ ಕರೀತಾರೆ. ಯತ್ ಅಂದ್ರೆ ಯಾವುದು ಅಂತ. ಓಕೆ, ಸೊ ಎನ್ಮಯ ಚಿನ್ಮಯ ಕುರಿತಾಗಿ ಇಲ್ಲಿ ಹೇಳ್ತಾರೆ. ಮತ್ತೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂತಾನು ಕೂಡ ಹೇಳ್ತಾರೆ.
ಅದು ಮತ್ತೆ ರಿಪೀಟ್ ಆಗಿದೆ ಕೆಲವೊಂದು ಅಂಶಗಳು. ಹೇಗೆ ಈ ಒಂದು ಮಗು ತನ್ನ ಮೂಲ ಅಸ್ತಿತ್ವದ ನಿರ್ವಹಣೆಗಾಗಿ ಯಾವಾಗಲೂ ಕೂಡ ತಂದೆ ತಾಯಿಗಳನ್ನೇ ಅವಲಂಬಿತವಾಗಿರುತ್ತೆ, ಯಾವಾಗಿನವರೆಗೂ ತಾನು ಸ್ವತಂತ್ರವಾಗುವವರೆಗೂ ಅಲ್ಲ. ಹಾಗೆ ಆತ್ಮ ಯಾವಾಗ್ಲೂ ಕೂಡ ಕೃಷ್ಣನ ಮೇಲೇನೆ ಅವಲಂಬಿತವಾಗಿದೆ. ಮತ್ತೆ ಈ ಆತ್ಮ, ಈ ನಮ್ಮ ಜೀವಿ ಭಗವಂತನನ್ನ ಮರೆತಾಗ್ಲೂ ಅದು ಇನ್ನೂ ಅವನ ನಿಯಂತ್ರಣದಲ್ಲಿ ಇರುತ್ತೆ. ಅಂದ್ರೆ ಅಸ್ತಿತ್ವದಲ್ಲಿ ಇದೆ ಆದ್ರೂ ಕೂಡ ನಿಯಂತ್ರಣದಲ್ಲಿ ಇರುತ್ತೆ ಅಂತ. ಓಕೆ, ಮತ್ತೆ ಅದೇ ರಿಪೀಟ್ ಇದೆ. ಈ ಭಗವಂತನ ಬಿಡಿ ಭಾಗಗಳು, ಜೀವಿಗಳ ಬಿಡಿ ಭಾಗಗಳು ಸಂಪೂರ್ಣ ಸಮವಾಗಿರುವುದಿಲ್ಲ ಅಂತ ಹೇಳಿ. ಅಂದ್ರೆ ಭಾಗಗಳು ಸಂಪೂರ್ಣವಾಗಿ ಸಮವಾಗಿರುವುದಿಲ್ಲ ಅಂತ ಹೇಳಿ. ಈಗ ದೇಹದ ವಿವಿಧ ಭಾಗಗಳಿದೆ ಅಲ್ಲ, ಕೈಗಳು, ಕಾಲುಗಳು, ಕಣ್ಣುಗಳು, ಎಲ್ಲವೂ ಕೂಡ ಇಡೀ ದೇಹದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಭಗವಂತನದ್ದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ, ಆದ್ರೆ ಜೀವಿಗಳದ್ದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ಲಿಕ್ಕೆ ಆಗಲ್ಲ. ಕೈಗಳು, ಕಾಲುಗಳು, ಕಣ್ಣುಗಳು ಇಡೀ ದೇಹದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ಕಾಗಲ್ಲ. ಸ್ವತಂತ್ರವಾಗಿ ಅಂದ್ರೆ ಏನು? ಈಗ ನಾನು ನನ್ನ ದೇಹದಿಂದ ಕೈ ತೆಗೆದಿಟ್ಬಿಟ್ರೆ ಅದು ಕೈ ತಾನೇ ಕೆಲಸ ಮಾಡುತ್ತಾ? ಇಲ್ಲ, ನನ್ನ ದೇಹಕ್ಕೆ ಅಂಟ್ಕೊಂಡಾಗ್ಲೇನೆ ಅದು ಕೆಲಸ ಮಾಡುತ್ತೆ ಅಲ್ಲ. ಕಣ್ಣುಗಳನ್ನ ತೆಗೆದಿಟ್ರೆ ಆ ಕಣ್ಣು ಕೆಲಸ ಮಾಡಲ್ಲ, ದೇಹಕ್ಕೆ ಇದ್ದಾಗ್ಲೇನೆ ಕಣ್ಣು ಕೆಲಸ ಮಾಡುತ್ತೆ. ಅಂದ್ರೆ ಸ್ವತಂತ್ರ ಇಲ್ಲ, ಕಣ್ಣಿಗೂ ಇಲ್ಲ, ಮೂಗಿಗೂ ಇಲ್ಲ, ಬಾಯಿಗೂ ಇಲ್ಲ ಅಲ್ಲ. ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗಗಳಿಗೂ ಸ್ವತಂತ್ರ ಇಲ್ಲ ಅಲ್ಲ. ಅಂದ್ರೆ ನಾನು ಅದನ್ನ ಆಪರೇಟ್ ಮಾಡ್ಬೇಕು. ಸೊ ನನ್ನದೇ ಕತೆ ಹೀಗಿರುವಾಗ ಸೊ ಹೇಗೆ ಇದು ಹಾಗೆ ಭಗವಂತ ಎಲ್ಲಾ ಭಾಗಗಳನ್ನ ನಿಯಂತ್ರಿಸ್ತಾನೆ, ಯೋಚನೆ ಮಾಡಿ ಅಲ್ಲ. ನಮ್ಮಲ್ಲಿರುವಂತ ಎಲ್ಲಾ ಭಾಗಗಳನ್ನ, ಇಡೀ ಬಿಡಿ ಪಾರ್ಟ್ ಎಲ್ಲ ದೇಹದ ಭಾಗಗಳನ್ನ ಅವನು ನಿಯಂತ್ರಿಸ್ತಾನೆ ಅಂತ ಹೇಳಿ. ಹೇಗೆ ಕಣ್ಣು, ತಲೆ, ಮೆದುಳಿನ ಜೊತೆಗೆ ಸಮಾನತೆ ಇಲ್ಲ. ಮೆದುಳು ಬೇರೆ ಕೆಲಸ ಮಾಡುತ್ತೆ, ತಲೆ ಬೇರೆ, ಕಣ್ಣು ಬೇರೆ ಕೆಲಸ ಮಾಡುತ್ತೆ. ಎಲ್ಲನೂ ಒಂದೇ ನಿಯಂತ್ರಕದ ಅಡಿಯಲ್ಲಿದೆ ಅಲ್ಲ. ನಿಯಂತ್ರಿಸ್ತಾನೆ ದೇಹ ಅಲ್ಲ, ಆದ್ರೆ ಮಾಡ್ತಾ ಇರೋ ಕೆಲಸ ಬೇರೆ ಬೇರೆ ಇದೆ. ಅದಕ್ಕೆ ಸಮಾನತೆ ಇಲ್ಲ, ಸಾಮರಸ್ಯದಿಂದ ಕೆಲಸ ಮಾಡ್ತಾ ಇಲ್ಲ. ಅದನ್ನ ಹೇಳ್ತಾ ಇರುವಂತದ್ದಲ್ಲಿ. ಅದೇ ರೀತಿ ಜೀವಿಗಳು ಸೊ ಕೃಷ್ಣನ ಒಂದು ನಿರ್ದೇಶನದಲ್ಲಿ ಮಾತ್ರ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅಲ್ಲ. ಕೃಷ್ಣನ ಒಂದು ನಿರ್ದೇಶನ ಇಲ್ದೇ ಇದ್ರೆ, ಅಥವಾ ನಿರ್ದೇಶನ ಇದ್ದೇ ಇರುತ್ತೆ, ಅದು ಇಲ್ದೇ ಇದ್ರೆ ಏನಾಗತ್ತೆ? ಈಗ ಹೇಗೆ ಭಗವದ್ಗೀತೆಯಲ್ಲಿ 5 ಕುದುರೆಗಳಿದೆಯಲ್ಲ, ಆ ತರ ಎಲ್ಲೋ ಬೇಕಲ್ಲಿ ಅದನ್ನ ಮನಸ್ಸು ಅನ್ನುವಂಥ ಒಂದು ಹಗ್ಗನ ಬಿಟ್ಬಿಟ್ರೆ ಎಲ್ ಬೇಕೋ ಅಲ್ಲಿ ಓಡುತ್ತೆ ಅಲ್ಲ. ಹಾಗೆ ಇಲ್ಲಿನೂ ಕೂಡ ಕೃಷ್ಣ ನಿರ್ದೇಶನದಿಂದ ಮಾತ್ರ ಅವು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಅಂತ. ಓಕೆ, ಪರಮಾತ್ಮ ಮೇಲ್ವಿಚಾರಕ ಅಂತ ಹೇಳ್ತಾರೆ, ಮತ್ತೆ ಅದೇ ರಿಪೀಟ್ ಆಗಿದೆ ಇಲ್ಲಿ. ಪರಮಾತ್ಮ ಅನ್ನುವಂಥದ್ದು, ಭಗವಂತ ಅನ್ನುವಂಥದ್ದು ಅನಂತನಾಗಿದ್ದಾನೆ, ಮತ್ತೆ ಆತ್ಮ ಸೀಮಿತವಾಗಿದೆ. ಒಟ್ಟಾರೆ ನಾವ್ ಏನ್ ತಿಳ್ಕೊಳ್ತಾ ಇದ್ದೇವೆ? ಜೀವಿ, ಭಗವಂತ, ಆತ್ಮ ಪರಮಾತ್ಮನ ಮಧ್ಯದಲ್ಲಿರುವಂತ ವ್ಯತ್ಯಾಸವನ್ನ ತುಂಬಾ ಚೆನ್ನಾಗಿ ಇಲ್ಲಿ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅದೇ ವೇದಗಳ ತಾತ್ವಿಕ ತೀರ್ಮಾನವನ್ನ ಕೊಟ್ಟಿದ್ದಾರೆ. ವೇದಗಳ ಪ್ರಾರ್ಥನೆಯಲ್ಲಿ ಸೊ ಇದನ್ನ ವೇದದರ್ಶಿಗಳು ಈ ತರ ಇದನ್ನ ಕೊಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಜೀವಿ ಪರಮಾತ್ಮನಿಗೆ. ಹೀಗೆ ಜೀವಿಗಳು ಪರಮಾತ್ಮನ ಶಾಶ್ವತ ಆಧ್ಯಾತ್ಮಿಕ ಭಾಗಗಳಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಜೀವಿಗಳು ಸ್ವತಂತ್ರ ಇಲ್ಲ ಅಂತ ಹೇಳ್ತಾರೆ. ಸೊ ಭಗವಂತ ಶಕ್ತಿ ತುಂಬಿದಾಗ ಮಾತ್ರ ಹೇಗೆ ಭೌತಿಕ ಪ್ರಕೃತಿ ಕಾರ್ಯನಿರ್ವಹಿಸುತ್ತೆ. ಈಗಾಗ್ಲೇ ನಿಮ್ಗೆ ಇದು ಸೃಷ್ಟಿ ಗೊತ್ತು. ಈಗ ಸ್ಥಿತಿ ನಡೀತಾ ಇದೆ ನಮ್ದೆಲ್ಲನೂ ಕೂಡ, ಲಯ ಇನ್ನ ನಡೀತಾ ಇಲ್ಲ. ಲಯ ಹೇಗೆ ನಡೀತಾ ಇದೆ? ಒಂದು ಸಂಕ್ಷಿಪ್ತವಾದಂತಹ ಲಯ ನಡೀತಾ ಇದೆ. ಹೇಗೆ ನಡೀತಾ ಇದೆ? ಪ್ರತಿಯೊಬ್ರು ಹುಟ್ಟುತ್ತಾರೆ, ಸಾಯ್ತಾರೆ. ಇದು ಒಂದು ಚಿಕ್ಕದಾಗಿರುವಂತಹ ಲಘು ಲಯ ಅಂತ ಹೇಳ್ತೇವೆ. ಬಟ್ ಅದು ಅವರ ಪುನರ್ಜನ್ಮ ಇದ್ದೇ ಇರುತ್ತೆ ಅಲ್ಲ. ಸೊ ಸೃಷ್ಟಿಗೆ ಒಂದು ಉನ್ನತವಾದಂತಹ ಲಯ, ಅದು ಇನ್ನು ಮುಂದೆ ಬರುತ್ತೆ. ಬಟ್ ಈಗ ನಡೀತಾ ಇರುವಂತದ್ದು ಯಾವುದು? ಸೃಷ್ಟಿ ಮತ್ತೆ ಲಯದ ಕಾರ್ಯ. ಸೃಷ್ಟಿಗಾಗ್ಲೇ ಭೌತಿಕ ಪ್ರಕೃತಿ ಆಗಿದೆ, ಲಯದ ಕಾರ್ಯ ನಡೀತಾ ಇದೆ, ಭೌತಿಕ ಪ್ರಕೃತಿ ಕಾರ್ಯ ನಿರ್ವಹಿಸ್ತಾ ಇದೆ. ಹೀಗೆ ಭಗವಂತ ಅನಂತನ ಇದ್ದಾನೆ, ಆತ್ಮಗಳೆಲ್ಲವೂ ಕೂಡ ಅಲ್ಪವಾಗಿವೆ. ಓಕೆ, ಸ್ಥಿತಿ ಕಾರ್ಯ ಸ್ಥಿತಿ ಕಾರ್ಯ ನಡೀತಾ ಇದೆ. ಸರಿ, ಆಯ್ತಲ್ಲ. ಮತ್ತೆ ಅದೇ ರಿಪಿಟೇಷನ್ ಇದೆ ಅಲ್ಲ. ಸರಿ, ಮತ್ತೆ ಕಂಟಿನ್ಯೂ ಮಾಡ್ತೀರಾ ಅಥವಾ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ನೀವು ಈ ಪಾಯಿಂಟ್ ಅನ್ನ ಆಡ್ ಮಾಡ್ಬೋದು.
ಮತ್ತೆ ಅದೆಲ್ಲ ಓದ್ತಾಕ್ ಹೋದ್ರೆ ಇದಾಗುತ್ತೆ ನೋಡ್ರಿ. ಇಲ್ಲಿ ಅಜ ಅನ್ನುವಂಥ ಪದವನ್ನ ಕೂಡ ಹೇಳ್ತಾರೆ. ಭೌತಿಕ ಪ್ರಕೃತಿಯು ಅಜ ಎಂದು ಹೆಸರು. ಅಜ ಮತ್ತು ಅಜ ಎರಡು ಶಬ್ದಗಳಿಗೂ ಕೂಡ ಇದಿದೆ. ಜನ್ಮವಿಲ್ಲದ ಅರ್ಥವನ್ನ ಕೊಡುತ್ತೆ ಅಜ ಅಥವಾ ಅಜ. ಹಾಗಾಗಿ ಈ ಭಗವಂತನಿಗೆ ಹುಟ್ಟು ಅನ್ನೋದಿಲ್ಲವಾದ್ರಿಂದ ಅವರಿಂದ ಜೀವಿಗಳು ಹುಟ್ಟಲು ಸಾಧ್ಯವಿಲ್ಲ. ಹುಟ್ಟು ಎನ್ನುವುದಿಲ್ಲವಾದ್ದರಿಂದ ಅವರಿಂದ ಜೀವಿಗಳು ಹುಟ್ಟಲು ಸಾಧ್ಯವಿಲ್ಲ. ಯಾರಿಗೆ ಹುಟ್ಟು ಇದಕ್ಕೆ ಜೀವಿಗಳು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪ್ರಕೃತಿಯಿಂದ ಜೀವಿಗಳು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತದ್ದಿಲ್ಲ. ಅದೇ ಅಜ ಹೇಳ್ತಾ ಇರುವಂತದ್ದು. ಅಂದ್ರೆ ಭೌತಿಕ ಪ್ರಕೃತಿಗೆ ಕೇವಲ ಪೋಷಣೆಗೆ ಏನ್ ಬೇಕೋ ಅದು ಕೊಡ್ಬೋದು, ಆದ್ರೆ ಜೀವಿಗಳನ್ನ ಸೃಷ್ಟಿಸಲಿಕ್ಕೆ ಆಗಲ್ಲ ಪ್ರಕೃತಿಗೆ. ಅದೇ ಹೇಳ್ತಾ ಇರುವಂತದ್ದು ಅಜ ಮತ್ತೆ ಅಜ ಅಂತ ಹೇಳಿ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಏನಾದ್ರು ಇದು ಅರ್ಥ ಯಾರಾದ್ರೂ ಆಡ್ ಮಾಡಿ. ನೀರ್ಗುಳ್ಳೆಗೆ ಹೋಲಿಸಿದಾರಂತ. ಏನ್ ಮಾತಾಜಿ? ಜೀವಿಗಳನ್ನು ನೀರ್ಗುಳ್ಳೆಗೆ ಹೋಲಿಸಿದ್ದಾರೆ ಅಂತ. ಬ್ರೇಕ್ ಆಯ್ತು ಮಾತಾಜಿ, ನೀವ್ ಹೇಳ್ತಾ ಇರೋದು ಇನ್ನೊಮ್ಮೆ ಹೇಳಿ. ಜೀವಿಗಳನ್ನು ನೀರ್ಗುಳ್ಳೆಗೆ ಹೋಲಿಸಿದ್ದಾರೆ ನೋಡಿ. ನೀರ್ಗುಳ್ಳೆಗೆ ಹೋಲಿಸಿದ್ದಾರೆ. ನೀರ್ಗುಳ್ಳೆಗಳಿಗೆ ವಿವಿಧವಾದಂತಹ ಆಕಾರಗಳಿರುವಂತೆ ಜೀವಿಗಳು ಭೌತಿಕ ಜಗತ್ತಿನಲ್ಲಿ ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬೇರೆ ಬೇರೆ ಆಕಾರದಲ್ಲಿ ಸ್ಥಿತಿಗಳಲ್ಲಿ ಕಾಣಿಸ್ಕೊಳ್ತಾರೆ. ಬೇರೆ ಬೇರೆ ದೇಹವನ್ನ ಪಡ್ಕೊಳ್ತಾರೆ ಅಂತ. ಮನುಷ್ಯ, ದೇವತೆ, ಪ್ರಾಣಿ, ಪಕ್ಷಿ, ದೇವತೆಗಳಿಗೂ ಕೂಡ ಆಕಾರ ದೇಹ ಬರ್ಲಿಕ್ಕೆ ಭಗವಂತನೇ ಕಾರಣ. ಎಲ್ಲನೂ ಕೂಡ ಹೌದು. ಮತ್ತೆ ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮತ್ತೇನಾದ್ರು ನೀವು ಆಡ್ ಮಾಡೋರಿದ್ರೆ ಆಡ್ ಮಾಡಿ. ಮಾತಾಜಿ, ಪ್ರವೀಣ ಮಾತಾಜಿ ಇವತ್ತಿಗೆ ಸಾಕು ಅನ್ಕೊಳ್ತೇನೆ. ಎಷ್ಟು ಸರಿ, ಒಂದು ತುಂಬಾ ಚೆನ್ನಾಗಿದೆ ಆತ್ಮ ಪರಮಾತ್ಮ ಕುರಿತಾಗಿ. ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಕೆಳಗೆ ಹೋಗುವಾಗಲೂ ಜೀವಿಗಳು ದೀರ್ಘ ಅಲ್ವಾ ಮಾತಾಜಿ? ಯಾವ ಲೈನ್ ಹೇಳಿ ಮಾತಾಜಿ ಅದು? ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ ನೋಡಿ. ಪೇಜ್ ನಂಬರ್ ಹೇಳಿ. ಪೇಜ್ ನಂಬರ್ 702, 702. ನಲ್ಲಿ ಯಾವ ಲೈನ್ ಮಾತಾಜಿ? ಇದು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ 4 ಲೈನ್ಸ್ ನೋಡಿ ಮಾತಾಜಿ. ಲಾಸ್ಟ್ 4 ಲೈನ್ಸ್. ಕರಗಿ ಹೋಗುವಾಗಲೂ ಈ ಜೀವಿಗಳು ದೀರ್ಘ ನಿದ್ರೆಯಲ್ಲಿ ಎನ್ನುವಂತೆ ಪ್ರಭುವಿನ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಲೀನವಾಗುತ್ತವೆ. ಅವಾಗ ನಾವು ದೀರ್ಘ ನಿದ್ರೆಯಲ್ಲಿ ಇರ್ತೇವೆ ಅಂತ ಹೇಳ್ತಾರೆ. ಅದು ಜೀವಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಭೌತಿಕ ಜಗತ್ತಿನ ಮೇಲೆ ಯಜಮಾನಿಕೆಯನ್ನ ನಡೆಸಬೇಕೆಂಬ ಅವುಗಳ ಮೂಲ ಬಯಕೆಗಳು ಶಮನವಾಗೋದಿಲ್ಲ ಅಂತ. ನೋಡಿ, ನಾವೆಷ್ಟೇ ದೀರ್ಘ ನಿದ್ರೆಯಲ್ಲಿ ಹೋದ್ರು ಕೂಡ, ಅದು ಲಯ ಆದ್ರೂ ಕೂಡ ಇದೇನು ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ದೇಹವನ್ನ ಪಡೆದ ಮೇಲೆ ಯಜಮಾನಿಕೆ ಅನ್ನೋದನ್ನ ನಡೆಸಲಿಕ್ಕೆ ಮತ್ತೆ ನಾವು ಬಯಸ್ತೇವೆ. ಬ್ರಹ್ಮಾಂಡವು ಮತ್ತೆ ಸೃಷ್ಟಿಯಾದಾಗ ಅವೇ ಬಯಕೆಗಳು ಪೂರೈಸಿಕೊಳ್ಳಲು ಹೊರಗೆ ಬರುತ್ತೆ. ಸೊ ಪೂರೈಕೆ ಇರೋದ್ರಿಂದ, ಅಂದ್ರೆ ನಮ್ಗೆ ಆಸೆ ಇರೋದ್ರಿಂದ ನಾವು ಹೊರಗೆ ಬರ್ತೇವೆ ಅಂತ ಹೇಳಿ. ಆಸೆ ಇಲ್ಲದೆ ಇದ್ರೆ ನಾವು ಭಗವಂತನ ಹತ್ರ ಹೋಗ್ತೇವೆ. ಹಾಗಂತ ಹೇಳಿ ಆಸೆ ಇರಬಾರ್ದು ಅಂತ ಇಲ್ಲ, ಬಟ್ ಆ ಆಸೆ ಪಾರಮಾರ್ಥಿಕವಾಗಿರ್ಬೇಕು ಅಂತ. ಭೌತಿಕವಾಗಿ ಇರಬಾರ್ದು. ಸೃಷ್ಟಿಯಾದಾಗ ಅವೇ ಬಯಕೆಗಳು ಪೂರೈಸಿಕೊಳ್ಳಲು ಹೊರಕ್ಕೆ ಬರುತ್ತವೆ. ಅದರಿಂದ ಅವು ಭಿನ್ನ ಜೀವ ವರ್ಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಸೆ ನೋಡಿ, ಎಲ್ಲದಕ್ಕೂ ಕಾರಣ ಒಂದೇ ಒಂದು ಮೂಲ ಬಯಕೆ. ಏನೇ ಇದ್ರೂ ಕೂಡ ಇಲ್ಲಿ ಬಯಕೆ ಇಲ್ಲದೆ ಬೇರೆ ಏನೂ ಇಲ್ಲ. ಬಯಕೆಯಿಂದಾನೇ ಮುಂದಿನ ಜನ್ಮ, ಬಯಕೆಯಿಂದಾನೇ ದೇಹ, ಬಯಕೆಯಿಂದಾನೇ ನನಗೆ ಸತ್ವ ರಜೋಗುಣ, ಸತ್ವ ತಮಸ್ಸು ರಜೋಗುಣ. ಸೊ ಹೀಗೆ ಬಯಕೆಯಿಂದಾನೇ ಎಲ್ಲ ಡಿಪೆಂಡ್ ಆಗಿದೆ ನೋಡಿ. ಹಾಗಾಗಿ ಬಯಕೆ ಅನ್ನೋದನ್ನೇ ಮೂಲವಾಗಿರೋದ್ರಿಂದ ಅದನ್ನಾನೇ ಬದಲಾವಣೆ ಮಾಡ್ಕೊಂಡ್ರೆ ಮನುಷ್ಯ ತುಂಬಾನೇ ಬದಲಾವಣೆಯನ್ನ ಕಾಣ್ಬಹುದು ತನ್ನ ಜೀವನದಲ್ಲಿ ಅಂತ ಅನ್ಕೊಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನು 4 ಮಿನಿಟ್ ಇದೆ ಮಾತಾಜಿ. ಏನ್ ಮಾಡುದು ಮಾತಾಜಿ? 4 ಮಿನಿಟ್ಸ್ ಇದೆ. ಓದಿಸುದ ಇದು ಓದಿಸ ಮಾತಾಜಿ, ಒಂದು ಪ್ಯಾರಾಗ್ರಾಫ್ ಓದಿಸಿ ಅದನ್ನ ನಾಳೆಗೆ. ಓದಿಸಿ. ನಿರ್ಮಲಾ ಮಾತಾಜಿ ಓದಿ. ನಿರ್ಮಲಾ ಮಾತಾಜಿ, ನಿರ್ಮಲಾ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಓದಿ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಓದ್ತಿರ ಮಾತಾಜಿ? ಆಯ್ತು ಮಾತಾಜಿ, ಓದ್ತೇನೆ. ಒಂದ್ ನಿಮಿಷ ಮಾತಾಜಿ. ಆಯ್ತು. ಏನಂತೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಯದ ಕಾಲದಲ್ಲಿ ಪರಮನಲ್ಲಿ ಲೀನವಾಗುವುದನ್ನು ಜೇನುತುಪ್ಪಕ್ಕೆ ಹೋಲಿಸಿದೆ. ಜೇನುಗೂಡಿನಲ್ಲಿ ವಿವಿಧ ಹೂಗಳ ಮತ್ತು ಹಣ್ಣುಗಳ ರುಚಿಗಳು ಉಳಿದಿರುತ್ತವೆ. ಆದರೆ ಜೇನುತುಪ್ಪವನ್ನು ಸವಿಯುವವನಿಗೆ
ಯಾವ ಹೂವಿನಿಂದ ಯಾವ ಬಗೆಯ ಜೇನು ಬಂದಿದೆ ಎಂದು ತಿಳಿಯುವುದಿಲ್ಲ. ಆದರೆ ಜೇನಿನ ಸವಿಯಿಂದ ಜೇನುತುಪ್ಪದಲ್ಲಿ ಸಮರಸವಿಲ್ಲ. ಅದು ಬೇರೆ ಬೇರೆ ರುಚಿಗಳ ಸಮ್ಮಿಶ್ರಣ ಎಂದು ಅರ್ಥವಾಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ಕೊಡಬಹುದು. ಬೇರೆ ಬೇರೆ ನದಿಗಳು ಸಮುದ್ರದ ನೀರನ್ನು ಸೇರಿದರೂ ನದಿಗಳ ಪ್ರತ್ಯೇಕ ಅಸ್ತಿತ್ವಗಳು ಇದರಿಂದ ಅಂತ್ಯವಾದವು ಎಂದು ಹೇಳುವಂತಿಲ್ಲ. ಗಂಗಾ ಮತ್ತು ಯಮುನಾ ನದಿಗಳ ನೀರು ಸಮುದ್ರದ ನೀರಿನೊಡನೆ ಬೆರೆತರೂ ಗಂಗಾ ಯಮುನಾ ನದಿಗಳು ಪ್ರತ್ಯೇಕವಾಗಿಯೇ ಉಳಿಯುತ್ತವೆ. ಪ್ರಳಯದ ಕಾಲದಲ್ಲಿ ಬೇರೆ ಬೇರೆ ಜೀವಿಗಳು ಬ್ರಹ್ಮನಲ್ಲಿ ಲೀನವಾಗುವುದರಿಂದ ವಿವಿಧ ಬಗೆಯ ದೇಹಗಳು ಅಂತ್ಯವಾಗುವುದು ಅಗತ್ಯ. ಆದರೆ ತಮ್ಮ ಭಿನ್ನ ಭಿನ್ನವಾದ ರುಚಿಗಳೊಂದಿಗೆ ಜೀವಿಗಳು ಭೌತಿಕ ಜಗತ್ತು ಮತ್ತೆ ಕಾಣಿಸಿಕೊಳ್ಳುವವರೆಗೂ ಪ್ರತ್ಯೇಕವಾಗಿ ಬ್ರಹ್ಮನಲ್ಲಿ ಲೀನವಾಗಿ ಇರುತ್ತವೆ. ಸಮುದ್ರದ ನೀರಿನ ಉಪ್ಪು ರುಚಿ, ಗಂಗಾ ನದಿಯ ನೀರಿನ ಸಿಹಿ ರುಚಿ ಬೇರೆ ಬೇರೆಯಾಗಿದ್ದು, ಈ ವ್ಯತ್ಯಾಸವು ಎಂದೂ ಇದ್ದೇ ಇರುವಂತೆ ಪ್ರಳಯ ಕಾಲದಲ್ಲಿ ಪರಮಪ್ರಭುವು ಜೀವಿಗಳು ಒಂದಾಗುವಂತೆ ಕಂಡರೂ ಅವುಗಳ ನಡುವಣ ವ್ಯತ್ಯಾಸವು ಇದ್ದೇ ಇರುತ್ತದೆ. ಆದುದರಿಂದ ನಿರ್ಣಯ ಇದು: ಎಲ್ಲ ಭೌತಿಕ ಸ್ಥಿತಿಯ ಮಲಿನತೆಯಿಂದ ಜೀವಿಗಳು ಬಿಡುಗಡೆ ಹೊಂದಿದಾಗಲೂ ಅವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಲೀನವಾಗುತ್ತವೆ. ಆದರೆ ಪರಮಪ್ರಭುವಿಗೆ ಸಂಬಂಧಿಸಿದಂತೆ ಅವುಗಳ ಪ್ರತ್ಯೇಕ ರುಚಿಗಳು ಮುಂದುವರಿಯುತ್ತವೆ. ವೇದಗಳ ಸಾಕಾರ ರೂಪಗಳು ಹೀಗೆ ಮುಂದುವರಿಸಿದವು: ಪ್ರಿಯ ಪ್ರಭುವೇ, ಎಲ್ಲ ಜೀವಿಗಳನ್ನು ನಿನ್ನ ಭೌತಿಕ ಶಕ್ತಿಯು ಆಕರ್ಷಿಸುತ್ತದೆ. ಅವು ತಾವು ಭೌತಿಕ ಪ್ರಕೃತಿಯಿಂದ ಉತ್ಪನ್ನವಾದವು ಎಂದು ತಪ್ಪಾಗಿ ಗುರುತಿಸಿಕೊಳ್ಳುವುದರಿಂದ ನಿನ್ನೊಡನೆ ಅವುಗಳಿಗಿರುವ ನಿತ್ಯ ಸಂಬಂಧವನ್ನು ಮರೆತು ಅವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುತ್ತದೆ. ಅಜ್ಞಾನದ ಫಲವಾಗಿ ಈ ಜೀವಿಗಳು ತಮ್ಮನ್ನು ಭಿನ್ನ ಭಿನ್ನ ಜೀವ ರೂಪಗಳಲ್ಲಿ ಗುರುತಿಸಿಕೊಳ್ಳುತ್ತವೆ. ಮುಖ್ಯವಾಗಿ ಅವುಗಳನ್ನು ಮನುಷ್ಯ ರೂಪಕ್ಕೆ ಎತ್ತಿದಾಗ ಅವು ಯಾವುದಾದರೊಂದು ಮಾನವ ವರ್ಗ ಅಥವಾ ಜನಾಂಗ ಅಥವಾ ದೇಶ ಅಥವಾ ಧರ್ಮದೊಂದಿಗೆ ಗುರುತಿಸಿಕೊಂಡು ನಿನ್ನ ನಿರಂತರ ಸೇವಕರಾಗಿ ಅವುಗಳಿಗಿರುವ ಅಸ್ತಿತ್ವವನ್ನು ಮರೆತು ಬಿಡುತ್ತವೆ. ಈ ತಪ್ಪು ಕಲ್ಪನೆಯಿಂದಾಗಿ ಅವು ಮತ್ತೆ ಮತ್ತೆ ಹುಟ್ಟುತ್ತವೆ, ಸಾಯುತ್ತವೆ. ಇಂತಹ ಕೋಟ್ಯಾಂತರ ಜೀವಿಗಳಲ್ಲಿ ಒಬ್ಬನು ಪರಿಶುದ್ಧ ಭಕ್ತರ ಸಹವಾಸದಿಂದ ಸಾಕಷ್ಟು ಬುದ್ಧಿಯನ್ನು ಕಲಿತರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಭೌತಿಕ ಮಿಥ್ಯ ಕಲ್ಪನೆಯ ಹಿಡಿತದಿಂದ ಹೊರಕ್ಕೆ ಬರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಿಯಾಂಕಾ ಜಿತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜೀವಿಗಳು ಈ ವಿಶ್ವದಲ್ಲಿ ಬೇರೆ ಬೇರೆ ಜೀವ ವರ್ಗಗಳಲ್ಲಿ ಅಲೆದಾಡುತ್ತಿರುತ್ತವೆ. ಆದರೆ ಅವುಗಳಲ್ಲಿ ಒಂದು ಜೀವವು ಗುರುವಿನ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಕೃಪೆಯಿಂದ ಸಾಕಷ್ಟು ಜಾಣನಾದರೆ ಅದು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಭಕ್ತಿಪೂರ್ವಕ ಜೀವನವನ್ನು ಪ್ರಾರಂಭಿಸುತ್ತದೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ದೃಢಪಡಿಸಿದ್ದಾರೆ. ಹರಿ ವಿನಾನ ಮೃತಿಂ ತರಂತಿ. ದೇವೋತ್ತಮ ಪರಮಪುರುಷನ ಸಹಾಯವಿಲ್ಲದೆ ಮನುಷ್ಯನು ಮತ್ತೆ ಮತ್ತೆ ಬರುವ ಹುಟ್ಟು ಸಾವುಗಳ ಹಿಡಿತದಿಂದ ತಪ್ಪಿಸಿಕೊಳ್ಳಲಾರ ಎಂದು ಹೇಳಿದೆ. ಎಂದರೆ ಪರಮಪ್ರಭು ದೇವೋತ್ತಮ ಪರಮಪುರುಷನು ಬುದ್ಧಿಜೀವಿಗಳನ್ನು ಜನನ ಮರಣಗಳ ಚಕ್ರದಿಂದ ಬಿಡಿಸಬಲ್ಲ. ವೇದಗಳ ಸಾಕಾರ ರೂಪಗಳು ಹೀಗೆ ಮುಂದುವರಿಸಿದವು: ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳೆನ್ನುವ ಕಾಲದ ಪ್ರಭಾವ ಮತ್ತು ಅತಿ ಉಷ್ಣ, ಅತಿ ಶೀತ, ಜನನ ಮರಣ, ವೃದ್ಧಾಪ, ಕಾಯಿಲೆ, ಈ ಭೌತಿಕ ಸಂಕಟಗಳು ನಿನ್ನ ಹುಬ್ಬುಗಳ ಚಲನೆಯಷ್ಟೇ. ಪ್ರತಿಯೊಂದು ನಿನ್ನ ಆದೇಶದಂತೆ ನಡೆಯುತ್ತದೆ. ಎಲ್ಲಾ ಭೌತಿಕ ಚಟುವಟಿಕೆಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಆದೇಶದಂತೆ ನಡೆಯುತ್ತವೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನಿನಗೆ ಶರಣಾಗತನಾದರೆ ಇರುವವರೆಗೆ ಭೌತಿಕ ಅಸ್ತಿತ್ವದ ಎಲ್ಲಾ ಸ್ಥಿತಿಗಳು ಪರಸ್ಪರ ವಿರೋಧವಾದ ಅಂಶಗಳು. ಆದರೆ ಶರಣಾಗತ ಆತ್ಮಗಳಾಗಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವರೆಗೆ ಇವುಗಳಿಂದ ಭಯವಾಗುವುದಿಲ್ಲ. ನರಸಿಂಹದೇವರು ಪ್ರತ್ಯಕ್ಷನಾದಾಗ ಪ್ರಹ್ಲಾದ ಮಹಾರಾಜನಿಗೆ ಭಯವಾಗಲಿಲ್ಲ. ಆದರೆ ನಾಸ್ತಿಕನಾದ ಅವನ ತಂದೆಗೆ ಮೃತ್ಯುವೇ ಬಂದಂತಾಯಿತು. ಅವನು ಸತ್ಯ. ಆದುದರಿಂದ ಹಿರಣ್ಯಕಶಿಪುವಿನಂತ ನಾಸ್ತಿಕನಿಗೆ ನರಸಿಂಹನು ಮೃತ್ಯುವಾದರೂ ಪ್ರಹ್ಲಾದನಂತಹ ಭಕ್ತನಿಗೆ ಆನಂದ ಸಾಗರವಾಗುತ್ತದೆ ಮತ್ತು ಸದಾ ಕರುಣಾಮಯಿಯಾಗಿರುತ್ತಾನೆ. ಆದುದರಿಂದ ಪರಿಶುದ್ಧ ಭಕ್ತನಿಗೆ ಹುಟ್ಟು, ಸಾವು, ಮುಪ್ಪು ಮತ್ತು ರೋಗ ಇವುಗಳ ಭಯವಿಲ್ಲ. ಶ್ರೀಪಾದ ಶ್ರೀಧರ ಸ್ವಾಮಿಗಳು ಒಂದು ಸುಂದರವಾದ ಕವನವನ್ನು ರಚಿಸಿದ್ದಾರೆ. ಅದರ ಭಾವಾರ್ಥವು ಹೀಗಿದೆ: ಪ್ರಿಯ ಪ್ರಭುವೇ, ನಾನು ಭೌತಿಕ ಅಸ್ತಿತ್ವದ ಸ್ಥಿತಿಗಳಿಂದ ಸದಾ ಅಶಾಂತಿಗೆ ಒಳಗಾಗುವ ಜೀವಿ.
ಭೌತಿಕ ಅಸ್ತಿತ್ವದ ವಿನಾಶಕ ಚಕ್ರವು ನನ್ನನ್ನು ತುಂಡನ್ನಾಗಿ ಮಾಡಿದೆ. ಭೌತಿಕ ಜಗತ್ತಿನಲ್ಲಿ ನಾನು ಮಾಡಿರುವ ಹಲವಾರು ಪಾಪ ಕರ್ಮಗಳಿಂದ ನಾನು ಭೌತಿಕ ಕರ್ಮದ ಜ್ವಾಲೆಯಲ್ಲಿ ಉರಿಯುತ್ತಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿತ್ಯಾಂಗಿ ಮಾತಾಜಿ, ನೀವು ಎಕ್ಸ್ಪ್ಲೇನ್ ಮಾಡ್ತದ ಮಾತಾಜಿ, ಅಲ್ಲ ನಾಳೆಗೆ ಇಡುದ ಮಾತಾಜಿ? ಸಮಯ ಆಯ್ತಲ್ಲ ಮಾತಾಜಿ, ಮಾಡೋಣ. ಮಾಡಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ನಾಗವಣಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡುದ ಮಾತಾಜಿ ಇದನ್ನ? ಹರೇ ಕೃಷ್ಣ ಮಾಡಿ ಮಾತಾಜಿ, ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ ನೀವು. ಸರಿ ಮಾತಾಜಿ. ಮಾತಾಜಿ ಹೌದು. ಅಂದ್ರೆ ಲಯದ ಕಾಲದಲ್ಲಿ ಭಗವಂತನಲ್ಲಿ ಏನೆಲ್ಲ ಇವು ಆತ್ಮಗಳು ಲೀನವಾಗುತ್ತೋ ಅದಕ್ಕೆ ಜೇನುತುಪ್ಪಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿ. ಈಗ ಜೇನುಗೂಡು ಹೇಗಾಗಿರುತ್ತೆ? ಸೊ ಅದು ಕೇವಲ ಒಂದು ಹೂವಿಂದ ಆಗಿರೋದಿಲ್ಲ ಅಲ್ಲ, ಒಂದು ಹಣ್ಣಿಂದ ಆಗಿರೋದಿಲ್ಲ. ಸೊ ಬೇರೆ ಬೇರೆ ರಸಗಳೆಲ್ಲ ಅದ್ರಲ್ಲಿ ಕೂಡಿರುತ್ತೆ. ರಸಗಳು, ಹೂಗಳ ರಸ, ಹಣ್ಣುಗಳ ರಸ. ಅದ್ರ ರುಚಿ ಏನಿರುತ್ತಲ್ಲ, ಜೇನುಗೂಡ ನೀವು ತೆಗೆದ್ರೂ ಕೂಡ ರುಚಿ ಹಾಗೆ ಇರುತ್ತೆ. ಅದೊಂದು ಸಾದೃಶ್ಯನ ಕೊಟ್ಟಿದ್ದಾರೆ. ಹೀಗೆ ಜೇನುತುಪ್ಪವನ್ನ ಸವಿಯುವವನಿಗೆ ಯಾವ ಹೂವಿನಿಂದ ಯಾವ ಬಗೆಯ ಜೇನು ಬಂದಿದೆ ಅನ್ನೋದ್ರ ಗೊತ್ತಾಗೋದಿಲ್ಲ ಅಲ್ಲ. ನಾವು ಜೇನುತುಪ್ಪ ಸವಿತಾ ಇದ್ದಾವೆ, ಆ ಜೇನು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಗೊತ್ತಿಟ್ಕೊಳ್ಳಿಕ್ ಸಾಧ್ಯನಾ ನಮ್ಗೆ? ಅದು ತಿಳಿಯೋದಿಲ್ಲ. ಸೊ ಅದೇ ಜೇನಿನ ಸವಿಯಿಂದ ಜೇನುತುಪ್ಪದಲ್ಲಿ ಸಮರಸವಿಲ್ಲ ಅಂತ ಹೇಳ್ತಾರೆ. ಸವಿಯಿಂದ ಜೇನುತುಪ್ಪದಲ್ಲಿ ಸಮರಸ ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸಮನಾದ ರಸ ಅಂತಂದ್ರೆ, ಈಗ ನಾನು ಏನಾದ್ರು ಗುಲಾಬಿ ಹೂವಿಂದ ರಸ ತಗೊಂಡ್ರೆ ನಾನು ಹೇಳ್ತೇನೆ ಇದು ಗುಲ್ಕನ್ ಅಥವಾ ಗುಲಾಬಿ ಹೂವಿಂದ ಇರೋದು ಅಂತ. ಆದ್ರೆ ಇಲ್ಲಿ ಗುಲಾಬಿ ಹೂವಿಂದ ಅಷ್ಟೇ ಇಲ್ಲ ಅಲ್ಲ, ಬೇರೆ ಬೇರೆ ಹಣ್ಣಿಂದು, ಹೂವಿಂದು ಇರೋದ್ರಿಂದ ಅಲ್ಲಿ ರಸ ಸಮನಾಗಿ ಇಲ್ಲ, ವಿಭಿನ್ನವಾಗಿದೆ, ಸಮರಸವಿಲ್ಲ ಅಂತ ಹೇಳ್ತಾರೆ. ಹಾಗೆ ಅದು ಬೇರೆ ಬೇರೆ ರುಚಿಗಳ ಒಂದು ಮಿಶ್ರಣ ಆಗಿದೆ. ಸೊ ಇನ್ನೊಂದು ಉದಾಹರಣೆಯನ್ನ ಕೂಡ ಕೊಡ್ತಾರೆ. ನದಿಗಳಲ್ಲಿ ಬೇರೆ ಬೇರೆ ನದಿಗಳು ಒಂದು ಸಮುದ್ರವನ್ನ ಸೇರುತ್ತೆ. ಒಂದೇ ಸಮುದ್ರವನ್ನ ಸೇರಿದ್ರು ಈ ನದಿಗಳ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು, ಅಸ್ತಿತ್ವಗಳು ಏನಿದೆಯಲ್ಲ, ಅಂತ್ಯ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನದಿಗಳ ಪ್ರತ್ಯೇಕ ಅಸ್ತಿತ್ವಗಳೇನಿದೆಯಲ್ಲ, ಸಮುದ್ರ ಬಂದು ಸೇರಿವೆ ಅಂದಾಗ ಸಮುದ್ರದಲ್ಲಿ, ನದಿಯಲ್ಲಿ ನೀರ್ ಖಾಲಿ ಆಯ್ತು ಅಂತ ಇಲ್ಲಲ್ಲ ಅಲ್ಲ. ನದಿಗಳು ಬಂದು ಸೇರುತ್ತೆ ಸಮುದ್ರಕ್ಕೆ, ಆದ್ರೆ ಇನ್ನೂ ಕೂಡ ಅಸ್ತಿತ್ವ ಇದೆ ಅಲ್ಲ, ಯಾವ್ದ್ರದ್ದು? ನದಿದು. ಸೊ ಹೇಳುವಂತಿಲ್ಲ. ಹಾಗೆ ಈ ಗಂಗಾ ಯಮುನಾ ನದಿಗಳ ಒಂದು ನೀರು ಸಮುದ್ರದ ನೀರೊಡನೆ ಬೆರೆತಾಗ ಗಂಗಾ ಯಮುನಾ ನದಿಗಳು ಪ್ರತ್ಯೇಕವಾಗಿ ಉಳಿಯುತ್ತೆ, ಅದ್ರಲ್ಲಿ ನೀರು ಖಾಲಿ ಆಗದ್ಲಲ್ಲ. ಗಂಗಾ ನದಿ ಹಾಗೆ ಇರುತ್ತೆ, ಇದು ಯಮುನಾ ನದಿ ಕೂಡ ಹಾಗೆ ಇರುತ್ತೆ. ಅದೇ ತರ ಪ್ರಳಯ ಕಾಲದಲ್ಲಿ ಬೇರೆ ಬೇರೆ ಜೀವಿಗಳೇನಾಗುತ್ತೆ, ಬ್ರಹ್ಮನಲ್ಲಿ ಲೀನ ಆಗತ್ತೆ. ಲೀನ ಆಗೋದ್ರಿಂದ ಏನೇನು ನಾವು ದೇಹವನ್ನ ಪಡೆದಿರ್ತೀವಲ್ಲ, ದೇಹಧಾರಿಗಳಾಗಿರ್ತವೆ, ಆ ದೇಹಗಳ ಅಂತ್ಯವಾಗುವುದು ಅಗತ್ಯವಾಗಿದೆ. ವಿವಿಧ ಬಗೆಯ ದೇಹಗಳು ಅಂತ್ಯವಾಗುವುದು ಅಗತ್ಯವಿದೆ. ಯಾಕೆ? ಆಗತ್ತೆ. ಆದ್ರೆ ತಮ್ಮ ಏನು ಭಿನ್ನ ಭಿನ್ನವಾದಂತಹ ರುಚಿಗಳೊಂದಿಗೆ ಜೀವಿಗಳಿದ್ದಾವಲ್ಲ, ಈ ಭೌತಿಕ ಜಗತ್ತು ಮತ್ತೆ ಕಾಣಿಸ್ಕೊಳ್ಳುವವರೆಗೂ ಕೂಡ ಈ ಪ್ರತ್ಯೇಕವಾಗಿ ಬ್ರಹ್ಮನಲ್ಲಿ ಲೀನವಾಗಿ ಇರ್ತವೆ ಅಂತ ಹೇಳಿ. ಸೊ ದೇಹವು ಅಂತ್ಯವಾಗತ್ತೆ, ಆದ್ರೆ ಅವುಗಳ ಭಿನ್ನ ಭಿನ್ನ ರುಚಿ ಏನಿದಾವಲ್ಲ ಅವು ಅಂತ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವಾಗ ಭೌತಿಕ ಜಗತ್ತು ಸೃಷ್ಟಿ ಆಗುತ್ತೋ ಮತ್ತೆ ಅದೇ ಒಂದು ರುಚಿಯನ್ನ ಸವಿಲಿಕ್ಕೆ ಮತ್ತೆ ಅವರು ದೇಹವನ್ನ ಪಡ್ಕೊಂಡ್ ಬರ್ತಾರೆ ಅನ್ನೋದನ್ನ ಹೇಳ್ತಾರೆ. ಯಾಕೆ ಜೀವಿಗಳು ದೇಹವನ್ನ ಪಡ್ಕೊಂಡ್ ಬರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಮುದ್ರದ ನೀರಿನ ಉಪ್ಪು ರುಚಿ, ಗಂಗಾ ನದಿಯ ನೀರಿನ ಸಿಹಿ ರುಚಿ ಬೇರೆ ಬೇರೆ ಆಗಿದ್ದು, ಈ ವ್ಯತ್ಯಾಸವು ಎಂದೂ ಇದ್ದೇ ಇರುವಂತೆ ಪ್ರಳಯ ಕಾಲದಲ್ಲಿ ಪರಮಪ್ರಭು ಜೀವಿಗಳು ಒಂದಾಗುವಂತೆ ಕಂಡರೂ ಅವುಗಳ ನಡುವಿನ ವ್ಯತ್ಯಾಸವು ಇದ್ದೇ ಇರುತ್ತೆ. ನೋಡಿ, ಮೇಲೆ ಹೇಳಿದ್ರು ಹಾಗೆ ಸಾದೃಶ್ಯದಲ್ಲಿ ಎಲ್ಲಾ ನದಿಗಳು ಸೇರಿ ಸಮುದ್ರವನ್ನ ಸೇರಿದ್ರು ಕೂಡ ನೀರಿನ ಒಂದು ರುಚಿಯಲ್ಲಿ ವ್ಯತ್ಯಾಸ ಇದೆ ಅಲ್ಲ. ನದಿಗಳ ನೀರು ವ್ಯತ್ಯಾಸ ರುಚಿ, ಮತ್ತೆ ಸಮುದ್ರ ನೀರಿನಲ್ಲಿ ರುಚಿ ಇರುವಂತ ರುಚಿಯಲ್ಲಿ ವ್ಯತ್ಯಾಸ. ಉಪ್ಪು ಇರುತ್ತೆ, ಮತ್ತೆ ನದಿ ನೀರು ರುಚಿಯಾಗಿರುತ್ತೆ. ಸೊ ಬೇರೆ ಬೇರೆ ಆಗಿರುತ್ತೆ ವ್ಯತ್ಯಾಸ. ಇದೇ ಇರುವಂತೆ ಹೀಗೆ ಈ ಪ್ರಳಯ ಕಾಲದಲ್ಲಿ ಏನು ಲಯ ಆಗ್ತಾ ಇರುತ್ತೆ ಜಗತ್ತು ಕಾಲದಲ್ಲಿ, ಈ ಪರಮ ಪ್ರಭು ಆದಂತ ಪರಮಾತ್ಮ ಭಗವಂತ ಎಲ್ಲವೂ ಕೂಡ ಒಂದಾಗತ್ತೆ, ಜೀವಿಗಳು ಒಂದಾಗತ್ತೆ ಅಲ್ಲ. ನಾವೆಲ್ಲರೂ ಕೂಡ ಪ್ರಳಯ ಕಾಲದಲ್ಲಿ ಎಲ್ಲಿ ಹೋಗಿ ಸೇರಿಕೊಳ್ತೇವೆ? ಭಗವಂತನಲ್ಲೇ ಹೋಗಿ ಸೇರಿಕೊಳ್ಳೋದು ನಾವು. ಹೇಗೆ ನದಿಗಳು ಸಮುದ್ರಕ್ಕೆ ಸೇರಿಕೊಳ್ತೇವೆ, ನಾವು ಹೋಗಿ ಭಗವಂತನಲ್ಲೇ ಒಂದಾಗ್ತೇವೆ, ಒಂದಂತ ಕಾಣುತ್ತೆ. ಹಾಗಾಗಿ ಮಾಯವಾದಿಗಳು ಹೇಳ್ತಾರೆ, ನಾನು ಭಗವಂತನಲ್ಲಿ ಒಂದಾಗ್ತೇನೆ. ಸೊ ಅದು ಒಂಥರನಾದಂತಹ ಕನಿಷ್ಠವಾದಂತಹ ಒಂದು ಮುಕ್ತಿಯನ್ನ ಬಯಸುವಂತದ್ದು ಅಂತ ಅಲ್ಲ. ಸೊ ಹೀಗೆ ಒಂದಾಗತ್ತಂತೆ ಕಂಡ್ರೂ ಕೂಡ ನಡುವನ ವ್ಯತ್ಯಾಸ ಇದ್ದೇ ಇದೆ ಅಂತ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಸೊ ಒಂಥರ ಇದರ ನಿರ್ಣಯವನ್ನ ಕೊಟ್ಟಿದ್ದಾರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ. ಎಲ್ಲ ಈ ಭೌತಿಕ ಸ್ಥಿತಿಯ ಏನು ಕಲುಷಿತತೆ ಇದೆಯಲ್ಲ, ಈ ಮಲಿನತೆಯಿಂದ ಜೀವಿಗಳು ಬಿಡುಗಡೆ
ಹೊಂದಿದಾಗ್ಲೂ ಕೂಡ, ಅಂದ್ರೆ ಒಂದು ಪ್ರಳಯ ಆತು ಅಂತಂದ್ರೆ ಇದೊಂದು ಕಲುಷಿತದಿಂದ ಹೊರಗ್ ಬರ್ತಾರೆ ಜೀವಿಗಳು. ಬಿಡುಗಡೆ ಹೊಂದಿದಾಗ್ಲೂ ಕೂಡ ಅವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಲೀನವಾಗತ್ತೆ. ಇದರಿಂದ ಹೊರಗ್ ಬರುತ್ತೆ, ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಲೀನ ಆಗತ್ತೆ. ಆದ್ರೆ ಪರಮ ಪ್ರಭುವಿಗೆ ಸಂಬಂಧಿಸಿದಂತೆ ಅವುಗಳ ಪ್ರತ್ಯೇಕ ರುಚಿಗಳು ಮುಂದುವರಿಯುತ್ತೆ ಅಲ್ಲ, ಪ್ರತ್ಯೇಕ ರುಚಿಗಳು ಅವು ಬಿಡೋದಿಲ್ಲ, ಹಾಗೆ ಮುಂದುವರಿಯುತ್ತೆ. ನೋಡಿ, ನಮ್ಮ ಭೌತಿಕ ಜಗತ್ತಿನಲ್ಲೂ ದೇಹ ನಮ್ಮ ಬಯಕೆಯಿಂದಾನೇ ನಮ್ಮ ಒಂದು ಮುಂದಿನ ದೇಹ. ಸೊ ಹೀಗೆ ನಮ್ಮ ರುಚಿಯಿಂದಾನೇ ಮುಂದಿನ ದೇಹ. ನಾನು ಯಾವ ಸಾಯುವ ಸಮಯದಲ್ಲಿ ಯಾವ ಪ್ರಜ್ಞೆಯನ್ನ ಪಡ್ಕೊಂಡಿರ್ತೀನೋ ಆ ಒಂದು ದೇಹವನ್ನ ಅವನು ಪಡ್ಕೊಳ್ತಾನೆ, ಯಾವ ಆಸೆಗಳನ್ನ ಇಟ್ಕೊಂಡಿರ್ತಾನೋ ಆ ಒಂದು ಪ್ರಜ್ಞೆಯನ್ನ ಪಡಿತಾನೆ. ಅದೇ ತರ ಲಯ ಕಾಲದಲ್ಲಿಯೂ ಕೂಡ ನಾವು ಯಾವ್ದು ಆಸೆಯನ್ನ ಇಟ್ಕೊಂಡು ದೇಹ ತ್ಯಾಗ ಮಾಡಿ ಭಗವಂತನ ಆಧ್ಯಾತ್ಮಿಕ ಒಂದು ಜಗತ್ತಿನಲ್ಲಿ ಲೀನ ಆಗಿರ್ತೀವೋ, ನಾವು ಸೃಷ್ಟಿ ಸಮಯದಲ್ಲಿಯೂ ಕೂಡ ಅದೇ ಒಂದು ರುಚಿಯನ್ನ ತಗೊಂಡು ಮತ್ತೆ ದೇಹವನ್ನ ಪಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮತ್ತೆ ವೇದಗಳ ಸಾಕಾರ ರೂಪ, ವ್ಯಕ್ತಿಗತವಾದಂತಹ ವೇದದ ರೂಪ ಮತ್ತೆ ಪ್ರಾರ್ಥನೆಯನ್ನ ಮಾಡತ್ತೆ. ಹೀಗೆ ಮುಂದುವರಿಸ್ತಾ, ಪ್ರಿಯ ಪ್ರಭುವೇ, ಎಲ್ಲ ಜೀವಿಗಳು ನಿನ್ನ ಭೌತಿಕ ಶಕ್ತಿಯು ಆಕರ್ಷಿಸುತ್ತವೆ ಅಂತ. ಎಲ್ಲ ಜೀವಿಗಳನ್ನ ಇದು ಒಂದು ಶಕ್ತಿ ತಾನೆ, ಭಗವಂತನದ ಶಕ್ತಿ. ಈ ಆಧ್ಯಾತ್ಮಿಕ ಶಕ್ತಿ ಎಲ್ಲರನ್ನ ಆಕರ್ಷಿಸೋದ್ರ ಯೋಚನೆ ಮಾಡಿ. ಭೌತಿಕ ಶಕ್ತಿನೇ ನಮ್ಮನ್ನ ಇಷ್ಟ ಆಕರ್ಷಿಸಬೇಕಾದ್ರೆ ಆಧ್ಯಾತ್ಮಿಕ ಶಕ್ತಿ ಅಷ್ಟು ಸ್ಟ್ರಾಂಗ್ ಇರ್ಬೇಕು ಅಲ್ಲ. ಹಾಗಾಗಿ ನಮ್ಮ ಒಂದು ಆಲೋಚನೆಗಳು ಸೀಮಿತವಾಗಿದೆ. ಹಾಗಾಗಿ ನಾವು ಭೌತಿಕ ಪ್ರಕೃತಿಯಲ್ಲಿರುವಂತಹ ಶಕ್ತಿಗೇನೆ ಇದು ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೇವೆ, ಹೊಂದ್ಕೊಂಡ್ಬಿಟ್ಟಿದ್ದೇವೆ. ಅಲ್ಲಿ ಒಂದು ಶಕ್ತಿ ಇದೆ, ಅದೆಷ್ಟು ಉನ್ನತವಾಗಿರ್ಬೋದು, ಅದೆಷ್ಟು ಆಕರ್ಷಣೀಯವಾಗಿರ್ಬೋದು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇಲ್ಲ. ಆ ತಿಳ್ಕೊಳ್ಳೋದೇ ಪ್ರಜ್ಞೆ, ಆ ಪ್ರಜ್ಞೆನೇ ನಮ್ಗೆ ಬರ್ತಾ ಇಲ್ಲ. ಹೀಗೆ ಜೀವಿಗಳನ್ನ ಈ ಒಂದು ಭೌತಿಕ ಶಕ್ತಿ ಆಕರ್ಷಿಸ್ತಾ ಇರುತ್ತೆ. ಹಾಗಾಗಿ ನೀವು ಕೇಳಿರ್ಬೋದು, ಪುರಂದರದಾಸರು ತುಂಬಾ ಚೆನ್ನಾಗಿ ಒಂದು ಇದನ್ನ ಹೇಳ್ತಾರೆ, ದಾಸರ ಪದದಲ್ಲಿ ಬರುವಂತದ್ದು. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಂದ್ರೆ ಮಾಯಾದೇವಿಗೆ ಹೇಳ್ತಾ ಇದ್ದಾರೆ ಪುರಂದರದಾಸರು. ಮರಳು ಮಾಡಿಕೊಂಡೆ ಅಂದ್ರೆ ನಮ್ಮನ್ನ ಮರಳು ಮಾಡ್ತಾಳೆ ಅವಳು, ಗೊತ್ತಾ? ನಾವೆಲ್ಲ ಯಾಕೆ ಈ ಮೂರೂ ಒಂದು ಗುಣದಲ್ಲಿ ಅಲಿತಾ ಇದ್ದೇವೆ ಅಂತಂದ್ರೆ ಅವಳು ನಮ್ಮನ್ನ ಆಗಾಗ ಮರಳು ಮಾಡ್ತಾ ಇರ್ತಾಳೆ. ಒಮ್ಮೆ ಸತ್ವ ಕೊಡ್ತಾಳೆ, ಒಮ್ಮೆ ರಜೋ ಕೊಡ್ತಾಳೆ, ಒಮ್ಮೆ ತಮೋ ಕೊಡ್ತಾಳೆ, ಒಟ್ಟಾರೆ ನಮ್ಮನ್ನ ಆಡಿಸ್ತಾ ಇರ್ತಾಳೆ. ಹಾಗಾಗಿ ನೀವು ಚಿತ್ರಗಳ ನೋಡಿದ್ರೆ ಗೀತಾ 18 ಯಾಕೆ ಅದು ಇದೆ ಅಂತಂದ್ರೆ ಹಾಗೆ ಅವಳು ಆಟ ಆಡಿಸ್ತಾ ಇದ್ದಾಳೆ ನಮ್ಮನ್ನ, ಮಾಯೆ ಮರಳು ಮಾಡ್ತಾಳೆ ನಮ್ಮನ್ನ. ಹೀಗೆ ಆಕರ್ಷಿಸ್ತಾ ಇರುತ್ತೆ, ಮರಳು ಮಾಡ್ತಾ ಇರುತ್ತೆ ಮಾಯಾದೇವಿ ನಮ್ಮನ್ನ. ಅವು ತಾವು ಭೌತಿಕ ಪ್ರಕೃತಿಯಿಂದ ಉತ್ಪನ್ನವಾದವು ಎಂದು ತಪ್ಪಾಗಿ ಗುರುತಿಸಿಕೊಳ್ಳುವುದರಿಂದ ನಿನ್ನೊಡನೆ ಅವುಗಳಿಗಿರುವ ನಿತ್ಯ ಸಂಬಂಧವನ್ನ ಮರೆತು ಅವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗತ್ತೆ. ಸೊ ಇದು ಎಲ್ಲ ನೀವು ಭಗವದ್ಗೀತೆಯಲ್ಲಿ ಕೇಳಿದೀರಾ. ಸೊ ತಪ್ಪು ಕಲ್ಪನೆ ಅಂತಂದ್ರೆ ಇದೆ, ನಾವು ಇಲ್ಲದೆ ಹುಟ್ಟಿದ್ದೇವೆ ಅಂತ ತಿಳ್ಕೊಳ್ಳೋದ್ರಿಂದ ಅವು ಯಾವಾಗ್ಲೂ ಮತ್ತೆ ತಮ್ಮ ನಿತ್ಯ ಸಂಬಂಧವನ್ನ ಮರೀತಾರೆ. ನಿತ್ಯ ಸಂಬಂಧ ಅಂದ್ರೆ ಅದೇ ಪ್ರಜ್ಞೆಯನ್ನ ಮರೆತಿರುವಂತದ್ದು ಅವರು. ಆ ಪ್ರಜ್ಞೆಯನ್ನೇ ನಾವು ಜಾಗೃತ ಮಾಡ್ಕೊಳ್ಬೇಕಾಗಿರುವಂತದ್ದು ಅಂತ. ಸೊ ಹೀಗೆ ನಮ್ಮ ದೇಹ ಯಾವಾಗಿನವರೆಗೂ ನಮ್ಗೆ ಈ ಪ್ರಜ್ಞೆ ಇರೋದಿಲ್ವೋ, ಯಾವಾಗ ನಾವು ಭೌತಿಕ ಜಗತ್ತಿನವರೇ ಅಂತೆ ತಿಳ್ಕೊಳ್ತೀವೋ ಅವಾಗಿನವರೆಗೂ ನಾವು ಒಂದು ದೇಹ ಮೇಲೆ ಇನ್ನೊಂದು ದೇಹನ ಪಡ್ಕೊಳ್ತಾನೆ ಇರ್ತೀವಿ ಅನ್ನೋದನ್ನ ಹೇಳ್ತಾರೆ. ಮತ್ತೆ ದೇಶ, ಧರ್ಮ, ಜನಾಂಗ, ಸೊ ನಿರಂತರವಾಗಿ ನಾವು ಇವುಗಳ ಸೇವೆಯಲ್ಲಿ ಇರ್ತೇವೆ. ಇರೋದ್ರಿಂದ ನಾವು ನಮ್ಮ ನಿಜವಾದ ಒಂದು ಅಸ್ತಿತ್ವವನ್ನ ಸತ್ಯ ಶೋಧನೆ ಅಂತ ಕರೀತಾರೆ. ಆ ಸತ್ಯ ಶೋಧನೆಯನ್ನ ನಾವು ಮರೆತು ಬಿಟ್ಟಿದ್ದೇವೆ. ಆ ಸತ್ಯ ಶೋಧನೆ ನಾವು ಮಾಡ್ತಾ ಇಲ್ಲ. ಸತ್ಯ ಶೋಧನೆ ಮಾಡ್ತಾ ಇರುವಂತದ್ದು ಶೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ಕಲಿಯುಗದಲ್ಲಿ ಭಗವಂತ ಭಗವದ್ಗೀತೆಯ ರೂಪದಲ್ಲಿ ನಮ್ಮ ಮುಂದೆ ಇದ್ದಾನೆ. ಆದ್ರೂ ಕೂಡ ನಾವು ಶೋಧನೆಯ ಅವಶ್ಯಕತೆನೇ ಇಲ್ಲ ಈಗಿನ ದಿನಮಾನಗಳಲ್ಲಿ ನೋಡೋದಾದ್ರೆ. ಭಗವಂತನ್ ತಾನೇ ಸ್ವತಃ ನಮ್ಮ ಮನೆಗ್ ಬಾಗಿಲಿಗೆ ಬಂದ್ರು ಕೂಡ, ನಮ್ಮ ಮನೆಯಲ್ಲಿ ಇದ್ರೂ ಕೂಡ ನಾವು ಆ ಒಂದು ಅಸ್ತಿತ್ವನ ಮರೆತು ಬಿಟ್ಟಿದ್ದೇವೆ. ಸೊ ತಪ್ಪು ಕಲ್ಪನೆಯಿಂದಾಗಿ ಅವು ಮತ್ತೆ ಯಾವ ದೇಹಗಳು ಹುಟ್ಟುತ್ತೆ, ಸಾಯುತ್ತೆ ಅಂತ ಮತ್ತೆ ಇಲ್ಲಿ ಹೇಳ್ತಾರೆ. ಆಮೇಲೆ ಇಲ್ಲಿ ಹರಿಂ ವಿನಾನ ಮೃತಿಂ ತರಂತಿ, ದೇವತಮ ಪರಮ ಪುರುಷನ ಸಹಾಯವಿಲ್ಲದೆ ಮನುಷ್ಯನು ಮತ್ತೆ ಬರುವ ಹುಟ್ಟು ಸಾವುಗಳ ಹಿಡಿತದಿಂದ ತಪ್ಪಿಸಿಕೊಳ್ಳಲಾರೆಂದು ಹೇಳಿದೆ. ಹರಿಂ ವಿನಾನ ಮೃತಿಂ ತರಂತಿ. ನೋಡಿ ಇನ್ನೊಂದು ಹೇಳ್ತಾರೆ, ಮಮ ವಿನಾ ತೃಣಮಪಿ ನ ಚಲತಿ ಅಂತ ಹೇಳಿ ಭಗವಂತ ಹೇಳ್ತಾನೆ. ಅಂದ್ರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಳಗಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನನ್ನ ಹೊರತು, ನನ್ನ ಸಹಾಯವಿಲ್ಲದೆ ಮತ್ತೆ ಹುಟ್ಟು ಸಾವುಗಳ ಹಿಡಿತದಿಂದ ನೀನು ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಮ್ಮ ಎಲ್ಲ ಜೀವಿಗಳಿಗೆ ಹೇಳ್ತಾ ಇರುವಂತ ದೇಹದಾರಿಗಳಿಗೆ. ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ.
ಹೀಗೆ ಅಂದ್ರೆ ದೇವೋತ್ತಮ ಪರಮ ಪುರುಷ ಬುದ್ಧಿಜೀವಿಗಳನ್ನ ಜನನ ಮರಣಗಳ ಚಕ್ರದಿಂದ ಬಿಡಿಸಬಲ್ಲ. ಯಾರನ್ನ ಬಿಡಿಸ್ತಾನೆ ಭಗವಂತ? ಬುದ್ಧಿಜೀವಿಗಳನ್ನ ಮಾತ್ರ. ಬುದ್ಧಿಜೀವಿಗಳಂತಂದ್ರೆ ಯಾರು ನಾನು ಇಲ್ಲಿ ಅವನಲ್ಲ, ನಾನು ಬೇರೆ ಕಡೆಯಿಂದ ಬಂದಿದ್ದೇನೆ, ಅದು ಎಲ್ಲಿ ಬಂದಿದ್ದೇನೆ, ಎಲ್ಲಿಂದ ಬಂದಿದ್ದೇನೆ ನನ್ನ ಅಂತ ಹುಡ್ಕೊಳ್ಳೋನು ಅಲ್ಲ. ಅದೇ ನಮ್ಮ ಉದ್ದೇಶ, ಎಲ್ಲಿಂದ ಬಂದೆ ನಾನು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಸೊ ಅಂತ ಒಂದು ಬುದ್ಧಿಜೀವಿ ತಿಳ್ಕೊಂಡು ಭಗವಂತನನ್ನ ಅರಸಿ ಶರಣಾಗುತ್ತಾನೆ. ಅವಾಗ ಮಾತ್ರ ಜನನ ಮರಣಗಳ ಚಕ್ರದಿಂದ ಅವನನ್ನ ಬಿಡಿಸ್ತಾನೆ. ಭಗವಂತನೇ ಬಿಡಿಸ್ಲಿಕ್ಕೆ ಸಾಧ್ಯ. ಭಗವಂತನೇ ಈ ಒಂದು ಜನನ ಮರಣಗಳ ಚಕ್ರದಿಂದ ಬಂಧಿತವಾಗಿ ಇಟ್ಕೊಳ್ಳುವಂಥವನು, ಬಿಡಿಸುವವನು ಅವನೇ ಅಂತ. ಆಮೇಲೆ ಮತ್ತೆ ವೇದಗಳ ಸಾಕಾರ ರೂಪ, ವ್ಯಕ್ತಿಗತವಾದಂತಹ ವೇದಗಳು ಮತ್ತೆ ಪ್ರಾರ್ಥನೆ ಮುಂದುವರಿಸುತ್ತೆ. ಭೂತ ವರ್ತಮಾನ ಮತ್ತೆ ಎಲ್ಲಿವರೆಗೂ ಆಯ್ತು ಮಾತಾಜಿ? ಇಲ್ದಿಷ್ಟೇ ಆಗಿದೆ ಅಲ್ಲ? ಇಲ್ಲ ಮಾತಾಜಿ, ಇದು ಫುಲ್ ಪೇಜ್ ಆಗಿದೆ ಮಾತಾಜಿ, ಪೇಜ್ ಇಲ್ಲಿ ತನಕ ಆಗಿದ್ಯಾ? ಆಗಿದೆ, ಸರಿ. ಭೂತ ವರ್ತಮಾನ ಮತ್ತು ಭವಿಷ್ಯ ನಾನು ಹೇಳಿದ್ರೆ ಹಾಗೆ ಹೇಳ್ತಾ ಹೋಗ್ತೇನೆ ಮಾತಾಜಿ. ಸ್ವಲ್ಪ ಸಂಕ್ಷಿಪ್ತ ಮಾಡ್ತೇನೆ, ಸಮಯ ಆಗಿದೆ. ಭೂತ ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನುವ ಕಾಲದ ಪ್ರಭಾವ ಮತ್ತು ಅತಿ ಉಷ್ಣ, ಅತಿ ಶೀತ, ಜನನ ಮರಣ, ವೃದ್ಧಾಪ್ಯ, ಕಾಯಿಲೆ, ಈ ಭೌತಿಕ ಸಂಕಟಗಳು ನಿನ್ನ ಹುಬ್ಬುಗಳ ಚಲನೆ ಅಷ್ಟೇ. ಓಕೆ. ಮತ್ತೆ ಇಲ್ಲಿ ಹೇಳ್ತಾ ಇರುವಂತದ್ದು, ನಾವು ಎದುರಿಸ್ತಾ ಇರುವಂತದ್ದು 3 ಕಾಲಗಳು. ನಾವು ಭಗವಂತ ಕೊಟ್ಟಿರೋದು ಒಂದೇ ಕಾಲ ಅಲ್ಲ, ಒಂದೇ ಕಾಲ ಅಂದ್ರೆ ವರ್ತಮಾನ ಕಾಲ. ಅದ್ರಲ್ಲಿ ಇರು ನೀನು ಅಂತ ಹೇಳ್ತಾನೆ ಭಗವಂತ. ಆದ್ರೆ ನಾವು ಈ ಭೂತ ವರ್ತಮಾನ ಭವಿಷ್ಯ ಕಾಲದಲ್ಲಿ ಇದ್ದೇವೆ. ಆದ್ರೆ ನೆನಪು ಮಾತ್ರ ನಮ್ಗೆ ಹಿಂದಿಂದು ಇಲ್ಲ ಮುಂದಿಂದು ಗೊತ್ತಾಗಲ್ಲ ನಮ್ಗೆ. ಭಗವಂತನಿಗೆ ಮಾತ್ರ 3 ದುರ್ದಿದೆ, ಯಾಕಂದ್ರೆ ಕಾಲದ ಸೃಷ್ಟಿಕರ್ತ ಅವನೇ. ಸೊ ಇದೆಲ್ಲದರ ಪ್ರಭಾವ. ಹೀಗೆ ಭೂತ ವರ್ತಮಾನ ಪ್ರಭಾವ ಹೇಗಿರುತ್ತೆ ಅಂದ್ರೆ, ಈ ಅತಿ ಉಷ್ಣ ಬೇಸಿಗೆ ಅಂತ ಹೇಳ್ತೇವೆ, ಅತಿ ಶೀತ ಚಳಿಗಾಲ ಅಂತ ಹೇಳ್ತೇವೆ, ಜನನ ಮರಣ, ವೃದ್ಧಾಪ್ಯ, ಕಾಯಿಲೆ, ಇವೆಲ್ಲವೂ ಕೂಡ ಭೌತಿಕ ಸಂಕಟಗಳು. ಹೀಗೆ ಕ್ಲೇಶಗಳಿದೆಯಲ್ಲ 3, ಆದಿದೈವಿಕ, ಆಧ್ಯಾತ್ಮಿಕ, ಮತ್ತೆ ಆದಿಭೌತಿಕ. ಸೊ ಇವೆಲ್ಲವೂ ಕೂಡ ಸಂಕಟಗಳು. ನಿನ್ನ ಹುಬ್ಬುಗಳ ಚಲನೆ ಅಷ್ಟೇ. ಅಂದ್ರೆ ಯಾರ ಹುಬ್ಬುಗಳು? ಭಗವಂತನ ಹೇಳ್ತಾ ಇರುವಂತದ್ದು. ಭಗವಂತನ ಹುಬ್ಬುಗಳ ಚಲನೆ ಇದ್ದ ಹಾಗೆ, ಆದ್ರೆ ನಮಗೆ ಅವು ದೊಡ್ಡ ಸಂಕಟಗಳು ಅನಿಸುತ್ತೆ ಅಷ್ಟೇ. ಪ್ರತಿಯೊಂದು ನಿನ್ನ ಆದೇಶದಂತೆ ನಡೆಯುತ್ತೆ. ಅವನೊಬ್ಬ ಆರಿಸಿದ್ರೆ ನಡೆಯುತ್ತೆ. ಹೇಗೆ ಅವನ ಒಂದು ಉಸಿರು ಬಿಟ್ಟಾಗ ಎಲ್ಲ ಬ್ರಹ್ಮಾಂಡಗಳು ಹೊರಗೆ ಬರುತ್ತೋ, ಒಂದು ಉಸಿರು ತಗೊಂಡಾಗ ಬ್ರಹ್ಮಾಂಡ ಒಳಗಡೆ ಹೋಗುತ್ತೋ ನೋಡಿ, ಇದೆಲ್ಲ ಭಗವಂತನ ಆದೇಶದಂತೆ ನಡೆಯುತ್ತೆ. ಎಲ್ಲ ಭೌತಿಕ ಚಟುವಟಿಕೆಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಆದೇಶದಂತೆ ನಡೆಯುತ್ತದೆ. ಯೋಗದದ್ದು ಕೂಡ ಹೇಳಿದೆ, ನನಗೆ ಶರಣಾಗತರಾಗದೇ ಇರುವವರಿಗೆ ಭೌತಿಕ ಅಸ್ತಿತ್ವದ ಎಲ್ಲ ಸ್ಥಿತಿಗಳು ಪರಸ್ಪರ ವಿರೋಧವಾದ ಅಂಶಗಳು. ಶರಣಾಗತರಾಗೋದು ಅಂತಂದ್ರೆ ಏನು? ಶರಣಾಗತರಾಗೋದು ಅಂತಂದ್ರೆ ಹೇಳ್ತೀರಾ ಯಾರಾದ್ರೂ ಶರಣಾಗತ ಆಗೋದು ಅಂತಂದ್ರೆ ಏನು ಅಂತ? ಕೇಳ್ತೇವೆ ನಾವು ತುಂಬಾ ಇದನ್ನ ಶಬ್ದನ, ಸರೆಂಡರ್ ಆಗ್ಬೇಕು, ಶರಣಾಗತ ಹೊಂದಬೇಕು ಅಂತ. ಶರಣಾಗತಿ ಅಂದ್ರೆ ಹೇಗಾಗೋದು? ನಾವು ಶರಣಾಗತರಾಗೋದು ಅನ್ಕೊಂಡಿದ್ದೇವೆ ನಾವು, ಶರಣಾಗ್ಬೇಕು ಭಗವಂತನಿಗೆ ಅಂತ ಹೇಳಿ. ಹೇಗಾಗ್ತೀರಾ ಶರಣಾಗತಿ? ಹರೇ ಕೃಷ್ಣ. ನಾವು ಮಾಡುವಂತ ಕೆಲಸಗಳನ್ನೆಲ್ಲ ಭಗವಂತನ ಸೇವೆಗಾಗಿ ಬಳಸ್ಬೇಕು. ಭಗವಂತನಿಗಾಗಿ ಬಳಸುವಂತದ್ದು. ಭಗವಂತನ ತತ್ವಗಳನ್ನು ಅನುಸರಿಸಬೇಕು ಮಾತಾಜಿ. ಭಗವಂತನ ತತ್ವಗಳನ್ನ ಅನುಸರಿಸೋದೇ ಶರಣಾಗತಿ. ಮತ್ತೆ ಯಾರಾದ್ರೂ ಇದ್ದೀರಾ? ನಮ್ಮ ಅಹಂಕಾರನೆಲ್ಲ ಸರೆಂಡರ್ ಮಾಡ್ಬೇಕು ಮಾತಾಜಿ. ಅಹಂಕಾರವನ್ನ ಸರೆಂಡರ್ ಮಾಡ್ಬೇಕು. ಮೂರು ಗುಣಗಳನ್ನು ಎಲ್ಲರನ್ನು ಸಮನಾಗಿ ಕಾಣಬೇಕು. ಎಲ್ಲದರಲ್ಲಿ ವೈರಾಗ್ಯವನ್ನು ಪಡೆದಾಗ ನಾವು ಶರಣಾಗತಿ ಹೊಂದುತ್ತೇವೆ. ಭೌತಿಕದ ಆಸೆ, ಆಕಾಂಕ್ಷೆಗಳು, ಇಂದ್ರಿಯ ತೃಪ್ತಿ, ಇದನ್ನೆಲ್ಲ ನಾವು ಯಾವಾಗ ವೈರಾಗ್ಯವನ್ನು ತಾಳ್ತೇವೆ ಆಗ ಶರಣಾಗತಿ ಹೊಂದಲಿಕ್ಕೆ ಸಾಧ್ಯ. ಸರಿ ಸರಿ, ಇದು ನಾನು ನಿಮ್ಗೆ ಇವತ್ತೆಲ್ಲರಿಗೂ ಇದು ಟಾಸ್ಕ್. ನಿಮ್ಗೆ ನಾಳೆ ನಾನು ಇರಲ್ಲ, ಬಟ್ ನಾನು ಶ್ಲೋಕ ತರಗತಿಯಲ್ಲಿ ನಾನು ಕೇಳ್ತೇನೆ. ಶರಣಾಗತ ಆಗ್ಬೇಕು ಅಂತ ತುಂಬಾ ಕೇಳ್ತೇವೆ ನಾವು. ಸರೆಂಡರ್ ಯುವರ್ ಸೆಲ್ಫ್, ಹೆಂಗೆ ಸರೆಂಡರ್ ಆಗ್ಬೇಕು, ಹೇಗೆ ಆಗ್ಬೇಕು? ಕೇವಲ ನನಗೆ ಒಂದೇ ಪದದಲ್ಲಿ ಹೇಳಿ. ನಾಳೆ ನೋಡೋಣ ಅದನ್ನ. ಈಗ ನರಸಿಂಹದೇವ ಪ್ರತ್ಯಕ್ಷನಾದಾಗ ಪ್ರಹ್ಲಾದ ಮಹಾರಾಜನಿಗೆ ಭಯವಾಗ್ಲಿಲ್ಲ ಅಂತ ಹೇಳ್ತಾನೆ. ಆದ್ರೆ ನಾಸ್ತಿಕನಾದ ಅವನ ತಂದೆಗೆ ಮೃತ್ಯುವೇ ಬಂದಂತಾಯಿತು ಅಂತ ಹೇಳಿ ಅಲ್ಲ. ಭಗವಂತ ಮುಂದೆ ನಿಂತ್ರು ಕೂಡ ಭಯ ಆಗ್ಲಿಲ್ಲ. ಆದ್ರೆ ಯಾರು ನಾಸ್ತಿಕನಾಗಿದ್ನೋ ತಂದೆಗೆ ಮೃತ್ಯುನೇ ಬಂದಂತಾಯ್ತು. ಅವನು ಸಹ ಅದರಿಂದ ಹಿರಣ್ಯಕಶಿಪುವಿನಂತ ನಾಸ್ತಿಕನಿಗೆ ನರಸಿಂಹನು ಮೃತ್ಯುವಾದ್ರೂ ಪ್ರಹ್ಲಾದನಂತ ಭಕ್ತನಿಗೆ ಆನಂದ ಸಾಗರವಾಗುತ್ತಾನೆ. ನೋಡಿ, ಭಕ್ತನಿಗೆ ಆನಂದ ಆದ್ರೆ ಯಾರು ಅಸುರರಿರ್ತಾರೋ ಅವ್ರಿಗೆ ಮೃತ್ಯುವಾಗಿ ಬಂದ. ಸದಾ ಕರುಣಾಮಯಿ. ಹಾಗಾಗಿ ಈ ನರಸಿಂಹದೇವ ಭಗವಾನ್ಗೆ ಉಗ್ರ ರೂಪ ಅಂತ ನಾವೆಲ್ಲರೂ ಕೂಡ ನೋಡ್ತೇವೆ. ಆದ್ರೆ ಉಗ್ರ ರೂಪಿಯಾಗಿ ಬಂದಿಲ್ಲ ಅವನು, ವಾತ್ಸಲ್ಯ ರೂಪ ನರಸಿಂಹ ಭಗವಾನ್.
ಬಂದಿರುವಂತದ್ದು ವಾತ್ಸಲ್ಯ ರೂಪ. ನಾವು ಕಾಣೋದಷ್ಟೇ ಉಗ್ರ ರೂಪವಾಗಿ. ಅವನು ಇವೇನು ರಸಗಳಿದೆಯಲ್ಲ, ವಾತ್ಸಲ್ಯ ರಸದಲ್ಲಿ ಉದಾಹರಣೆಯಾಗಿ ಬರ್ತಾನೆ ನರಸಿಂಹ ಭಗವಾನ್. ಆದುದರಿಂದ ಪರಿಶುದ್ಧ ಭಕ್ತರಿಗೆ ಹುಟ್ಟು, ಸಾವು, ಮುಪ್ಪು ಮತ್ತು ರೋಗ ಇವುಗಳ ಭಯ ಇಲ್ಲ. ನೋಡಿ, ಅಭಯನಾಗಿರ್ತಾನೆ ಅನ್ನೋದನ್ನ ಈಗಾಗ್ಲೇ ಒಂದು ಗುಣ ಯಾರ್ದು? ಭಕ್ತನದ್ದು, ವೈಷ್ಣವರದ್ದು. ಇಲ್ಲಿ ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. ಆ ಅಭಯ ಗುಣವನ್ನ ಪ್ರಹ್ಲಾದ್ ಮಹಾರಾಜರು ಹೊಂದಿದ್ರು. ಶ್ರೀಪಾದ ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ಸುಂದರವಾದ ಕವನವನ್ನ ರಚಿಸಿದ್ದಾರೆ. ಅದರ ಭಾವಾರ್ಥ ಹೀಗಿದೆ: ಪ್ರಿಯ ಪ್ರಭುವೇ, ನಾನು ಭೌತಿಕ ಅಸ್ತಿತ್ವದ ಸ್ಥಿತಿಗತಿಗಳಿಂದ ಸದಾ ಅಶಾಂತಿಗೆ ಒಳಗಾಗುವ ಜೀವಿ. ಆತ್ಮನ ಹೇಳ್ತಾ ಇದ್ದಾರೆ. ದೇಹ ಅಂತ ಹೇಳ್ತಾ ಇರ್ಲಿಲ್ಲ. ನನ್ನ ಒಂದು ಆತ್ಮ ಈ ಭೌತಿಕ ಅಸ್ತಿತ್ವದ ಸ್ಥಿತಿಗಳಿಗೆ ಏನಾಗ್ತಾ ಇದೆಯೋ, ಆಗು ಹೋಗುಗಳಿಗೆ ನಾನೇನಾಗ್ತಾ ಇದ್ದೇನೆ, ಅಶಾಂತಿ ಹೊಂದಿದಂತ ಜೀವಿ ಇದೆ. ಹಾಗಾಗಿ ಜೀವಿಯಕ್ಕೆ ಶಾಂತಿ, ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾರೆ ಗೊತ್ತಾ, ತೀರೋದ್ಮೇಲೆ. ಯಾಕೆ? ಜೀವನ ಪೂರ್ತಿ ನಾವು ಅಶಾಂತರಾಗಿರ್ತೇವೆ. ಅದರ ಅರ್ಥ ನಾವು ಸತ್ತ ಮೇಲೆ ಶಾಂತಿ ಸಿಗತ್ತಂತಿಲ್ಲ. ಮತ್ತೆ ಅದೊಂದು ದೇಹ ಪಡ್ಕೊಂಡ್ ಬರುತ್ತೆ, ಮತ್ತೆ ಅಶಾಂತಿನೇ ಅದು. ಭೌತಿಕ ಅಸ್ತಿತ್ವದ ವಿನಾಶಕ ಚಕ್ರವು ನನ್ನನ್ನು ತುಂಡನ್ನಾಗಿ ಮಾಡಿದೆ. ವಿನಾಶಕ ಚಕ್ರ ಅಂತ ಹೇಳ್ತಾ ಇರುವಂತದ್ದು ಜನನ ಮರಣ, ಸಾಯ್ಬೇಕು, ಹುಟ್ಬೇಕು. ಸೊ ಇದು ನನ್ನನ್ನ ತುಂಡಾಗಿ ಮಾಡ್ತಾ ಇದೆ ಅಂತ. ಭೌತಿಕ ಜಗತ್ತಿನಲ್ಲಿ ನಾನು ಮಾಡಿರುವ ಹಲವಾರು ಪಾಪಕರ್ಮಗಳಿಂದ ನಾನು ಭೌತಿಕ ಕರ್ಮಫಲದ ಜ್ವಾಲೆಯಿಂದ ಉರಿಯುತ್ತಿದ್ದೇನೆ. ನೋಡಿ, ಇಂಥ ಒಂದು ಪರಮ ಪ್ರಭುವಾದಂತ ಈ ಪರಮ ಸ್ವಾಮಿಗಳಾದಂತಹ ಶ್ರೀಪಾದ ಶ್ರೀಧರ್ ಸ್ವಾಮಿಗಳೇ ಸ್ವತಃ ಹೇಳ್ತಾ ಇದ್ದಾರೆ. ಏನಂತ? ಭೌತಿಕ ಜಗತ್ತಿನಲ್ಲಿ ನಾನು ಮಾಡಿರುವಂತಹ ಹಲವಾರು ಪಾಪಕರ್ಮಗಳನ್ನ ನಾನು ಭೌತಿಕ ಕರ್ಮಫಲದ ಜ್ವಾಲೆಯಲ್ಲಿ ಉರಿತಾ ಇದ್ದೇನೆ. ಕರ್ಮಫಲದ ಜ್ವಾಲೆಯಲ್ಲಿ ಉರಿತಾ ಇದ್ದೇನೆ. ನೋಡಿ, ಫಲ ಅನ್ನುವಂಥದ್ದು ಎಷ್ಟು ಕೆಟ್ಟ ಅಂತ ಹೇಳಿ. ಫಲ ಅನ್ನುವಂಥದ್ದು ಎಷ್ಟು ಕೆಟ್ಟ ಅಂದ್ರೆ, ಫಲ 2 ತರ ಫಲ ನಮ್ಮಲ್ಲಿಗೆ ಜೀವನದಲ್ಲಿ. ಒಂದು ಪಾಪ, ಒಂದು ಪುಣ್ಯ. ಇದು ಬಿಟ್ಟು ಬೇರೆ ಫಲಾನೇ ಇಲ್ಲ ನಿಮ್ಗೆ. ಇದೇ 2 ಫಲ. ಸೊ ಈ ಫಲನೂ ಕೂಡ ನಮ್ಮನ್ನ ಉರಿಸುತ್ತೆ ಅಲ್ಲ. ಪುಣ್ಯ ಇದ್ರೂನು ಕೂಡ ಉರಿಸುತ್ತೆ, ಪಾಪ ಇದ್ರೂ ಕೂಡ ಉರಿಸುತ್ತೆ ಅಲ್ಲ. ಪುಣ್ಯ ಇದ್ರೂನು ಕೂಡ ಸ್ವಲ್ಪ ದಿನ ನಾನು ಎಂಜಾಯ್ ಮಾಡ್ತೇನೆ, ಪಾಪ ಇದ್ರೂ ಕೂಡ ಒಂದು ವರ್ಗದಲ್ಲಿ ನಾನು ಎಂಜಾಯ್ ಮಾಡ್ತೇನೆ, ಒಟ್ಟು ಮಾಡ್ತೇನೆ. ಯಾಕಂದ್ರೆ ನೋಡಿ, ಇಂದ್ರ ಹಂದಿಯಾಗಿ ಬಂದಾಗನು ಕೂಡ ಎಂಜಾಯ್ ಮಾಡ್ದ ಅವನು. ಆದ್ರೆ ಕೀಳಲ್ಲ, ಅದು ಪಾಪ ಅಲ್ಲ. ಒಂದು ಪಾಪ ಕರ್ಮ ಇದ್ದದಕ್ಕೇನೆ ಅವನು ಬಂದ. ಹಾಗೆ ನಾವು ಅನ್ಕೊಳ್ತೇವೆ ಇದು ನಾನು ಎಂಜಾಯ್ ಮಾಡ್ತಾ ಇದ್ದೇನೆ ಅಂತ. ಇದು ಪಾಪ ನಂದು. ನಾನು ಈ ಜಗತ್ತಿನಲ್ಲಿ ಇದ್ದೇನೆ ಅಂದ್ರೆ ಪಾಪ ಮಾಡಿದ್ದೇನೆ ನಾನು, ಹಾಗಾಗಿ ನಾನಿದ್ದೇನೆ. ಪುಣ್ಯ ಮಾಡಿದ್ದೇನೆ ಅಂತ ನನಗೆ ಶ್ರೀಮಂತಿಗೆ ಸಿಗುತ್ತೆ. ಭಗವದ್ಗೀತೆಯಲ್ಲಿ ಹೇಳಿದಾನೆ ಭಗವಂತ, ನಿನಗೆ ಒಂದು ಒಳ್ಳೆ ಶ್ರೀಮಂತ ಕುಟುಂಬ ಸಿಗುತ್ತೆ, ಒಂದು ಜ್ಞಾನ ಹೊಂದಿದಂತ ಪಂಡಿತರ ಒಂದು ಕುಟುಂಬದಲ್ಲಿ ನೀನು, ಜ್ಞಾನದರ್ಶಿಗಳ ಕುಟುಂಬದಲ್ಲಿ ನೀನು ಹುಟ್ಟಿ ಅಂತ ಭಗವಂತನೇನು ಹೇಳಿದ್ದಾನೆ. ಆದ್ರೆ ಅದು ಕೂಡ ಏನಾಗಿದೆ, ನಮ್ಗೆ ಬಂಧನಕಾರಿಯಾಗಿದೆ. ಹೀಗೆ ಇವರೇ ಹೇಳ್ತಾ ಇರುವಂತದ್ದು, ಕರ್ಮಫಲದ ಜ್ವಾಲೆಯಲ್ಲಿ ಉರಿತಾ ಇದ್ದೇನೆ. ನೋಡಿ, ಪಾಪ ಕರ್ಮಗಳಿಂದ ನಾನು ಭೌತಿಕ ಕರ್ಮಫಲಗಳ ಜ್ವಾಲೆಯಲ್ಲಿ ಉರಿತಾ ಇದ್ದೇನೆ ಅಂದ್ರೆ ಪಾಪ ಕರ್ಮ ಮಾಡಿದ್ದೇನೆ, ಆದ್ರೆ ಪುಣ್ಯ ಮತ್ತೆ ಪಾಪ ಎರಡುಗಳಿಂದನೂ ಕೂಡ ನಾನು ಉರಿತಾ ಇದ್ದೇನೆ ಅನ್ನೋದನ್ನ ಇಲ್ಲಿ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇವರೇ ಹೀಗೆ ಹೇಳುವಾಗ ನಮ್ಮಂತವ್ರ ಗತಿ ಏನು ಯೋಚನೆ ಮಾಡ್ಬೇಕು. ಹರೇ ಕೃಷ್ಣ, ತುಂಬಾ ಚೆನ್ನಾಗಿದೆ. ಮಾತಾಜಿ, ಹರೇ ಕೃಷ್ಣ. ಎಲ್ಲಾ ಭಗವಂತನೇ ನಮ್ಮನ್ನು ರಕ್ಷಿಸ್ತಾನೆ ಅನ್ನೋ ದೃಢ ನಂಬಿಕೆ ಇದ್ದಾಗ ನಾವು ಶರಣಾಗ್ಬೋದು. ಹರೇ ಕೃಷ್ಣ ಮಾತಾಜಿ. ನಂಬಿಕೆ. ಹರೇ ಕೃಷ್ಣ ಮಾತಾಜಿ, ನೀವು ಶರಣಾಗತಿ ಬಗ್ಗೆ ಕೇಳಿದ್ರಿ. ಒಂದೇದಾಗಿ ನಮ್ಮ ಎಲ್ಲ ಇಂದ್ರಿಯವನ್ನ ಭಗವಂತನ ಇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ ಉಪಯೋಗ ಮಾಡುವುದು. ಅಂದ್ರೆ ಅಂಬರೀಷ ಮಹಾರಾಜನಾಗಿ ಆವಾಗ ನಮ್ಮಲ್ಲಿರುವ ಕಲ್ಮಶ, ಅಂದ್ರೆ ಎಷ್ಟೋ ಜನ್ಮದಿಂದ ಮಾಡುವಂತ ಕಲ್ಮಶ ಹೇಳುವಂತದ್ದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಭಕ್ತರ ಸಂಘದಿಂದ, ನಾವು ಭಕ್ತರ ಸಂಘದಲ್ಲಿ ಇರ್ತೇವೆ ಆಲ್ರೆಡಿ ಅಲ್ವಾ. ಆ ಭಕ್ತರ ಸಂಘದಿಂದ, ಕಲ್ಮಶದಿಂದ ನಾವು ಮುಕ್ತರಾಗ್ತೇವೆ. ಅವಾಗ ನಿಧಾನವಾಗಿ ಐಹಿಕದಿಂದ, ಅಂದ್ರೆ ನಾವು ಈ ಭೌತಿಕದಲ್ಲಿ ಇದ್ಕೊಂಡು ಆ ಕಲ್ಮಶದಿಂದ ಮುಕ್ತರಾಗ್ತೇವೆ. ಅಂದ್ರೆ ಭಾವಬಂಧನ, ಆಸೆ ಹೇಳುವಂತದ್ರಿಂದ, ಇಚ್ಛೆ ಹೇಳುವಂತದ್ದು, ಅದರಿಂದೆಲ್ಲ ನಾವು ಮುಕ್ತರಾಗ್ತೇವೆ. ಇದಕ್ಕೆ ಉದಾಹರಣೆ ನಾನು ಕೊಡ್ತೇನೆ ಅಂದ್ರೆ, ರೂಪ ಗೋಸ್ವಾಮಿಯವರು. ಅವರು ಶ್ರೀಮಂತ ಮಂತಂದವರು. ಅವ್ರು ಏನ್ ಮಾಡಿದ್ರು, ಒಂದ್ ನಿಮಿಷ ಮಾತಾಜಿ. ವೆರಿ ನೈಸ್. ನಮ್ಗೆ ತುಂಬಾನೇ ಮಾಹಿತಿ ಇದೆ ಇದ್ರಲ್ಲೆಲ್ಲ ಕೂಡ, ಒಪ್ಕೊಳ್ತೇನೆ. ಬಟ್ ನಾವು ಯಾವ ಗೋಸ್ವಾಮಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಗುರುಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಶಿಕ್ಷೆ ಗುರುಗಳಾಗ್ಲಿಕ್ಕೆ ಸಾಧ್ಯ. ಇಷ್ಟು ತುಷ್ಟ ಆಗಿದ್ದೇವೆ ಅಂದ್ರೆ ನಾವು, ನಮ್ಗೆ ಒಂದೇ ಒಂದು ಏನ್ ಬೇಕು, ಹಿಂಟ್ ಬೇಕು ಹೇಗೆ ಶರಣಾಗೋದು ಅಂತ. ನಮ್ಮಂತವ್ರಿಗೆಲ್ಲ ಇಂದ್ರಿಯ ನಿಗ್ರಹ ಎಲ್ಲಿ ಇದೆ ಮಾತಾಜಿ? ಇಂದ್ರಿಯ ನಿಗ್ರಹ ಹೇಳ್ತೇವೆ ನಾವು, ಅಂಬರೀಷ್ ಮಹಾರಾಜರ ಉದಾಹರಣೆ ಕೊಡ್ತೇವೆ, ಪ್ರಹ್ಲಾದ್ ಮಹಾರಾಜ್ ಉದಾಹರಣೆ. ಅವ್ರ ತರ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು ಅಲ್ಲ, ಆದ್ರೆ ಅವ್ರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಸಾಧನೆ ಅನ್ನುವಂಥದ್ದೇನು? ಅಭ್ಯಾಸ ಅಲ್ಲ. ಸಾಧನೆ ಅನ್ನೋದೇ ಅಭ್ಯಾಸ. ಆ ಪ್ರಜ್ಞೆ ಅನ್ನುವಂಥದ್ದು ಏನಿದೆಯಲ್ಲ ನಮ್ಮಲ್ಲಿ, ಜಾಗೃತ ಆಗ್ಬೇಕು ಅಂತಂದ್ರೆ ಅಭ್ಯಾಸನೇ ಕಾರಣ. ಈಗ ಉದಾಹರಣೆಗೆ ಒಂದು ಮಗು ಮಾತಾಡ್ಲಿಕ್ಕೆ ಕಲಿಯುತ್ತೆ ಅಂದ್ರೆ ಅದಕ್ಕೆ ಮಾತಾಡಕ್ ಬರಲ್ಲ ಅಂತ ಇಲ್ಲ,
ತಂದೆ ತಾಯಿಗಳು ಅದಕ್ಕೆ ಪ್ರಯತ್ನ ಮಾಡ್ತಾರೆ, ಮಾತಾಡು ಅಂತ, ಅಮ್ಮ ಹೇಳು ಅಂತ ಹೇಳ್ತಾರೆ, ಅಜ್ಜ ಹೇಳು ಅಂತ ಹೇಳ್ತಾರೆ, ಅಪ್ಪ ಹೇಳು ಅಂತ ಹೇಳ್ತಾರೆ. ಸೊ ಹೇಳಿದ್ಮೇಲೆನೆ ಅದ್ ಹೇಳಿಕ್ ಪ್ರಾರಂಭ ಮಾಡುತ್ತೆ. ಅಂದ್ರೆ ತಾಯಿನೇ ಕಾರಣನಾ ಅದಕ್ಕೆ? ತಂದೆನೇ ಕಾರಣನಾ ಅದ್ ಮಾತಾಡ್ಲಿಕ್ಕೆ? ಇಲ್ವಲ್ಲ. ಮುಂಚೆನೆ ಅದಕ್ಕೆ ಇತ್ತಲ್ಲ ಆ ಪ್ರಜ್ಞೆ, ಮಾತಾಡೋ ಪ್ರಜ್ಞೆ, ನಡೆಯೋ ಪ್ರಜ್ಞೆ. ತಾಯಿನೇ ಅದಕ್ಕೆ ನಡೆಸ್ಲಿಕ್ಕೆ ಕಲಿಸಿದ್ರ, ಅಥವಾ ತಾಯಿ ಅದಕ್ಕೆ ಕಲಿಸ್ಲಿಲ್ಲ ಅಂದ್ರೆ ಅದಕ್ಕೆ ನಡೆಯಕ್ ಬರಲ್ವಾ? ಅಭ್ಯಾಸ ಮಾಡ್ಸಿದ್ರ ಅವ್ರಷ್ಟೇ ಅಲ್ಲ. ನಮ್ಗೂ ಈಗ ಗುರುಗಳಾಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಗ್ರಂಥಗಳು ನಮ್ಗೆ ಅಭ್ಯಾಸ ಮಾಡ್ಸತ್ತೆ ಅಷ್ಟೇ. ಆದ್ರೆ ಅಲ್ಲಿ ಪ್ರಯತ್ನ ಏನಿರ್ಬೇಕು, ನನ್ನ ಪ್ರಜ್ಞೆದಿರ್ಬೇಕು. ಸೊ ಅದು ಅಲ್ಲಿ ನನ್ಗೆ ಇದು ಅಂತ ಹೇಳ್ತಾ ಇಲ್ಲ, ಬಟ್ ಶರಣಾಗತಿಗೆ ನಮ್ಗೆ ಸಿಂಪಲ್ ಆಗಿ ಬೇಕು. ನಾವು ಸಾಮಾನ್ಯ ಜನರು, ನಮ್ಗೆ ನಾವು ಯಾರಿಗೆ ಕಂಪೇರ್ ಮಾಡ್ಕೊಂಡು ನಾನು ಅದನ್ನ ಮಾಡ್ಬೇಕು ಅಂತ ಹೇಳಿಕ್ ಆಗಲ್ಲ. ಶರಣಾಗತಿ ನಮಗೆ ಒಂದು ಸಿಂಪಲ್ ಶಬ್ದ ಬೇಕು, ಶರಣಾಗತಿ ಹಿಂಗ್ ಮಾಡ್ಬೇಕು, ಇದು ಅಂದ್ರೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತೇವೆ ಅಲ್ಲ, ಆ ತರ. ನೋಡಿ ಸರಿ, ನೀವೆಲ್ಲ ಕೊಟ್ಟಿರೋದು ನೀವೆಲ್ರೂ ಕೊಟ್ಟಿರೋದು ಶರಣಾಗತಿಗೆ ಸರಿಯಾಗಿ ಇದೆ. ಆದ್ರೆ ನಮಗೆ ಅವು ಹೇಳಬಹುದು ಬಾಯಿಂದ, ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಾ? ಇವತ್ತು ಅಳವಡಿಸ್ಕೊಳ್ಬಹುದು, ನಾಳೆಗೆ ನಾಡಿದ್ದು ಸಾಧ್ಯನೇ ಇಲ್ಲ. ಡೈಲಿ ನಾವ್ ಅದನ್ನ ಮಾಡ್ಲಿಕ್ಕೆ ಸಾಧ್ಯ, ನನ್ನಿಂದಂದ್ರೂ ಸಾಧ್ಯ ಇಲ್ಲಪ್ಪ. ಒಂದಿನ ಮತ್ತೆ ನನ್ಗೆ ರಜೋ ಬಂದೇ ಬರುತ್ತೆ. ಮತ್ತೆ ಕೆಲವೊಂದಿನ ತಮ್ಮಗ್ ಹೋಗಿರ್ತೇನೆ, ಮತ್ತೆ ಬ್ಯಾಕ್ ಬರ್ಲಿಕ್ಕೆ ಮತ್ತೆ ನಾನು ತುಂಬಾ ಸ್ಟ್ರಗಲ್ ಮಾಡ್ಬೇಕು. ಸೊ ಹಾಗೆ ಶರಣಾಗತಿಗೆ ಒಂದೇ ಒಂದು ನೋಡೋಣ, ನಾಳೆಗೆ ನೋಡೋಣ. ಧನ್ಯವಾದಗಳು ಎಲ್ರಿಗೂ. ವಾಂಚಾಕಲ್ಪತರು ಭ್ರಷ್ಟ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಪ್ರವೀಣಾ ಮಾತಾಜಿ. ಹರೇ ಕೃಷ್ಣ. ಮೀಟಿಂಗ್ ಎಂಡ್ ಮಾಡೋಣ ಮಾತಾಜಿ. ಏನಾದ್ರು ಹೇಳ್ಬೇಕಾ ಅವ್ರಿಗೆ? ಮಾಡಿ ಮಾತಾಜಿ. ಏನ್ ಮಾಡ್ಲಾ? ಸರಿ.